ಉಡುಪಿಯ ಒಡೆಯನಾದಂಥ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಪದತಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ತಾಯಿ ಜಗನ್ಮಾತೆ ಶಕ್ತಿ ದೇವತೆ ಎಂದೆನಿಸಿಕೊಂಡಿರುವಂಥ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿಯಮ್ಮನವರನ್ನು ಪ್ರಾರ್ಥಿಸಿಕೊಂಡು ವೃಕ್ಷ ಮಾತೆಯ ಅಡಿದಾವರಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ ಕುಂದಾಪುರ ಪ್ರಾದೇಶಿಕ ಹಾಗೂ ಕುದುರೆಮುಖ ವನ್ಯಜೀವಿ ವಿಭಾಗ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಸಂಘದ ನೂತನ ವರ್ಷದ ಡೈರಿ ಬಿಡುಗಡೆ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ನಿವೃತ್ತ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರು ಸಾರ್ವಜನಿಕ ಸೇವೆ ಸಲ್ಲಿಸಿದಂಥವರಿಗೆ ಸಮ್ಮಾನ ಮತ್ತು ಅರಣ್ಯ ರಕ್ಷಕರು ಮತ್ತು ವೀಕ್ಷಕರ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಮಕ್ಕಳು SSLC ಮತ್ತು PUC ಪರೀಕ್ಷೆಯಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳನ್ನು ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಸಮಾರಂಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುಭ ಕಾಲ, ಶುಭ ಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ, ಶುಭ ಕರ್ಣದಲ್ಲಿ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಹೆಸರಾಂತ ಹೋಟೆಲ್ಗಳಲ್ಲಿ ಒಂದಾದಂಥ ಕಿದಿಯೂರು ಹೋಟೆಲ್ನ ಶೇಷಶಯನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗಣ್ಯಾತಿ ಗಣ್ಯರ ಆಗಮನದ ತರುವಾಯ ಸಭಾ ಕಾರ್ಯಕ್ರಮ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ವೀಕ್ಷಕರ ಸಂಘದ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಉಡುಪಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಓರ್ವರಾದಂಥ ಶ್ರೀ ಕೇಶವ ಪೂಜಾರಿ ಎಂ ಇವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಸಂಪನ್ನವನ್ನು ಕಂಡುಕೊಳ್ಳಲಿಕ್ಕಿದೆ. ಉದ್ಘಾಟಕರಾಗಿ ಕರ್ನಾಟಕ ಅರಣ್ಯ ಇಲಾಖೆ ಕಂಡ ಓರ್ವ ದಕ್ಷ ಅಧಿಕಾರಿ, ಮಂಗಳೂರು ವೃತ್ತ ಮಂಗಳೂರಿನ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಡಾಕ್ಟರ್ ಕರಿ ಕಾಲನ್ ವಿ ಭಾರತೀಯ ಅರಣ್ಯ ಸೇವೆ ಇವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಮೊದಲಿಗೆ ಪ್ರಾರ್ಥನೆ, ತದನಂತರ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರಲಿಕ್ಕಿದ್ದಾರೆ. ಹರಿ ಓಂ ಹರಿ ಓಂ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಸ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಧೂಮ್ರವರ್ಣಂ ತಥಾಸ್ತಮಂ ನವಮಂ ಬಾಲಚಂದ್ರಂ ಚ ದಶಮಂತೋ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಸ್ಫಟೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂಥ ಸನ್ಮಾನ್ಯ ಜಯರಾಮ್ ಮಣಿಪಾಲ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ನಾಡಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ನಾಡಗೀತೆ. ತಾವೆಲ್ಲ ಎದ್ದು ನಿಂತು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಭಕ್ತಿ ಮತ್ತು ಭಗವಂತನ ನಡುವೆ ನಡೆಯುವ ಸಂಭಾಷಣೆ ಪ್ರಾರ್ಥನೆ. ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದ ನೆಲ ಜಲ ಗಾಳಿಯನ್ನು ಸೇವಿಸಿ ಬದುಕುವ ನಾವು ಭಾರತ ಮಾತೆಗೂ ಮತ್ತು ಕನ್ನಡ ಅಂಬೆಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇದೀಗ ನಾಡಗೀತೆ. जय हे कर्नाटक माते, जय
ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗ ಸ್ವಾಗತ ಮಾತಿನ ನುಡಿ ನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕರ್ನಾಟಕ ರಾಜ್ಯ ಅರಣ್ಯ ಗಸ್ತು ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಯವರಾದಂಥ ಸನ್ಮಾನ್ಯ ಶರತ್ ಶೆಟ್ಟಿಯವರು ಸ್ವಾಗತ ಮಾತಿನ ನುಡಿ ನಮನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಮೇಲಿರುವ ಹಾಗೂ ವೇದಿಕೆಯ ಮುಂಭಾಗಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಮಸ್ಕರಿಸುತ್ತಾ, ಇಂದಿನ ಈ ಕರ್ನಾಟಕ ಗಸ್ತು ಅರಣ್ಯ ಪಾಲಕರ ಹಾಗೂ ಅರಣ್ಯ ವೀಕ್ಷಕರ ಸಂಘ ಕುಂದಾಪುರ ಪ್ರಾದೇಶಿಕ ಹಾಗೂ ಕುದುರೆಮುಖ ವನ್ಯಜೀವಿ ವಿಭಾಗ ಇದರ ಡೈರಿ ಬಿಡುಗಡೆ ಹಾಗೂ ವಿವಿಧ ಕಾರ್ಯಕ್ರಮಗಳ ಈ ಒಂದು ಶುಭ ಸಮಾರಂಭಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ರೂವಾರಿಯಾಗಿ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮನ್ನೆಲ್ಲ ಸಂಘಟನೆ ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಕೇಶವ ಎಂ ಪೂಜಾರಿ ಎಂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಸಂಘ ಹಾಗೂ ಅರಣ್ಯ ವೀಕ್ಷಕರ ಸಂಘ ಉಡುಪಿ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಂದಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆಗಿರುವಂಥ ಶ್ರೀಯುತ ಗಣಪತಿ ಕೆ, ಭಾರತೀಯ ಅರಣ್ಯ ಸೇವೆ, ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಶಿವರಾಮ್ ಬಾಬು ಎಂ, ಭಾರತೀಯ ಅರಣ್ಯ ಸೇವೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕುದುರೆಮುಖ ವನ್ಯಜೀವಿ ವಿಭಾಗ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಕುಂದಾಪುರ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಗಣಪತಿ ಕೆ, ಭಾರತೀಯ ಅರಣ್ಯ ಸೇವೆಯವರಿಗೆ ಹೆಬ್ರಿ ವಲಯದ ವಲಯ ಪ್ರತಿನಿಧಿಯವರಾದಂಥ ಶ್ರೀಕಾಂತ್ ರವರು ಗೌರವದ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು, ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓರ್ವರಾದಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕುಂದಾಪುರ ಪ್ರಾದೇಶಿಕ ವಿಭಾಗದ ಗಣಪತಿ ಕೆ ಇವರಿಗೆ ಸ್ವಾಗತ. ಹಾಗೆ ಇಂದಿನ ಈ ಒಂದು ಸುಂದರ ಅರ್ಥಪೂರ್ಣ ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತೆ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ ಕುಂದಾಪುರ ಪ್ರಾದೇಶಿಕ ಹಾಗೂ ಕುದುರೆಮುಖ ವನ್ಯಜೀವಿ ವಿಭಾಗದ ಸನ್ಮಾನ್ಯ ಕೇಶವ ಪೂಜಾರಿ ಎಂ ಇವರಿಗೆ ಬೈಂದೂರು ತಾಲೂಕಿನ ವಲಯ ಪ್ರತಿನಿಧಿಯಾದಂಥ ಶಂಕರಪ್ಪ ಲಮಾಣಿಯವರು ಅವರಿಗೆ ಗೌರವದ ಪುಷ್ಪಗುಚ್ಛವನ್ನು ನೀಡಿ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಸನ್ಮಾನ್ಯ ಶಿವರಾಮ್ ಬಾಬು ಎಂ, ಭಾರತೀಯ ಅರಣ್ಯ ಸೇವೆ, ಇವರಿಗೆ ಕಾರ್ಕಳ ವಲಯದ ಪ್ರತಿನಿಧಿಯವರಾದಂಥ ಶ್ರೀಧರ್ ನರಿಗಲ್ ಇವರು ಅವರಿಗೆ ಗೌರವದ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೂರು ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ರವೀಂದ್ರ ಕುಮಾರ್, ಭಾರತೀಯ ಅರಣ್ಯ ಸೇನೆ ಉಪ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿ, ಇವರು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನ್ಯ ರವೀಂದ್ರ ಕುಮಾರ್, ಭಾರತೀಯ ಅರಣ್ಯ ಸೇವೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿ, ಇವರಿಗೆ ಸಿದ್ದಾಪುರ ವನ್ಯಜೀವಿ ವಲಯದ ವಲಯ ಪ್ರತಿನಿಧಿಯವರಾದಂಥ ಶಶಿಕಾಂತ್ ರವರು ಅವರಿಗೆ ಪ್ರೀತಿಯ ಗೌರವದ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸತೀಶ್ ಎನ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ತಾಂತ್ರಿಕ ಸಹಾಯಕರು, ಕುದುರೆಮುಖ ವನ್ಯಜೀವಿ ಉಪವಿಭಾಗ ಕಾರ್ಕಳ, ಇವರು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಸನ್ಮಾನ್ಯ ಸತೀಶ್ ಎನ್ ಇವರಿಗೆ ಬೆಳ್ತಂಗಡಿ ವನ್ಯಜೀವಿ ವಲಯದ ವಲಯ ಪ್ರತಿನಿಧಿಯವರಾದಂಥ ಹೇಮಂತ ಕುಮಾರ್ ಅವರು ಅವರಿಗೆ ಪ್ರೀತಿಯ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅರಣ್ಯ ಸಂರಕ್ಷಣಾಧಿಕಾರಿಯವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ತಾಂತ್ರಿಕ ಸಹಾಯಕರು, ಅವರಿಗೆ ಸ್ವಾಗತ. ಹಾಗೂ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರಕಾಶ್ ಪೂಜಾರಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ತಾಂತ್ರಿಕ ಸಹಾಯಕರು ಕುಂದಾಪುರ,
ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಪ್ರಕಾಶ್ ಪೂಜಾರಿ ಅವರಿಗೆ, ಕಾರ್ಕಳ ವನ್ಯಜೀವಿ ವಲಯದ ವಲಯ ಪ್ರತಿನಿಧಿಯವರಾದಂಥ ಯಮನೂರು ಇವರು, ಅವರ ಬದಲಿಗೆ ಸೋಮೇಶ್ವರ ವನ್ಯಜೀವಿ ವಲಯದ ವಲಯ ಪ್ರತಿನಿಧಿಯವರಾದಂಥ ಶಿವಪ್ಪ ಹಾವನೂರು ಇವರು ಅವರಿಗೆ ಗೌರವದ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ತಾಂತ್ರಿಕ ಸಹಾಯಕರು ಕುಂದಾಪುರ ಪ್ರಾದೇಶಿಕ ವಿಭಾಗ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಪಿ ಶ್ರೀಧರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮೂಡಬಿದ್ರೆ ಉಪವಿಭಾಗ ಮೂಡಬಿದ್ರೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನ್ಯ ಪಿ ಶ್ರೀಧರ್ ಅವರಿಗೆ ಶಶಿಕಾಂತ್ ವಲಯ ಪ್ರತಿನಿಧಿಗಳು, ಸಿದ್ದಾಪುರ ವನ್ಯಜೀವಿ ವಲಯ, ಇವರು ಅವರಿಗೆ ಪ್ರೀತಿಯ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ವಾಗತ. ಹಾಗೂ ಇನ್ನೋರ್ವ ಅತಿಥಿ ಶ್ರೀ ಕೆ ದಿನಕರ್ ಶೆಟ್ಟಿ ಅಂಪಾರು, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಸರ್ಕಾರಿ ನೌಕರರ ಸಂಘ ಉಡುಪಿ ಜಿಲ್ಲೆ, ಇವರು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಕೆ ದಿನಕರ್ ಶೆಟ್ಟಿ ಅಂಪಾರು ಇವರಿಗೆ ಪ್ರವೀಣ್ ಕುಮಾರ್ ಡಿ ವಲಯ ಪ್ರತಿನಿಧಿಗಳು, ಶಂಕರನಾರಾಯಣ ವನ್ಯಜೀವಿ ವಲಯ, ಪ್ರವೀಣ್ ಕುಮಾರ್ ಡಿ ಇವರು ಅಂಪಾರು ದಿನಕರ್ ಶೆಟ್ಟಿ ಅವರಿಗೆ ಪ್ರೀತಿಯ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಪಾಲಕರ ಹಾಗೂ ಅರಣ್ಯ ವೀಕ್ಷಕರ ಸಂಘ ಇದರ ಒಂದು ಸಂಘಟನೆಗೆ ತಮ್ಮ ಎಲ್ಲ ಸಲಹೆಗಳು ನೀಡುತ್ತಾ ಶ್ರೀಯುತ ಎಚ್ ದೇವರಾಜ್ ಪಾಣ ಸರ್, ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ ಕುಂದಾಪುರ ವಿಭಾಗ, ಎಚ್ ದೇವರಾಜ ಪಾಣ ಇವರಿಗೆ ಸನ್ಮಾನ್ಯ ಮೂಡುಬಿದ್ರೆ ವಲಯದ ವಲಯ ಪ್ರತಿನಿಧಿಯವರಾದಂಥ ಧರ್ಮರಾಜ್ ಇವರು ಪ್ರೀತಿಯ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಸಂಘ ಕುಂದಾಪುರ ಪ್ರಾದೇಶಿಕ ಮತ್ತು ಕುದುರೆಮುಖ ವನ್ಯಜೀವಿ ವಿಭಾಗ. ಹಾಗೂ ಮುಖ್ಯವಾಗಿ ಆಗಮಿಸಿರುವ ಎಲ್ಲ ಗಸ್ತು ಅರಣ್ಯ ಪಾಲಕರು, ಹಾಗೆ ಅರಣ್ಯ ವೀಕ್ಷಕರು, ಹಾಗೆ ಇವತ್ತು ಸನ್ಮಾನಿಸಲ್ಪಡುವ ಎಲ್ಲರೂ, ಹಾಗೂ ಪದೋನ್ನತಿ ಹೊಂದಿರುವ ಅರಣ್ಯ ರಕ್ಷಕರು, ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸಾಮಾಜಿಕ ಅರಣ್ಯ ವಲಯ ಉಡುಪಿ ವಲಯ ಅರಣ್ಯ ಅಧಿಕಾರಿಯವರಾದಂಥ ಶ್ರೀಮತಿ ಅನುಷಾ ಭಟ್ ನೆತ್ತರಕೆರೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಮಾಲತಿ ಇವರು ಅವರಿಗೆ ಪ್ರೀತಿಯ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಅನುಷಾ ಭಟ್ ನೆತ್ತರಕೆರೆಯವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ವಾಗತ ಮಾತಿನ ನುಡಿನಮನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ಸನ್ಮಾನ್ಯ ಶರತ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು, ಅರಣ್ಯ ನೌಕರರ ಮೇಲೆ ಭಾಳಷ್ಟು ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನು ಹೊಂದಿರುವಂಥ ಸನ್ಮಾನ್ಯ ಸುಬ್ರಹ್ಮಣ್ಯ ಶೇರಿಗಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಲಿ ಕೋಶಾಧಿಕಾರಿಯವರಾದಂಥ ಸನ್ಮಾನ್ಯ ದಯಾನಂದ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗಿದು ಸ್ವಾಗತ. ಅದೇ ರೀತಿ ಉಪವಲಯ ಅರಣ್ಯ ಅಧಿಕಾರಿಯವರಾದಂಥ ಸನ್ಮಾನ್ಯ ಜೀವನ್ದಾಸ್ ಶೆಟ್ಟಿ ಅವರಿದ್ದಾರೆ, ಗುರುರಾಜ್ ಸರ್ ಅವರಿದ್ದಾರೆ, ಮಂಜುನಾಥ್ ಸರ್ ಅವರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಅದೇ ರೀತಿ ಬಹುಶಃ ಕುಂದಾಪುರ ಪ್ರಾದೇಶಿಕ ವಿಭಾಗ ಕಚೇರಿಯ FDA ಅವರಾದಂಥ ಪ್ರಥಮ ದರ್ಜೆ ಸಹಾಯಕರಾದಂಥ ಸನ್ಮಾನ್ಯ ಸತೀಶ್ ಕುಮಾರ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅದೇ ರೀತಿ ಶಂಕರನಾರಾಯಣ ವಲಯದ ಪ್ರಥಮ ದರ್ಜೆ ಸಹಾಯಕರಾದಂಥ ಶ್ರೀಮತಿ ರೇಷ್ಮಾ ಫೆರಾವರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಟ್ಟಾರೆ ಹೇಳುವುದಿದ್ದರೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತ, ಸ್ವಾಗತ, ಸುಸ್ವಾಗತವನ್ನು ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವುದಿದ್ದೇವೆ. ಪ್ರಾಸ್ತಾವಿಕ ಮಾತುಗಳನ್ನು ಆಡುವಂತೆ ತಮ್ಮಲ್ಲಿ ಈ ಮೂಲಕ ಕೋರಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಚ್ ದೇವರಾಜಪಾಣ, ಗೌರವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ, ಕುಂದಾಪುರ ಪ್ರಾದೇಶಿಕ ಹಾಗೂ ಕುದುರೆಮುಖ. ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಹಾಗೂ ವೀಕ್ಷಕರ ಸಂಘ, ಕುಂದಾಪುರ ವಿಭಾಗ ವನ್ಯಜೀವಿ ವಿಭಾಗ ಕಾರ್ಕಳ. ನಮ್ಮ ಈ ಹೊಸ ವರ್ಷದ ಡೈರಿ ಬಿಡುಗಡೆ ಹಾಗೂ ನಿವೃತ್ತಿ ಅರಣ್ಯ ವೀಕ್ಷಕರಿಗೆ ಸನ್ಮಾನ ಹಾಗೂ ಸಾರ್ವಜನಿಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷರ ವಹಿಸಿದ ನಮ್ಮ ಸಂಘದ ಅಧ್ಯಕ್ಷರ ಮಿತ್ರರಾದ ಕೇಶವ ಪೂಜಾರಿ ಅವರೇ, ಹಾಗೂ ಈ ಉದ್ಘಾಟನೆಯನ್ನು ನಮ್ಮ ಮುಖ್ಯ ಅರಣ್ಯ ಸಂರಕ್ಷಣೆಯವರು ಮಾಡಬೇಕಿತ್ತು. ಅದರ ಆ ಉದ್ಘಾಟನೆಯನ್ನು ನಮ್ಮ
ಕುಂದಾಪುರ ಕುಂದಾಪುರ ವಿಭಾಗದ ಉಪಾರಣ್ಯ ಸಂರಕ್ಷಣಾಧಿಕಾರಿ ಗಣಪತಿ ಸಾಹೇಬ್ರವರೇ ಹಾಗೂ ವನ್ಯಜೀವಿ ವಿಭಾಗದ ಉಪಾರಣ್ಯ ಸಂರಕ್ಷಣಾಧಿಕಾರಿಯಾದ ಸೀತಾರಾಮ್ ಬಾಬು ಎಂ ಭಾರತ ಅರಣ್ಯ ಸೇವೆ ಇವರೇ, ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸತೀಶ್ ಸಾಹೇಬ್ರೆ, ಹಾಗೂ ಪ್ರಕಾಶ್ ಸಾಹೇಬ್ರೆ, ಹಾಗೂ ಶ್ರೀಧರ್ ಸಾಹೇಬ್ರೆ, ಹಾಗೂ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ದಿನಕರ್ ಶೆಟ್ಟಿ ಅವರೇ, ಹಾಗೂ ವಲಯ ಅರಣ್ಯ ಅಧಿಕಾರಿಯಾದ ಅನುಷ್ ಭಟ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರೇ, ಹಾಗೂ ನಮ್ಮ ಇಲಾಖಾ ಮಿತ್ರರೇ, ಹಾಗೂ ನಮ್ಮ ಅರಣ್ಯ ಇಲಾಖೆ ಕುಟುಂಬಸ್ಥರೇ, ಹಾಗೂ ಮಹಿಳೆಯರೇ ಮತ್ತು ಮಕ್ಕಳೇ. ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಸಂಘ ಹಾಗೂ ಅರಣ್ಯ ವೀಕ್ಷಕರ ಸಂಘ, ಕುಂದಾಪುರ ವಿಭಾಗ, ವನ್ಯಜೀವಿ ವಿಭಾಗ, ಕುದುರೆಮುಖ ವನ್ಯಜೀವಿ ವಿಭಾಗ ಕಾರ್ಕಳ ಇದರ ಹೊಸ ವರ್ಷದ ಡೈವಿಡೆ ಕಾರ್ಯಕ್ರಮ ಹಾಗೂ ನಿವೃತ್ತಿ ಅರಣ್ಯ ರಕ್ಷಕರ ಸನ್ಮಾನ, ಈ ಕಾರ್ಯಕ್ರಮವನ್ನು ನಾವು ಇತ್ತೀಚೆಗೆ 18 ವರ್ಷದಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೇವೆ. 1971ರಲ್ಲಿ ನಮ್ಮ ಸಂಘ ಮೈಸೂರು ಫಾರೆಸ್ಟ್ ಗಾರ್ಡ್ಸ್ ಅಸೋಸಿಯೇಷನ್ ಅಂತ ಪ್ರಾರಂಭಗೊಂಡು, ಹಾಗೆಯೇ ಮೊದಲಿಗೆ ನಮ್ಮ ಹಿರಿಯ ಅರಣ್ಯ ರಕ್ಷಕರು ಅವರಿಗೆ ಈ ಕರ್ತವ್ಯದ ಒತ್ತಡದಿಂದ ಏನು ಸಂಘದ ಕಾರ್ಯವೈಖರಿಗಳನ್ನು ತಮ್ಮ ವೇತನ ತಾರತಮ್ಯ ಹಾಗೂ ಮುಂಬಡ್ತಿಯ ಬಗ್ಗೆ ಈ ಎಲ್ಲಿಯೋ ಒಂದು ಕಡೆ ಸೇರಿ ಅವರು ಚರ್ಚೆ ಮಾಡಿ ಆಫೀಸ್ ಅಧಿಕಾರಿ ಅವರಿಗೆ ಮನವಿ ಮಾಡ್ತಿದ್ದರು. ಹಾಗೆ 1990ರಲ್ಲಿ ಅವರ ಸಂಘದ ಬಲವನ್ನು ಹೆಚ್ಚಿಸಲು ಮತ್ತು ಅದರ ಪದನಾಮ ಕರ್ನಾಟಕ ರಾಜ್ಯ ಅರಣ್ಯ ರಕ್ಷಕ ವೀಕ್ಷಕ ಸಂಘ ಅಂತ ಪದನಾಮ ಚೇಂಜ್ ಆಯಿತು. ತದನಂತರ ಅರಣ್ಯ ವೀಕ್ಷಕರನ್ನು ನಮ್ಮ ಸಂಘಕ್ಕೆ ಸೇರ್ಪಡೆಗೊಂಡು ಸಂಘದ ಬಲವನ್ನು ಹೆಚ್ಚಿಸಿತು. ಹಾಗೆ 1922ರಲ್ಲಿ ನಾವು ಅರಣ್ಯ ರಕ್ಷಕರಿಂದ ನಮಗೆ ಪದನಾಮ ಗಸ್ತು ಅರಣ್ಯ ಪಾಲಕರು ಅಂತ ಚೇಂಜ್ ಮಾಡಿ, ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅರಣ್ಯ ರಕ್ಷಕರಿಗೆ ಮುಖ್ಯವಾಗಿ ನಮಗೆ ಡೈರಿ ಅಗತ್ಯವಿದ್ದರೆಂದು ನಾವು ನಮ್ಮ ಸಂಘದಲ್ಲಿ ತೀರ್ಮಾನಗೊಂಡು ಡೈರಿ ಬಿಡುಗಡೆ ಹಾಗೂ ಮತ್ತು ನಮ್ಮ ಇಲಾಖೆಯಲ್ಲಿ 30-40 ವರ್ಷ ಸುದೀರ್ಘ ಸೇವೆ ತೆಗೆದು ಅವರಿಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕಚೇರಿಯಲ್ಲಿ ಅವರಿಗೆ ಸನ್ಮಾನ ಮಾಡ್ತಾರೆ. ಆದರೂ ನಮ್ಮ ಸಂಘದಿಂದ ಅವರಿಗೆ ಇಷ್ಟು ಅವರ ಕರ್ತವ್ಯವನ್ನು ನೆನಪಿಸಿಕೊಂಡು ಬಂದು ಅವರಿಗೆ ಸನ್ಮಾನ. ಹಾಗೆ ಸಾರ್ವಜನಿಕೆಯಾಗಿ ನಮ್ಮ ಇಲಾಖೆಯನ್ನು ಗುರುತಿಸಲು ಸಾರ್ವಜನಿಕ ಒಂದು ಉತ್ತಮ ಸೇವೆಗೈದು ಅವರಿಗೆ ಸಮಾಜ ಸೇವಕರಿಗೆ ನಾವು ಒಂದು ಸನ್ಮಾನವನ್ನು ಕಾರ್ಯಕ್ರಮ ಮಾಡಿದ್ದೇವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ವೇದಿಕೆಯಲ್ಲಿ ನೋಡಿದರೆ ಗೊತ್ತಾಗ್ತದೆ, ನಮ್ಮ ಸಂಘಟನೆಗೆ ಅಧಿಕಾರಿಗಳು ತುಂಬ ಸಹಕಾರ ಇಟ್ಟಿದ್ದಾರೆ. ಮೊದಲಂದರೆ ಒಬ್ಬ RF ಅಥವಾ ACF DFಗಳನ್ನು ನಮ್ಮ ಕಾಣಲಿಕ್ಕೆ ಕಷ್ಟ. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಬಲಿಷ್ಠ 2 ಸಂಘಗಳಾದ ಉಪವಲಯ ಅಧಿಕಾರಿ ಸಂಘ ಹಾಗೂ ಗಸ್ತು ಅರಣ್ಯ ಪಾಲಕರ ಸಂಘ. ಅದು ಹೇಗೆ ಮುಚ್ಚಾಯಿತು ಅಂದರೆ, ಇಲ್ಲಿ ವೇದಿಕೆ ಇದ್ದಿಲ್ಲ P. ಶ್ರೀಧರ್ ಮತ್ತು ಯೋಗೇಶ್ವರ್ ಅವರು ನಮಗೆ ಮಾರ್ಗದರ್ಶಿಗಳು. ಅಂದರೆ ಸಂಘಟನೆ ಹೇಗೆ ನಡೆಸಬೇಕು, ಹೇಗೆ ಮಾಡಬೇಕು, ಅಧಿಕಾರಿಗಳನ್ನು ಹೇಗೆ ಭೇಟಿಯಾಗಬೇಕು, ಅಂದರೆ ಭೇಟಿಯಾಗಿ ಅವರಿಂದ ನಮಗೆ ಏನು ಸಂಘಟನೆಗೆ ಏನು ಸವಲತ್ತುಗಳನ್ನು ತಗೊಳ್ಬೇಕು, ಮುಮ್ಮರ್ತಿಗೆ ಅಥವಾ ಇನ್ನಿತರಗಳಿಗೆ ಆ ಮಾರ್ಗದರ್ಶಿಯಾಗಿ ನಮ್ಮ ವೇದಿಕೆಯಲ್ಲಿ ಇವತ್ತು ಸಹಾಯಕ ಶ್ರೀಧರ್ ಸಾಹೇಬರು ಇದ್ದಾರೆ. ಅವರನ್ನು ಇವತ್ತು ನೆನೆಸಲೇಬೇಕು. ಅಂದರೆ ನಮ್ಮ ಸಂಘಟನೆಗೆ ಈಗ ಒಂದು ನಮ್ಮ ಕುಂದಾಪುರ ಮಂಗಳೂರು ಸರ್ಕಲಲ್ಲಿ ಒಂದು ಸೆಂಡಪ್ ಗಿಂಡಪ್ ಆಗೋದಾದರೆ ಮೊದಲೆಲ್ಲ ನಮಗೆ ಅರಣ್ಯ ರಕ್ಷಕರು ಅಥವಾ ಗಸ್ತು ಅರಣ್ಯ ಪಾಲಕರು ಅಥವಾ ಉಪವಲಯ ಅಧಿಕಾರಿಗೆ ಹೋಗಲಿ ಆಗೋದಿಲ್ಲ. ಈ ಸೆಂಡಪ್ ಆದ ಟೈಮಿಗೆ ಎಲ್ಲ ಸಂಘಟನೆಯ ಅಧ್ಯಕ್ಷರು ಸೆಕ್ರೆಟರಿ ಅವರನ್ನು ಆಹ್ವಾನಿಸಿ ನಮಗೆ ಅದು ಕೂಡ ಒಂದು ಈ ಅಧಿಕಾರಿಗಳ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಸಂಘಟನೆಯನ್ನು ನಮ್ಮ ಕರ್ತವ್ಯ ಅಂತ ಎಣಿಸ್ಕೊಳ್ಬಾರ್ದು. ಸಂಘಟನೆಯನ್ನು ಕರ್ತವ್ಯದೊಂದಿಗೆ ನಾವು ಸಂಘಟನೆಯನ್ನು ಮುಂದುವರಿಸಬೇಕು. ಕೆಲವರು ನಮ್ಮ ಅರಣ್ಯ ರಕ್ಷಕ ಅಥವಾ ಅರಣ್ಯ ಗಸ್ತು ಪಾಲಕರು ಹಾಗೂ ಉಪರಾಧಿಕಾರರು ಸಂಘಟನೆಯನ್ನೇ ನಾವು ಆ ರೀತಿ ಮಾಡ್ಕೊಳ್ಳೋದಿಲ್ಲ. ಈಗ ಸರ್ಕಾರಿ ನೌಕರರಲ್ಲಿ ಇರ್ಬೋದು, ನಾವು ಸಂಘಟನೆಯನ್ನು ನಮ್ಮ ಕರ್ತವ್ಯ ಅಂತ ಎಣಿಸ್ಕೊಳ್ಳದೆ ನಮ್ಮ ಸರ್ಕಾರಿ ನೌಕರರಲ್ಲಿ ಇನ್ನಿತರ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು. ಲಯನ್ಸ್ ಇರ್ಬೋದು, ಲಾಟ್ರಿ ಕಬ್ಬ ಅಂದರೆ ನಮಗೆ
ಈ ಅರಣ್ಯ ರಕ್ಷಣೆಗೆ ಬಗ್ಗೆ ಅದರ ಮಾಹಿತಿ ಸಿಗ್ತದೆ, ರಕ್ಷಣೆ ಮಾಡಲಿಕ್ಕೆ ಜನರ ಒಂದು ಸಹಕಾರ ಸಿಗ್ತದೆ, ಒಂದು ಸಂಬಂಧ ಬೆಳೀತದೆ. ಅದರಿಂದ ನಾವು ನಮ್ಮ ಕರ್ತವ್ಯದೊಂದಿಗೆ ನಮ್ಮ ಸಂಘಟನೆಗಳಲ್ಲಿ ಭಾಗಿಯಾಗಿರಬೇಕು. ಹಾಗೆ ಪ್ರತಿಯೊಂದು ಸಂಘಟನೆಗೆ ವರ್ಷಕ್ಕೆ ಒಂದು ಸಂಘಟನೆ ವಾರ್ಷಿಕೋತ್ಸವ, ದೇವಸ್ಥಾನಗಳಲ್ಲಿ ಹಬ್ಬ ಹರಿದಿನ ಉತ್ಸವ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತು ಬಿಸಿಲು ಮಳೆ ಗಾಳಿ ಅಂತ ಎಣಿಸದೆ ರಾತ್ರಿ ಹಗಲು ದುಡಿದ ಅರಣ್ಯ ರಕ್ಷಕ ಗಸ್ತುವರ ಪಾಲಕರು ಹಾಗೂ ವೀಕ್ಷಕರು ಕರ್ತವ್ಯ ಮಾಡಿಸಿ ಇವತ್ತು ಒಂದು ದಿವಸದ ಕಾರ್ಯಕ್ರಮ ಅಧಿಕಾರಿಗಳನ್ನು ನಮ್ಮ ವೇದಿಕೆಯಲ್ಲಿ ಮುಂದಿಟ್ಟುಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದು ನಮಗೆ ಒಂದು ಹಬ್ಬ, ಇವತ್ತು ಹಬ್ಬದ ವಾತಾವರಣ. ಆದರೆ ಅದಕ್ಕೆಲ್ಲ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಬಗ್ಗೆ ಸಹಕಾರವಿತ್ತಿದ್ದಾರೆ. ನಾವೊಂದು ವಿಷಯ ಹೇಳೋದಾದರೆ, ನಾನು 10 ವರ್ಷ ಅಧ್ಯಕ್ಷ ಸ್ಥಾನವರೆಗೂ ನಮ್ಮ ಪಿರಿಸಿದಾರ್ ಒಳಗಿನ ಅಧಿಕಾರಿ ಆಗಿದ್ದರು. ಅವರು ಮೊದಲಿಗೆ ಪಾಣವರೇ ನಮ್ಮ ಸಂಘಕ್ಕೆ ನಮ್ಮ ತಾಯಿ ಹೆಸರಲ್ಲಿ 5,000 ಪ್ರತಿ ವರ್ಷ 5,000 ದೇಣಿಗೆಯನ್ನು ಕೊಡ್ತಿದ್ರು. ಅದು ಎಲ್ಲ ಒಳಗಿನ ಅಧಿಕಾರಿಗಳು, ಸಹಾಯಕ ಅಧಿಕಾರಿಗಳು ಮತ್ತು ಕೆಲವು ನಮ್ಮ ಇಲಾಖಾ ಮಿತ್ರರು ನಮಗೆ ಸಹಾಯಧನ ಮಾಡಿ ನಮ್ಮ ಸಂಘಟನೆಯನ್ನು ಒಂದು ಬಲಪಡಿಸಲು ಒಂದು ಕಾರಣರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಘವು ಈಗ ಅಧಿಕಾರಿಗಳ ನಮಗೆ ಏನಿದೆ, ನಮ್ಮಲ್ಲಿ ಗಸ್ತು ಅರಣ್ಯ ಪಾಲಕರಿರ್ಬೋದು, ವೀಕ್ಷಕರಿರ್ಬೋದು, ಅವರ ಕರ್ತವ್ಯವನ್ನು ಅವರ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. ಒಂದು ನಮ್ಮ ಸಹಾಯಕ ಸಹೋದರರು ಯಾವಾಗಲೂ ಒಂದು ಸದಸ್ಯ ಭಟ್ರು ಒಂದು ಹೇಳ್ತಿದ್ದರು, ಒಂದು ರೈಲಲ್ಲಿ ಒಬ್ಬರು ಪ್ರಯಾಣ ಮಾಡ್ತಿದ್ದರಂತೆ. ಪ್ರಯಾಣ ಮಾಡುವಾಗ ಒಬ್ಬ ಪ್ರಯಾಣಿಕ ಅವ ಬ್ಯಾಗನ್ನು ತಲೆ ಮೇಲೆ ಹೊತ್ಕೊಂಡು ಟ್ರೈನಲ್ಲಿ ನಿಂತ್ಕೊಂಡಿದ್ದಾನೆ, ಆಚೆ ಈಚೆ ತೇಲಾಡ್ತಾ ಇರ್ತಾನೆ. ಅದಕ್ಕೆ ಮತ್ತೊಬ್ಬರು ಹೇಳಿದರು, ನೋಡಪ್ಪ ಅದು ನೀ ಆ ಬ್ಯಾಗನ್ನು ಕೆಳಗೆ ಇಟ್ಕೊಂಡು ಅದರ ಮೇಲೆ ಕೂತ್ಕೋ ಅಂತ. ಅದೇ ರೀತಿಯಲ್ಲಿ ನಮ್ಮ ಈ ಎಲ್ಲ ಅಧಿಕಾರಿಗಳು, ನಮ್ಮ ಗಣಪತಿ ಸಾಹೇಬರು ಇರ್ಬೋದು, ACF ಸಾಹೇಬರುಗಳು ನಮಗೇನು ಈ ಫೀಲ್ಡಲ್ಲಿ ಏನು ತಂಟೆ ಕೊಡದೆ ಅವರು ಅವರ ಕರ್ತವ್ಯದ ಈ ವಿಭಾಗದ ಒಂದು ಅಧಿಕಾರವನ್ನು ಆ ಅಧಿಕಾರದ ಮೇಲೆ ಕೂತ್ಕೊಂಡು ನಮಗೆ ಒಳ್ಳೆಯ ಆಡಳಿತ ಕೊಡ್ತಿದ್ದಾರೆ, ಒಳ್ಳೆಯ ಅಧಿಕಾರಿಗಳಾಗಿದ್ದಾರೆ. ಅದನ್ನು ನಾವು ಇವತ್ತು ಮೆಚ್ಚಬೇಕು. ನಾವೀಗ ಒಂದು ರಕ್ತನಿಧಿ ಕಾರ್ಯಕ್ರಮ ಮಾಡಿದೆ, ಆವಾಗಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದನ್ನು ಎಣಿಸಿ ಈ ನಮ್ಮ ಅಧಿಕಾರಿಗಳು ನಮಗೆ ಎಲ್ಲರಿಗೂ ಸಹಕಾರ ಇರ್ತಾರೆ. ಅದರ ಒಟ್ಟಿಗೆ ನಾವು ಅರಣ್ಯ ರಕ್ಷಣೆಯನ್ನು ನಾವು ಚೆನ್ನಾಗಿ ಮಾಡಬೇಕು. ಇಲ್ಲ, ಮೊದಲು ನಾವು ಎಷ್ಟೋ ವರ್ಷದಿಂದ ಹಿಂದೆ ನೋಡೋದು, ಈ ಅಧಿಕಾರಿಗಳಿಗೆ ಉಪವರಣ್ಯ ಅಧಿಕಾರಿ ಮತ್ತು ಅರಣ್ಯ ರಕ್ಷಕರಿಗೆ ಅಮಾನತು ಮಾಡಿದರೆ ಆಯಿತು, ಅವರ ಕೆಲಸ ಮುಗಿತು. ಈ ಅಂಥ ಪ್ರಮೇಯ ಇಲ್ಲ. ಒಳ್ಳೆಯ ಅಧಿಕಾರಿಗಳಿದ್ದರೆ ನಾವು ಒಳ್ಳೆಯ ಕರ್ತವ್ಯವನ್ನು ಅವರಿಗೆ ಕೊಡುವ, ನಮ್ಮ ವ್ಯಾಪ್ತಿಯಲ್ಲಿ ಒಳ್ಳೆಯ ಕರ್ತವ್ಯವನ್ನು ಮಾಡುವ. ನಮಗೆ ಇನ್ನೂ ನಮ್ಮ ಈಗ ಸಂಘಟನೆಯನ್ನು ಈಗ ನಾನೊಂದು 10 ವರ್ಷ ಮಾಡಿದಲ್ಲಿ ಕೇಶವ ಪೂಜಾರಿ ಕೂಡ ಹಾಗೆ ಒಳ್ಳೆಯ ಸಂಘಟನೆಯವರು, ನೀವೆಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯವರು ಒಳ್ಳೆಯ ಸಂಘವನ್ನು ಮುನ್ನಡೆಸಿ ಹೋಗಿದ್ದಾರೆ. ಬಹಳ ಸಂತೋಷವಾಗ್ತದೆ. ಅಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಹೀಗೆ ನಮ್ಮ ಸಂಘಟನೆಯನ್ನು ಮುಂದುವರಿಸುವ ಅಂತ ಹೇಳುತ್ತಾ ಎಲ್ಲರೂ ಎಲ್ಲ ಸಹಕಾರವನ್ನು ಇನ್ನೊಂದೇ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಒಂದೆರಡು ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ಮಾತುಗಳನ್ನಾಡಿದಂಥ ಎಚ್ ದೇವರಾಜ ಪಾಣ, ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ, ಕುಂದಾಪುರ ಪ್ರಾದೇಶಿಕ ಮತ್ತು ಕುದುರೆಮುಖ ವನ್ಯಜೀವಿ ವಿಭಾಗ, ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮೇರುಭಾಗಕ್ಕೆ ನಾವುಗಳು ಬರುತ್ತಿದ್ದೇವೆ. ಉದ್ಘಾಟನೆ. ಇಂದಿನ ಈ ಒಂದು ನೂತನ ವರ್ಷದ ಡೈರಿ ಬಿಡುಗಡೆ, ನಿವೃತ್ತ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರು ಸಾರ್ವಜನಿಕ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಂಗಳೂರು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಡಾಕ್ಟರ್ ಕರಿಕಾಲನ್ ವಿ ಭಾರತೀಯ ಅರಣ್ಯ ಸೇವೆ ಇವರು ನೆರವೇರಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಒಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತಕ್ಕೆ ತುರ್ತು ಹೋಗಲಿಕ್ಕಿರುವುದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅಸಾಧ್ಯ ಇದೆ ಎಂಬುದನ್ನು ಈಗಾಗಲೇ ದೂರವಾಣಿ ಮೂಲಕ ಅಧ್ಯಕ್ಷರಿಗೆ ದೂರವಾಣಿ ಮೂಲಕ ಸಂದೇಶವನ್ನು ರವಾನಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿಕೊಂಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಂದಾಪುರ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು, ಬಹುಶಃ ಕರ್ನಾಟಕ ಕಂಡ ಓರ್ವ ದಕ್ಷ ಅರಣ್ಯ ಅಧಿಕಾರಿಗಳಲ್ಲಿ ಓರ್ವರಾದಂಥ ಸನ್ಮಾನ್ಯ ಗಣಪತಿ ಕೆ ಇವರು ಗಣ್ಯರ ಸಮಕ್ಷಮದಲ್ಲಿ ದೀಪವನ್ನು ಪ್ರಜ್ವಲಿಸುವುದರೊಂದಿಗೆ, ದೀಪ ಎಂದರೆ ಶಾಂತಿ, ದೀಪ ಎಂದರೆ ಸಮೃದ್ಧಿ, ದೀಪ ಎಂದರೆ ಆರೋಗ್ಯ, ದೀಪ ಎಂದರೆ ಸಂಪತ್ತು, ಮನುಷ್ಯನ ಎಲ್ಲ ಕಲ್ಮಶಗಳನ್ನು ದೂರ ಸರಿಸುವಂಥದ್ದೇ ದೀಪ. ಪಂಚಭೂತಗಳಲ್ಲಿ ಒಂದು ಅಗ್ನಿಯನ್ನು ಪ್ರಜ್ವಲಿಸುವುದರೊಂದಿಗೆ ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣಪತಿ ಕೆ ಭಾರತೀಯ ಅರಣ್ಯ ಸೇವೆ ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಭಿನ್ನ ಕೋರಿಕೆ.
ಉದ್ಘಾಟನಾ ಸಮಾರಂಭಕ್ಕೆ ಇದುವೇ ಶುಭಕಾಲ, ಶುಭಗಳಿಗೆ, ಶುಭ ಲಗ್ನ, ಶುಭ ಕರ್ಣ, ಶುಭ ಮುಹೂರ್ತ. ವೃಕ್ಷೋ ರಕ್ಷಿತ ರಕ್ಷತೆ ರಕ್ಷಿತ ಎಂಬ ಹರಕೆ ಹಾರೈಕೆಯೊಂದಿಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. 2026ನೇ ವರ್ಷದ ಹೊಸ ವರ್ಷದ ನೂತನ ವರ್ಷದ ಡೈರಿ ಬಿಡುಗಡೆ ಕಾರ್ಯಕ್ರಮ ಇದೀಗ. ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕಾಗಿ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಶಿವರಾಮ್ ಬಾಬು ಎಂ, ಭಾರತೀಯ ಅರಣ್ಯ ಸೇವೆ, ಇದೀಗ ಗಣ್ಯಾತಿಗಣ್ಯರ ಸಮಕ್ಷಮದಲ್ಲಿ ನೂತನ ವರ್ಷದ ಡೈರಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಇದುವೇ ಶುಭಕಾಲ, ಶುಭಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ. ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಪ್ರತಿ ವರ್ಷ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರುವಂಥ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘ ಉಡುಪಿ ಜಿಲ್ಲೆ, ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ಅದೇ ರೀತಿ ವಲಯ ಮಟ್ಟದ ಎಲ್ಲ ಅಧಿಕಾರಿಗಳ ದೂರವಾಣಿ ಸಂಖ್ಯೆ ಮತ್ತು ವಿಳಾಸ, ಕಚೇರಿ ವಿಳಾಸವನ್ನು ಹೊಂದಿರುವಂಥದ್ದು. ಜಗತ್ತಿನ ಎಲ್ಲ ಪ್ರಾಣಿಗಳ ಭಾವಚಿತ್ರ ಸಹಿತ ಅವರ ಹೆಸರುಗಳನ್ನು ಹೊಂದಿರುವಂಥದ್ದು, ಮರಗಳ ಹೆಸರನ್ನು ಹೊಂದಿರುವಂಥದ್ದು, ಇನ್ನಿತರ ಕಾನೂನು ಕಟ್ಟಳೆಗಳು, ನಿಯಮಗಳು ಎಲ್ಲವನ್ನು ಹೊಂದಿರುವಂಥ ಒಂದು ನೂತನ ವರ್ಷದ ಡೈರಿ 2025 ಕರ್ನಾಟಕ ರಾಜ್ಯ ಅರಣ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರು, ಕುಂದಾಪುರ ಪ್ರಾದೇಶಿಕ ವಿಭಾಗ ಮತ್ತು ಕುದುರೆಮುಖ ವನ್ಯಜೀವಿ ವಿಭಾಗದ ನೂತನ ವರ್ಷದ ಡೈರಿ ಬಿಡುಗಡೆ ಸಮಾರಂಭ. ಸಾಮಾಜಿಕ ವ್ಯವಸ್ಥೆಯ ಮೂಲ ಬಂಡವಾಳ ಯಾವುದು ಕೇಳಿದರೆ ಮಣ್ಣು ಮತ್ತು ನೀರು. ಅರಣ್ಯ ನಾಶವನ್ನು ತಡೆಯುವ ಭವಿಷ್ಯ ನಾಳ ಯಾವುದು ಕೇಳಿದರೆ ಅದು ಕರ್ನಾಟಕ ರಾಜ್ಯದ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರು ಎಂಬುದನ್ನು ಈ ಹೊತ್ತಿನಲ್ಲಿ ಖಾತ್ರಿಪಡಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಹೆಲ್ಮೆಟನ್ನು, ಅವರ ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಅರಣ್ಯ ಪಾಲಕರಿಗೆ ಮತ್ತು ಅರಣ್ಯ ವೀಕ್ಷಕರಿಗೆ ಒಂದು ವರ್ಷದಲ್ಲಿ ಹೆಲ್ಮೆಟನ್ನು, ಉತ್ಕೃಷ್ಟ ಮಾದರಿಯ ಒಂದು ಹೆಲ್ಮೆಟನ್ನು ಕೂಡ ಮಾಡಿರುವಂಥದ್ದು. 2ನೇ ಬಾರಿಯಾಗಿ ಚಳಿ, ಬಿಸಿಲು, ಮಳೆ ನಾಟಬಾರ್ದು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಅರಣ್ಯ ಗಸ್ತು ಪಾಲಕರಿಗೆ ಮತ್ತು ಅರಣ್ಯ ವೀಕ್ಷಕರಿಗೆ ಜಾಕೆಟನ್ನು ನೀಡಿರುವಂಥದ್ದು. ಈ ಬಾರಿ 2024ನೇ ಸಾಲಿನ ಈ ಒಂದು ಕಾರ್ಯಕ್ರಮದಲ್ಲಿ ಬೈಕ್ಗಳಿಗೆ, ಅವರು ಸಂಚರಿಸುವಂಥ ಬೈಕ್ಗಳಿಗೆ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಬಿಡುಗಡೆ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ರವೀಂದ್ರ ಕುಮಾರ್, ಭಾರತೀಯ ಅರಣ್ಯ ಸೇವೆ, ಇವರು ನಿರ್ವಹಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬೈಕ್ಗೆ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಬಿಡುಗಡೆ ಸಾಂಕೇತಿಕವಾಗಿ 3 ಮಾತ್ರ ನೀಡ್ತಾ ಇದ್ದೇವೆ. ಉಳಿದವರೆಲ್ಲರಿಗೂ ಸಹ ತದನಂತರದ ಹೊತ್ತಿನಲ್ಲಿ ನೀಡುವರಿದ್ದೇವೆ. ಇದೀಗ ಖಜಾಂಚಿಗಳಾದಂಥ ಸಂತೋಷ್ ಜೋಗಿಯವರು ವೇದಿಕೆಗೆ ಬರಬೇಕು. ಅದೇ ರೀತಿ ಅಂಬರೀಷ್ ಕಾರ್ಬಾರಿ, ಕೊಲ್ಲೂರು ವನ್ಯಜೀವಿ ವಲಯದವರು ಬರಬೇಕು. ಮಾಲತಿ, ಸಾಂಸ್ಕೃತಿಕ ಕಾರ್ಯದರ್ಶಿಗಳು ವೇದಿಕೆಗೆ ಬರಬೇಕು. ಇದೀಗ 3 ಸಾಂಕೇತಿಕವಾಗಿ ಆ ಬೈಕ್ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಬಿಡುಗಡೆ ಕಾರ್ಯಕ್ರಮದ ಜೊತೆಗೆ ಸಾಂಕೇತಿಕವಾಗಿ 3 ಅರಣ್ಯ ಗಸ್ತು ಪಾಲಕರಿಗೆ ಮತ್ತು ಅರಣ್ಯ ವೀಕ್ಷಕರಿಗೆ ಕೂಡ ಮಾಡತಕ್ಕಂಥ ಒಂದು ಉತ್ತಮ ರೀತಿಯ ಕಾರ್ಯಕ್ರಮ ಇದೀಗ ಗಣ್ಯರ ಸಮಕ್ಷಮದಲ್ಲಿ ಮೊದಲ ಭಾಗದಲ್ಲಿ ಬೈಕ್ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಬಿಡುಗಡೆಯನ್ನು ಮಾಡಿ ನಂತರ ಸಾಂಕೇತಿಕವಾಗಿ 3 ಅದನ್ನು ವಿತರಿಸುವಂಥ ಕಾರ್ಯಕ್ರಮ, ಇನ್ನು ಉಳಿದಂಥವರೆಲ್ಲರಿಗೂ ಸಹ ತದನಂತರ ವಿತರಿಸುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. 2 ವರ್ಷದ ಹಿಂದೆ ಹೆಲ್ಮೆಟನ್ನು ಕೊಟ್ಟಿರುವಂಥದ್ದು, ಕಳೆದ ವರ್ಷ ಜಾಕೆಟನ್ನು ಕೊಟ್ಟಿರುವಂಥದ್ದು, ಈ ವರ್ಷ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗನ್ನು ನೀಡ್ತಾ ಇದ್ದೇವೆ. ಬಹುಶಃ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ವತಿಯಿಂದ ಆಗ್ತಾ ಇದೆ. ಅದನ್ನು ಸಾಂಕೇತಿಕವಾಗಿ ಪಡಿಬೇಕು. ಖಜಾಂಚಿ ಸಂತೋಷ್ ಜೋಗಿಯವರು ಹೋಗಿ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ಈ ಕಾರ್ಯಕ್ರಮವನ್ನು ಗೌರವಿಸಬೇಕು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಒಂದು ಉದ್ದೇಶ ಏನಂತ ಹೇಳಿದರೆ, ಅರಣ್ಯ ಪಾಲಕರು ಮತ್ತು ವೀಕ್ಷಕರ ಹಿತವೇ ನಮ್ಮ ಹಿತ. ಅವರೆಲ್ಲರೂ ಆರೋಗ್ಯವಂತರಾಗಿರಬೇಕು. ಅವರಿಗೆ ಯಾವುದೇ ರೀತಿಯ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಅರ್ಥಪೂರ್ಣವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಇಂದಿನ ಈ ಒಂದು ಸುಂದರ ಅರ್ಥಪೂರ್ಣ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂಥ
ಉಡುಪಿ ಜಿಲ್ಲೆ ಕರ್ನಾಟಕ ಕಂಡ ಬಹಳ ದಕ್ಷ ಅಧಿಕಾರಿಗಳಲ್ಲಿ ಓರ್ವರು, ಅತ್ಯಂತ ಸರಳ ಸಜ್ಜನರು, ತನ್ನ ಕೆಳಗಿನ ಹಂತದ ಎಲ್ಲ ನೌಕರರ ಮೇಲೆ ವಿಶೇಷವಾದ ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನು ಹೊಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ಕುಂದಾಪುರ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಗಣಪತಿ ಕೆ, ಭಾರತೀಯ ಅರಣ್ಯ ಸೇವೆ ಇವರು ಉದ್ಘಾಟಕೀಯ ಮಾತುಗಳನ್ನಾಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಶುಭ ಮುಂಜಾನೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ಕುಟುಂಬಸ್ಥರಿಗೆ ಮೊದಲಿಗೆ ಸ್ವಾಗತವನ್ನು ಬಯಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗಸ್ತು ಅರಣ್ಯ ಪಾಲಕರ ಸಂಘದ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾರ್ಕಳ ವನ್ಯಜೀವಿ ವಿಭಾಗ ಆಗಿರ್ತಕ್ಕಂಥ ಶಿವರಾಮ್ ಬಾಬು ಅವರೇ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಸತೀಶ್ ಅವರೇ, ನಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀಧರ್ ಅವರೇ, ಪ್ರಕಾಶ್ ಅವರೇ ಹಾಗೂ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರ್ತ ರವೀಂದ್ರ ಅವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಸ್ನೇಹಿತರೆ, ನಾವು ಆಲ್ಮೋಸ್ಟ್ 1 ವರ್ಷ ಆಯಿತು. ಲಾಸ್ಟ್ ಇಯರ್ ಇದೇ ಒಂದು ಪ್ಲೇಸಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಗಸ್ತು ಅರಣ್ಯ ಪಾಲಕರ ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು. ನಮ್ಗೆ ಗೊತ್ತೇ ಇಲ್ಲ 1 ವರ್ಷ ಹೇಗೆ ಕಳೆದೋಯ್ತು ಇಲ್ಲಿ ಅಂತೇಳಿ. ಆದಷ್ಟು ನಾನು ಸುಮಾರು 10 ವರ್ಷದಿಂದ ಈ ಸಂಘಟನೆಯನ್ನು ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ 2010ನಿಂದ ಒಂದು ಅರಣ್ಯ ಇಲಾಖೆ ಸಂಘಟನೆಗಿಂತ ಹೆಚ್ಚಾಗಿ ಒಂದು ಕುಟುಂಬದ ಥರ ಹೊಸ ಸದಸ್ಯರು ಬರ್ತಾ ಇದ್ದಾರೆ ಮತ್ತು ಹಳಬರು ಇಲ್ಲಿ ಇರೋರು ಕೂಡ ಅವರನ್ನು ಒಬ್ಬ ಕುಟುಂಬದ ಸದಸ್ಯರಾಗಿ ಬರಮಾಡ್ಕೊಳ್ತಾ ಇದ್ದಾರೆ ಮತ್ತು ಇಲ್ಲಿ ಅಚ್ಚುಕಟ್ಟಾಗಿ ಒಂದು ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಒಂದು ಒಳ್ಳೆ ಮೆಮೊರೀಸ್, ಏನು ಒಂದು ಈ ವಿಭಾಗದಲ್ಲಿ ಈ ಸರ್ಕಲಲ್ಲಿ ಕೆಲಸ ಮಾಡಿದ ಎಲ್ಲ ಗಸ್ತು ಅರಣ್ಯ ಪಾಲಕರು ಕೂಡ ಒಂದು ಒಳ್ಳೆ ಮೆಮೊರಿಯನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಅಂದರೆ ನಾವೊಂದು ಒಳ್ಳೆ ವಿಭಾಗದಲ್ಲಿ, ಒಳ್ಳೆ ಪ್ಲೇಸಲ್ಲಿ ಮತ್ತು ಒಳ್ಳೆ ಸರ್ಕಲ್, ಒಂದು ಸಂಘಟನೆಯ ಭಾಗವಾಗಿ ನಾವು ಕರ್ತವ್ಯ ನಿರ್ವಹಿಸ್ತಿದ್ದೇವೆ ಅಂತಕ್ಕಂಥ ಒಂದು ಫ್ರೆಶ್ ಮೈಂಡಿಂದ ಅಥವಾ ಒಂದು ಪಾಸಿಟಿವ್ ಎನರ್ಜಿಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ತುಂಬ ಶ್ಲಾಘನೀಯ. ಸೊ ಇಷ್ಟು ಸುದೀರ್ಘವಾಗಿ ಒಂದು ಸಂಘಟನೆ ತನ್ನ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಲ್ತಕ್ಕಂಥವರು ಅದರ ಸಾಮಾನ್ಯ ಸದಸ್ಯರು. ಸೊ ಅವರೆಲ್ಲರಿಗೂ ನಾನೊಂದು ಹೃದಯಪೂರ್ವಕವಾದ ಒಂದು ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ಅರಣ್ಯ ಇಲಾಖೆ ನಮ್ಮ ಉಡುಪಿ ಜಿಲ್ಲೆಯನ್ನು ನೋಡಿದಾಗ ನಮ್ಮ ಕೋಸ್ಟಲ್ ಲೆವೆಲಿಂದ, ಏನು ನಮ್ಮ ಬೀಚ್ ಸೈಡಿಂದ ಹಿಡಿದ್ಬಿಟ್ಟು ಹಿಲ್ ಸ್ಟೇಷನ್ವರೆಗೂ, ಕೊಡಚಾದ್ರಿ ಈ ಕಡೆ ಭಾಗವನ್ನು ನೋಡಿದಾಗ ಅಲ್ಲಿವರೆಗಿನ ವೈವಿಧ್ಯಮಯವಾದ ಒಂದು ಫಾರೆಸ್ಟ್ ರಿಸೋರ್ಸಸ್ಸು, ಫಾರೆಸ್ಟ್ ಟೈಪ್ ಅನ್ನು ನಾವು ಸಿಗ್ತದೆ. ಸೊ ನಾವೆಲ್ಲರೂ ಆ ಒಂದು ವೈವಿಧ್ಯಮಯವಾದ ಅರಣ್ಯ ಸಂಪತ್ತನ್ನು ಕಾಪಾಡ್ತಕ್ಕಂಥ ಒಂದು ಮಹೋನ್ನತ ಜವಾಬ್ದಾರಿಯನ್ನು ನಾವೆಲ್ಲ ವಹಿಸ್ಕೊಂಡಿದ್ದೇವೆ. ಸ್ಪೆಷಲಿ ನಾನು ಪ್ರತಿ ಸಾರಿ ಹೇಳ್ತೇನೆ, ಗಸ್ತು ಅರಣ್ಯ ಪಾಲಕರು ನಮ್ಮ ಒಂದು ಇಲಾಖೆಯ ಫೇಸ್ ಅಂತ. ಅವರು ಒಂದು ಮುಖವಾಣಿ, ನಮ್ಮ ಇಲಾಖೆಯ ಮುಖವಾಣಿ. ನಮ್ಮ ಎಲ್ಲ ಇಲಾಖಾ ಕಾರ್ಯಕ್ರಮಗಳು ಅಥವಾ ನಮ್ಮ ಇಲಾಖೆಯ ಒಂದು ಇನ್ನರ್ ಏನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಜನರಿಗೆ ಒಂದು ಮುಖವಾಣಿಯಾಗಿ ಪರಿಚಯಿಸ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಲಿಂಕ್ ಅವರು. ಅದೇ ರೀತಿಯೇ ಜನರಿಂದ ಏನಾದರೂ ನಮ್ಮ ಸಮಸ್ಯೆಗಳು ಅಥವಾ ಏನಾದರೂ ಒಂದು ಇಶ್ಯೂಸ್ ಇದ್ದರೂ ಕೂಡ, ಫೀಲ್ಡ್ ಸಮಸ್ಯೆಗಳು ಕೂಡ ನಮ್ಮ ಇಲಾಖೆಗೆ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಒಂದು ಕ್ಯಾಡರ್ ಅದು. ಸೊ ಹಿರಿಯ ಅಧಿಕಾರಿಗಳು ನಾವೆಷ್ಟೇ ಸಲಹೆಗಳನ್ನು ನೀಡಿದ್ರೂ ಕೂಡ ಫೀಲ್ಡ್ ಸಿಚುವೇಶನ್ ಬೇರೆಯೇ ಇರ್ತದೆ. ಫೀಲ್ಡಲ್ಲಿ ವರ್ಕ್ ಮಾಡ್ತಕ್ಕಂಥ ಫೀಲ್ಡ್ ಸ್ಟಾಫ್, ನಮ್ಮಲ್ಲಿ ಗಸ್ತು ಅರಣ್ಯ ಪಾಲಕರು ಏನು ಹೇಳ್ತೀವಿ, ಅವ್ರದ್ದು ಸಿಚುವೇಶನ್, ವರ್ಕಿಂಗ್ ಕಂಡೀಷನು ಆಲ್ ಟುಗೆದರ್ ಡಿಫ್ರೆಂಟ್ ಇರ್ತದೆ. ಇದೆಲ್ಲೂ ಪುಸ್ತಕದಲ್ಲಿ ಆಗಲಿ ಅಥವಾ ಯಾರೇ ಒಂದು ಟ್ರೈನಿಂಗ್ ಅಕಾಡೆಮಿಯಲ್ಲಿ ಅಥವಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಹೇಳಿಕೊಟ್ಟು ಮಾಡ್ತಕ್ಕಂಥ ಕೆಲಸ ಅಲ್ಲ. ಆದರೆ ಕಚೇರಿ ಕೆಲಸ ಇರ್ಬೋದು ಅಥವಾ ಹಿರಿಯ ಅರಣ್ಯಾಧಿಕಾರಿಗಳ ಕೆಲಸ ಇದೆಯಲ್ಲ, ಅದು ಸ್ವಲ್ಪ ಬುಕ್ಕಿಶ್ ಟೈಪ್ ಆದರೂ ನಡೆಯುತ್ತೆ.
ಆದರೆ ಬೀಟ್ ಗಾರ್ಡ್ ನಾವೇನು ಫೀಲ್ಡ್ ಲೆವೆಲ್ ವರ್ಕ್ಸ್ ಇದೆ, ಸೊ ಅದನ್ನು ನಾವು ಯಾವ ಪುಸ್ತಕದಲ್ಲೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಅದು ಒಂದು ಎಕ್ಸ್ಪೀರಿಯನ್ಸಿಂದ ಬರ್ತಕ್ಕಂಥ ಸ್ಕಿಲ್ ಅದು. ಸೊ ಇದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಒಂದು ಪಿಯರ್ ಲರ್ನಿಂಗ್ ಇದ್ದಾಗ, ಅಂದರೆ ಹಿರಿಯ ಡೆಪ್ಟಿ RFOs ಇರ್ಬೋದು ಅಥವಾ ಗಾರ್ಡ್ಸ್ ಇರ್ಬೋದು. ಸೊ ಅವರಿಂದ ಕಲಿತಕ್ಕಂಥದ್ದು ತುಂಬ ಇರ್ತದೆ ಫೀಲ್ಡ್ ಜಾಬನ್ನು. ಸೊ ಅವರನ್ನು ನೋಡಿ ಕಲಿಬೇಕಂತ ಒಂದು ಕಲಿತು ಸ್ಕಿಲ್ಸ್ಫುಲ್ಲಾಗಿ ಮಾಡ್ತಕ್ಕಂಥ ಒಂದು ಡ್ಯೂಟಿ ನಮ್ಮ ಬೀಟ್ ಫಾರೆಸ್ಟರ್ಸ್ ಡ್ಯೂಟಿ. ನಾವು ತುಂಬ ಸಾರಿ ನೋಡ್ತೇವೆ, ಒಂದು ಲೆಪರ್ಡ್ ಇನ್ಸಿಡೆಂಟ್ ಇರ್ಬೋದು. ಅದು ಆ್ಯಕ್ಚುಲಿ ನಮ್ಮ ಡಿವಿಷನ್ನು ದ ಬೆಸ್ಟ್ ಡಿವಿಷನ್, ಎಲ್ಲ APCCFs ಬಂದವರು ಹೇಳ್ತಾರೆ. ಇಲ್ಲಿ ಒಂದು ಮಾನವ ಪ್ರಾಣಿ ಸಂಘರ್ಷವನ್ನು, ಅಂದರೆ ಮ್ಯಾಕ್ಸಿಮಮ್ಮು ಚಿರತೆಗಳದ್ದು ನಿಭಾಯಿಸುವ ಒಂದು ಸಿಸ್ಟಮ್ ಇದೆಯಲ್ಲ, ಎಲ್ಲೂ ಕೂಡ ಸಿಗೋದಿಲ್ಲ ಅಂತ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಆ್ಯಕ್ಚುಲಿ ಈಗ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಡಾಕ್ಟರ್ಸ್ಗಳು ಆ್ಯಕ್ಟಿವ್ ಇಲ್ಲದೇ ಇರೋ ಸಮಯದಲ್ಲೂ ಕೂಡ ರೇಂಜ್ ಆಫೀಸರ್ಸ್ ಇರ್ಬೋದು, ಡೆಪ್ಟಿ RFOs ಇರ್ಬೋದು, ಬೀಟ್ ಗಾರ್ಡ್ಸ್ ಇರ್ಬೋದು, ಎಲ್ಲಾದರೂ ಚಿರತೆ ಬಾವಿಗೆ ಬಿದ್ದಿದೆ ಅಂದರೆ ಅದು ಎಷ್ಟು ಸ್ಮೂತಾಗಿ, ಆ್ಯಕ್ಚುಲಿ ಚಿರತೆ ಮತ್ತು ಟೈಗರ್ ರೆಸ್ಕ್ಯೂ ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆ್ಯಕ್ಚುಲಿ ಒಂದೊಂದು ಸಾರಿ ನಮ್ಮ ಪ್ರಾಣಕ್ಕೆ ಅಪಾಯ ಬರ್ತಕ್ಕಂಥ ಅಥವಾ ಅನಿಮಲಿನ ಪ್ರಾಣಕ್ಕೂ ಕೂಡ ಅಪಾಯ ಬರ್ತಕ್ಕಂಥ ಸಂದಿಗ್ಧ ಸಿಚುವೇಷನಲ್ಲೇ ಇರ್ತವೆ. ಅಂಥ ಒಂದು ಸಿಚುವೇಷನಲ್ಲಿ ಇಮ್ಮಿಡಿಯೇಟಾಗಿ ಹೋಗಿ ಅಟೆಂಡ್ ಮಾಡೋದು, ಮತ್ತು ಪ್ರಾಣಿಗೂ ಕೂಡ ಏನೂ ಸಮಸ್ಯೆ ಆಗದೇ ಇದ್ದಾಗೆ, ಮತ್ತು ಸಾರ್ವಜನಿಕರಿಗೂ ಕೂಡ ಏನೂ ಸಮಸ್ಯೆ ಆಗದೆ ಅಟೆಂಡ್ ಮಾಡ್ತಕ್ಕಂಥದ್ದು ಇಟ್ ಈಸ್ ಎ ಲರ್ನ್ ಸ್ಕಿಲ್. ಇದು ಅಕ್ವೈರ್ಡ್ ಸ್ಕಿಲ್ ಅನ್ನೋಕ್ಕಿಂತನೂ ಎಲ್ಲ ಒಂದು ಟೀಮ್ ವರ್ಕಿಂದ ಮಾಡ್ತಕ್ಕಂಥ ಕೆಲಸ. ಸೊ ಇಂಥ ಒಂದು ಅರಣ್ಯ ಇಲಾಖೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅರಣ್ಯ ಇಲಾಖೆ ಜಾಬ್ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ, ಇಟ್ಸ್ ಅ ವೆರಿ ಅಡ್ಮೈರ್ಡ್ ಜಾಬ್. ಬೇರೆ ಎಲ್ಲೂ ಕೂಡ ಈ ಥರ ಪ್ರೊಫೆಷನ್ನು ಸಿಗಲಿಕ್ಕಿಲ್ಲ. ಅರಣ್ಯದಲ್ಲಿ, ಪ್ರಾಣಿಗಳ ಮಧ್ಯದಲ್ಲಿ, ಪಕ್ಷಿಗಳ ಮಧ್ಯದಲ್ಲಿ, ಸೊ ಒಂದು ನೇಚರ್ನ ಮಧ್ಯದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಡ್ಯೂಟಿ ಮಾಡ್ತಕ್ಕಂಥದ್ದು, ಒಂದು ದಿನದ ಕರ್ತವ್ಯ ಡ್ಯೂಟಿ ಅಂದರೆ ಒಂದೊಂದು ಸಾರಿ ಎಂಟೈರ್ ಫಾರೆಸ್ಟ್ ಒಳಗೆ ನಮ್ದು ಆಗ್ತದೆ ಪರ್ ಡೇ. ಇದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆವರು. ಇಂಥ ಒಂದು ಅಡ್ಮೈರ್ಡ್ ಜಾಬು ಬೇರೆ ಎಲ್ಲೂ ಕೂಡ ಸಿಗಲಿಕ್ಕಿಲ್ಲ. ಸೊ ಇಂಥ ಒಂದು ಜಾಬ್ಗೆ ನಾವೆಲ್ಲರೂ ಸೇರಿದ್ದೇವೆ. ಸೊ ಈ ಒಂದು ಅರಣ್ಯ ಇಲಾಖೆಯ ಕಾರ್ಯವೈಖರಿ ಮತ್ತು ಅರಣ್ಯ ಇಲಾಖೆಯ ಒಂದು ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡು ಪ್ರತಿದಿನ ಡ್ಯೂಟಿ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಚಾರ, ಹೇಗೆ ನಮ್ಮ ಅರಣ್ಯ ಇಲಾಖೆಯ ಜಾಬು ಅಡ್ಮೈರ್ಡ್ ಜಾಬ್ ಅಂದರೆ ಏನು ನಮಗೆ ಅತ್ಯಂತ ಒಂದು ಮನಸ್ಸಿಗೆ ಹಿತವನ್ನು ಕೊಡ್ತಕ್ಕಂಥದ್ದು, ಮನಸ್ಸಿಗೆ ಒಂದು ಎಂಜಾಯ್ಮೆಂಟ್ ಕೊಡ್ತಕ್ಕಂಥ ಡ್ಯೂಟಿ ಅದೇ ಥರನೇ ರಿಸ್ಕ್ಫುಲ್ ಕೂಡ ಆಗಿದೆ ಈಗ. ಯಾಕಂದರೆ ಈಗಿನ ದಿನಗಳಲ್ಲಿ ಏನಾಗ್ತಾಯಿದೆ, ನೇಚರ್ ಮತ್ತು ನ್ಯಾಚುರಲ್ ರಿಸೋರ್ಸಸ್, ನಮ್ಮ ಏನು ನೈಸರ್ಗಿಕ ಸಂಪತ್ತು ಮೇಲೆ ಅತೀವವಾದ ಪ್ರೆಷರ್ಸ್ ಕ್ರಿಯೇಟ್ ಆಗ್ತಾಯಿದೆ. ಫಾರೆಸ್ಟ್ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾಯಿದೆ. ಸೊ ಫಾರೆಸ್ಟ್ ಮೇಲೆ ಯಾವಾಗ ಒತ್ತಡ ಜಾಸ್ತಿ ಆಗ್ತಾಯಿದೆ, ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟು ರಿಸೋರ್ಸಸ್ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತದೋ, ಸೊ ಅರಣ್ಯ ಇಲಾಖೆ ಮೇಲೂ ಕೂಡ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ತದೆ. ಇಲಾಖೆ ಮೇಲೆ ಒತ್ತಡಗಳು ಬಂದಾಗ ಸಿಬ್ಬಂದಿಯವರು ಮತ್ತು ನಾವು ಏನು ಅಧಿಕಾರಿಗಳಿದ್ದೇವೆ ಎಲ್ಲರ ಮೇಲೂ ಒತ್ತಡಗಳು ಬಂದೇ ಬರ್ತದೆ. ಸೊ ಅದು ಬೇರೆ ಬೇರೆ ರೂಪದಲ್ಲಿ ಪ್ರೆಷರ್ಸ್ ಇರ್ತದೆ, ಅಥವಾ ಬೇರೆ ಥರದ ಏನೋ ಒಂದು ನಾವು ಅತಿ ಟೆನ್ಷನಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ತದೆ, ಇನ್ ಟೈಮ್ ಹೋಗಿ ಅಟೆಂಡ್ ಮಾಡೋದಿರ್ತದೆ. ಸೊ ಇಂಥ ಒಂದು ಪ್ರೆಷರ್ ಸಿಚುವೇಷನಲ್ಲೂ ಕೂಡ ನಾನು ಸಿಬ್ಬಂದಿಗಳಿಗೆ ಹೇಳೋದಿಷ್ಟೇ, ತಾಳ್ಮೆಯನ್ನು ಕಳ್ಕೊಳ್ಳೋದೇನೆ ತುಂಬ ಕೂಲಾಗಿ, ಎಷ್ಟೋ ಸಮಸ್ಯೆಗಳು ಸ್ವಲ್ಪ ಸಮಯಾವಕಾಶ ಕೊಟ್ಟರೆ ಸಾಲ್ವ್ ಆಗೋಂಥ ಸಮಸ್ಯೆಗಳಿರ್ತದೆ. ಸೊ ಪ್ರೆಷರಲ್ಲಿ ಯಾವುದೇ ಕೆಲಸನೂ ಮಾಡಲಿಕ್ಕೆ ಹೋಗ್ಬಾರ್ದು. ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಯೋಚನೆ ಮಾಡಿದ್ರೆ ಪ್ರಾಬ್ಲಮ್ ತಂತಾನೇ ಸಾಲ್ವ್ ಆಗ್ತದೆ, ಮತ್ತು ಅಥವಾ ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಕೂಡ ನಮಗೆ ಒಂದು ಅವಕಾಶ ಸಿಗ್ತದೆ. ಸೊ ಟ್ರಾವೆಲ್ ಮಾಡುವಾಗಿರ್ಬೋದು, ಮೋಸ್ಟ್ ಆಫ್ ದ ನಾವು ಸ್ಟಾಫ್ ಹೇಳ್ತೀವಿ ಎಲ್ಲ ಬೈಕಲ್ಲಿ ಟ್ರಾವೆಲ್ ಮಾಡ್ತೀವಿ. ಏನೋ ಗಡಿಬಿಡಿಯಲ್ಲಿ ಎಲ್ಲೋ ತಕ್ಷಣ ರೀಚ್ ಆಗಬೇಕು ಅಂತ ಓವರ್ ಸ್ಪೀಡಲ್ಲಿ ಹೋಗ್ಬಿಟ್ಟು ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಥವಾ ಏನಾದ್ರು ಇಂಜುರೀಸ್ ಮಾಡೋದು, ಆಕ್ಸಿಡೆಂಟ್ಸ್ ಆಗ್ಬೋದು, ಅಥವಾ ತುಂಬ ವರ್ಕ್ ಪ್ರೆಷರಲ್ಲಿ ಫ್ಯಾಮಿಲಿಗೆ ಸಮಯ ಕೊಡದೆ, ಅಥವಾ ಏನಾದರೂ ನಮ್ಮ ಪರ್ಸ್ನಲ್ ಹೆಲ್ತನ್ನು ಕೂಡ ನೆಗ್ಲೆಕ್ಟ್ ಮಾಡಿಕೊಂಡು ವರ್ಕ್ ಮಾಡೋವಂಥದ್ದು, ಇವೆಲ್ಲದನ್ನು ಸ್ವಲ್ಪ ನಾವು ಗಮನ ಕೊಟ್ಕೊಂಡು ಮಾಡಬೇಕು. ಯಾಕಂದರೆ ಚೇಂಜಿಂಗ್ ವರ್ಲ್ಡ್ ಈಗ ಆ್ಯಕ್ಚುಲಿ ಇವೆಲ್ಲದು ಇಂಪಾರ್ಟೆಂಟ್. ಮೊದಲು ಕರ್ತವ್ಯ ಮತ್ತು ಏನೋ ಒಂದು ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀವಿ, ಬೆಳಗಿಂದ ಸಂಜೆವರೆಗೂ ಡ್ಯೂಟಿ ಆದರು ಅಂತಲ್ಲ, ವರ್ಕ್ ಮಾಡಬೇಕು, ಜಾಬ್ ಸ್ಯಾಟಿಸ್ಫ್ಯಾಕ್ಷನು ಇರಬೇಕು, ಮತ್ತು ನಾವು ಎಂಜಾಯ್ ಮಾಡ್ತಾ ವರ್ಕ್ ಮಾಡಬೇಕು.
ಲೈಫ್ ಈಸ್ ವೆರಿ ಸ್ಮಾಲ್. ಒಂದು 20-25 ವರ್ಷದ ನಮ್ಮ ಜೀವನದಲ್ಲಿ ಅಥವಾ ಒಂದು 30 ಇಯರ್ಸ್ ಸರ್ವೀಸಲ್ಲಿ ಪ್ರೆಷರಲ್ಲಿ ಅಥವಾ ಕಂಪಲ್ಷನ್ಸ್ಗೆ ಅಥವಾ ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡು ಕೆಲಸ ಮಾಡೋದನ್ನು ನಾವು ಬಿಡಬೇಕು. ಸೊ ಒಂದು ಸಿಚುವೇಷನನ್ನು, ಈಗ ಒಂದು ಲೆಪರ್ಡ್ ರೆಸ್ಕ್ಯೂ ಆಪ್ರೇಷನ್ ಆದರೂ ಕೂಡ ಅದನ್ನು ಎಷ್ಟು ಈಸಿಯಾಗಿ, ಎಷ್ಟು ಇನ್ವಾಲ್ವ್ಮೆಂಟಲ್ಲಿ, ಎಷ್ಟು ನಮಗೆ ಶಾಂತ ಚಿತ್ತತೆಯಿಂದ ಮಾಡಲಿಕ್ಕಾಗ್ತದೋ ಅಷ್ಟು ಒಂದು ರಿಲ್ಯಾಕ್ಸ್ಡ್ ಮ್ಯಾನರಲ್ಲಿ ಡ್ಯೂಟಿ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದೊಂದು ನಾನು ಒಂದು ಕಿವಿ ಮಾತನ್ನು ಎಲ್ಲ ಸ್ಟಾಫ್ಗಳಿಗೆ ಹೇಳ್ತಾ, ಮತ್ತು ನಾನು ಮೊದಲೇ ಹೇಳಿದ್ದೀನಿ, ಸ್ಪೆಷಲಿ ಅರಣ್ಯ ಇಲಾಖೆ, ನಾನು ಡೆಪ್ಟಿ RFOs ಅಸೋಸಿಯೇಷನ್ ನೋಡಿರ್ಬೋದು, ಅಥವಾ ಒಂದು ಕ್ಯಾಡರ್ ಡೆಪ್ಟಿ RFOs ಒಂದು ಹುದ್ದೆನೇ ಇರ್ಬೋದು. ಸ್ಪೆಷಲಿ ಇಲ್ಲಿ ಕೋಸ್ಟಲಲ್ಲಿ ಒಂದು ಫ್ಯಾಮಿಲಿ ಥರನೇ ಮಾಡ್ತಾಯಿದ್ದಾರೆ. ಹೇಗೆ ಆಫೀಸರ್ಸು ಜಾಯ್ನ್ ಆಗಿ ಫಂಕ್ಷನ್ಸಲ್ಲಿ ಜಾಯ್ನ್ ಆಗ್ತಾರೋ ಅದೇ ಥರ ಇವನ್ ಫ್ಯಾಮಿಲೀಸು, ಅವ್ರ ಮಕ್ಕಳು ನಾನು ನೋಡಿದ್ದೀನಿ ಎಲ್ಲ ಇನ್ವಾಲ್ವ್ ಆಗೋದು. ಸೊ ಒಂದು ಸಿಬ್ಬಂದಿ ಆಗಿಬಿಟ್ಟು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಮಗೆ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲೂ ಕೂಡ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ನಮಗೆ ಭಾಗ್ಯ ಬೇರೆ ಇಲ್ಲ ಅಂತ ಹೇಳ್ತಾ, ಏನೇ ಸಮಸ್ಯೆಗಳಿದ್ದರೂ ಕೂಡ ನಾವೊಂದು ಕನ್ಸ್ಟ್ರಕ್ಟಿವ್ ಆಗಿ ಸಾಲ್ವ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾ, ಮತ್ತು ನಾವು ಇನ್ನು ಮುಂದೆ ಬರುವಾಗ ಈಗ ನಾವು ಕೆಲವು ಇಲಾಖೆಯದು ಕೂಡ ಆಶೋತ್ತರಗಳು ಚೇಂಜಸ್ ಆಗ್ತಾಯಿದೆ. ಕೆಲವು ಮೋಟಿವ್ಸ್ ಎಲ್ಲ ಮೊದಲು ಬರೀ ಪ್ರೊಟೆಕ್ಷನ್ಸ್ ಅಂತ ಇತ್ತು, ಈಗ ಸ್ವಲ್ಪ ಪೀಪಲ್ ಫ್ರೆಂಡ್ಲಿ. ಮೊದಲು ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಸಮಾಜದಿಂದ ದೂರದಲ್ಲಿ ನಿಂತು ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಯೂನಿಫಾರ್ಮ್ ಜಾಬ್, ನೇಚರ್ ಆಫ್ ಜಾಬ್ ವಾಸ್ ಲೈಕ್ ದಟ್. ಸೊ ಈಗ ಏನಾಗ್ತಾಯಿದೆ ಅಂದರೆ ನಾವು ಜನರಿಗೆ ಹತ್ತಿರವಾಗಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಅನ್ನೋಕ್ಕಿಂತ ಇಟ್ ಈಸ್ ಎ ನೇಚರ್ ಆಫ್ ವರ್ಕ್. ಸೊ ನಾವೀಗ ಒಂದು ವೈಲ್ಡ್ ಲೈಫ್ ಕಾಂಪನ್ಸೇಷನ್ ಇರ್ಬೋದು. ಮೊದಲು ನಾವೇನು ಮಾಡ್ತಿದ್ವಿ, ಒಂದು ವೈಲ್ಡ್ ಲೈಫ್ ಕಾಂಪನ್ಸೇಷನ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ ಯಾವಾಗಲೂ 10 ದಿನದ ನಂತರ ಹೋಗೋದು ಆಗಲ್ಲ. ಈಗ ಒಂದು ವೈಲ್ಡ್ ಲೈಫ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಆವತ್ತಿನ ಬೆಳಗ್ಗೆ ದಿನವೇ ನಮ್ಮ ಅರಣ್ಯ ಅಧಿಕಾರಿಗಳಲ್ಲಿ ಹೋಗ್ತಾರೆ, ಅವರಿಗೆ ಒಂದು ವಾರದಲ್ಲಿ ಒಂದು ಪರಿಹಾರವನ್ನು ದೊರಕಿಸ್ಕೊಡ್ತಾರೆ. ಇನ್ನೊಂದನ್ನು ಹೇಳ್ತೇನೆ, ಈ ಸ್ಪೆಷಲಿ ವೈಲ್ಡ್ ಲೈಫ್ ಕಾಂಪನ್ಸೇಷನ್ ಎಲ್ಲ ಅವರ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸನೂ ನಾವು ಮಾಡಬೇಕು. ಯಾಕಂದರೆ ಇನ್ ಟೈಮ್ ಸರ್ವೀಸನ್ನು ಕೊಡೋದು ಗೌರ್ಮೆಂಟ್ನ ಮೇಯ್ನ್ ಇಂಟೆನ್ಷನ್. ಮತ್ತು ಅದ್ರ ಜೊತೆಗೆ ಒಂದು ಹ್ಯೂಮನ್ ಟಚ್ ಅಂದರೆ ಒಂದು ಮಾನವೀಯತೆಯ ಡ್ಯೂಟಿ ಪರ್ಫಾರ್ಮ್ ಮಾಡೋದು, ಅಂದರೆ ಕರ್ತವ್ಯ ನಿರ್ವಹಿಸೋದ್ರಲ್ಲಿ ಒಂದು ಮಾನವೀಯತೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಸೊ ಎರಡನ್ನೂ ನಾವು ಅಧಿಕಾರಿಗಳು ನಾವು ಮೈಗೂಡಿಸ್ಕೋಬೇಕು. ನಾವು ಸೊಸೈಟಿಯೆಲ್ಲ ಜೊತೆಗೆ ಅವರ ಸಹಭಾಗಿತ್ವದಲ್ಲಿ, ಮತ್ತು ಅವರನ್ನು ಕೂಡ ನಮ್ಮ ಏನು ಅಬ್ಜೆಕ್ಟಿವ್ಸ್ ಇದೆ, ಅರಣ್ಯ ಸಂಪತ್ತು ಮತ್ತು ವನ್ಯ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಏನು ಗುರಿ ಇದೆ ಅದರಲ್ಲೂ ಕೂಡ ಒಬ್ಬ ಭಾಗಿದಾರರನ್ನಾಗಿ ಮಾಡಿಕೊಂಡು, ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಡಿಫ್ರೆಂಟ್ ಕ್ಯಾಡರ್ನವರು ಒಂದು ಟೀಮಾಗಿ ವರ್ಕ್ ಮಾಡ್ತಕ್ಕಂಥ ಒಂದು ಕಲ್ಚರನ್ನು ನಾವು ಬೆಳೆಸ್ಕೋಬೇಕು. ಹಾಗೆ ಬೆಳೆಸ್ಕೊಂಡಲ್ಲಿ ಎಲ್ಲರಿಗೂ, ಇಲಾಖೆಗೂ ಮತ್ತು ಅಲ್ಲಿ ಸಿಬ್ಬಂದಿಗಳು ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಸ್ನೇಹಿತರೆ, ಈಗ ಇನ್ನೊಂದು 15 ದಿನದಲ್ಲೇ ನಾವು ಹೊಸ ವರ್ಷವನ್ನು ಬರಮಾಡ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಹೊಸ ವರ್ಷ ಹೊಸತನವನ್ನು ತರಲಿ, ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಒಳ್ಳೆಯದಾಗಲಿ. ತುಂಬ ಜನ ಈಗ ಪ್ರಮೋಟ್ ಆಗಿದ್ದಾರೆ. ಆ್ಯಕ್ಚುಲಿ ಗಾರ್ಡ್ಸ್ ಕ್ಯಾಡರಲ್ಲಿ ತುಂಬ ವೇಕೆನ್ಸೀಸ್ ಇದೆ ನಮ್ಮಲ್ಲಿ. ಸೊ ಎಲ್ಲರಿಗೂ ಡೆಪ್ಟಿ RFOs ಆಗಿ ಪ್ರಮೋಟ್ ಆದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಎಲ್ಲರಿಗೂ ಹೊಸ ವರ್ಷ ಒಂದು ಹೊಸತನವನ್ನು ತರಲಿ ಅಂತ ಹೇಳ್ತಾ ನನ್ನ ಶುಭಾಶಯಗಳೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘದ ವತಿಯಿಂದ ನಡೆದಂಥ ಹೊಸ ವರ್ಷದ ಡೈರಿ ಬಿಡುಗಡೆ, ನಿವೃತ್ತ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರು ಸಾರ್ವಜನಿಕ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಉದ್ಘಾಟಕೆಯ ಮಾತುಗಳನ್ನಾಡಿದಂತೆ ಸನ್ಮಾನ್ಯ ಗಣಪತಿ ಕೆ ಭಾರತೀಯ ಅರಣ್ಯ ಸೇವೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕುಂದಾಪುರ ಪ್ರಾದೇಶಿಕ ವಿಭಾಗ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುತ್ತಿದ್ದೇವೆ. ನಮ್ಮ ಜೊತೆಯಲ್ಲಿ ವೇದಿಕೆ ಕೆಳಭಾಗದಲ್ಲಿ ಉಪಸ್ಥಿತರಿದ್ದಾರೆ ಬೈಂದೂರು ವಲಯ ಅರಣ್ಯಾಧಿಕಾರಿಯವರಾದಂಥ ಸನ್ಮಾನ್ಯ ಸಂದೇಶ್ ಕುಮಾರ್ ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸ್ತಾ ಇದ್ದೇವೆ ಸರ್. ಹಾಗೆ ಶಂಕರನಾರಾಯಣ ವಲಯ ಅರಣ್ಯಾಧಿಕಾರಿಯವರಾದಂಥ ಶ್ರೀಮತಿ ಜ್ಯೋತಿ KC,
ಹಾಗೂ ಕಾರ್ಕಳ ವಲಯದ ವಲಯ ಅರಣ್ಯಾಧಿಕಾರಿಯವರಾದಂಥ ಪ್ರಭಾಕರ್ ಕುಲಾಲ್ರವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಪ್ರಭಾಕರ್ ಕುಲಾಲ್ರವರಿಗೆ, ಅದೇ ರೀತಿ ಸಂದೇಶ್ ಕುಮಾರ್ ಅವರಿಗೆ, ಶ್ರೀಮತಿ ಜ್ಯೋತಿ ಕೆ.ಸಿ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಈ ಮೂಲಕ ಸಲ್ಲಿಸಿಕೊಂಡು, ಹಾಗೆ ವೇದಿಕೆ ಕೆಳಭಾಗದಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ಉಪವಲಯ ಅರಣ್ಯಾಧಿಕಾರಿಯವರಾದಂಥ ಬ್ರಹ್ಮಾವರ ತಾಲೂಕು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದಂಥ ಸನ್ಮಾನ್ಯ ಹರೀಶ್ ಸರ್ ಅವರು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ಉಪವಲಯ ಅರಣ್ಯಾಧಿಕಾರಿಯವರಾದಂಥ ಸುರೇಶ್ ಗಾಣಿಗರವರು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಉಪವಲಯ ಅರಣ್ಯಾಧಿಕಾರಿಯವರಾದಂಥ ಚಂದ್ರಕಾಂತ್ ಪೋಲ್ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಉಪವಲಯ ಅರಣ್ಯಾಧಿಕಾರಿಯವರಾದಂಥ ಜಯರಾಮ್ ಎ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿಯವರಾದಂಥ ರಾಘವೇಂದ್ರ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ಈ ಹೊತ್ತಿನಲ್ಲಿ ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಂಡು ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಉಡುಪಿ ವಲಯದ ಪ್ರಥಮ ದರ್ಜೆ ಅರಣ್ಯ ಇಲಾಖಾ ಕಚೇರಿಯ ಪ್ರಥಮ ದರ್ಜೆ ಸಹಾಯಕರಾದಂಥ ದಿವ್ಯಾ ಕೆ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ಮತ್ತೊಂದು ಬೇರು ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ನಿವೃತ್ತ ಗಸ್ತು ಅರಣ್ಯ ಪಾಲಕರನ್ನು ಮತ್ತು ವೀಕ್ಷಕರನ್ನು ಸನ್ಮಾನಿಸುವಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ನಾವುಗಳು ಬರೋರಿದ್ದೇವೆ. ಗಸ್ತು ಅರಣ್ಯ ಪಾಲಕರಾದಂಥ 41 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರುವಂಥ ಕೆ ಭಾಸ್ಕರ್ ಇವರನ್ನು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಪ್ರೀತಿಯ ಸ್ವಾಗತದೊಂದಿಗೆ ವೇದಿಕೆಯ ಮೇಲ್ಭಾಗದ ಸನ್ಮಾನ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ 38 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಂಥ ನಾರಾಯಣ ಶೆಟ್ಟಿ ಶಂಕರನಾರಾಯಣ ವಲಯ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಂಥ ಬೈದೂರು ವಲಯದ ನಾಗೇಶ್ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಒಂದು ಗೌರವ ಪೀಠಕ್ಕೆ ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 39 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರುವಂಥ ಕೆ ಸುಬ್ರಹ್ಮಣ್ಯ ಕೊಲ್ಲೂರು ವನ್ಯಜೀವಿ ವಲಯ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಾರಾಯಣ ಶೆಟ್ರು. ಅದೇ ರೀತಿಯಲ್ಲಿ 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರುವಂಥ ಆನಂದ ಭಂಡಾರಿಯವರು ಕೊಲ್ಲೂರು ವನ್ಯಜೀವಿ ವಲಯ ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗದ ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 39 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ನಿವೃತ್ತಿ ಜೀವನವನ್ನು ಹೊಂದಿರುವಂಥ ಸಂಜೀವ ಪರ್ವ ಕಾರ್ಕಳ ವಲಯ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಅದೇ ರೀತಿ 39 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರುವಂಥ ಕಾರ್ಕಳ ವಲಯದ ಬಾಬು ಪೂಜಾರಿಯವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗದಲ್ಲಿ ಇಟ್ಟಿರುವಂಥ ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥ ಉಡುಪಿ ವಲಯದ ಕ್ಷೇಮಾಭಿವೃದ್ಧಿ ನೌಕರ ಜಾಯ್ ಇವರನ್ನು ಉಡುಪಿ ವಲಯದ ವಲಯ ಅರಣ್ಯಾಧಿಕಾರಿಗಳ ಅವರ ಸಾರಥಿಯವರಾದಂಥ ಜಾಯ್ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇವರೆಲ್ಲರ ಕಿರುಪರಿಚಯವನ್ನು ಮಾಡಿಕೊಡುವಂತೆ ಉಪಾಧ್ಯಕ್ಷರಾದಂಥ ಶ್ರೀಮತಿ ಶ್ರುತಿ ಶೇಖರಗೌಡ ಇವರಲ್ಲಿ, ಅದೇ ರೀತಿ ಮತ್ತೂರು ಉಪಾಧ್ಯಕ್ಷರಾದಂಥ ಮಹೇಶ್ ಬಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇವರೆಲ್ಲರ ಕಿರುಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಡುವಂತೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಹರಿಯಡ್ಕ ಗ್ರಾಮದ ಕುರಿಂಜ ಕುಂಟಾಪು ಮನೆ ಎಂಬಲ್ಲಿ ದಿವಂಗತ ಕುಂಜಿ ಕಣ್ಣನ್ ಮತ್ತು ಶ್ರೀಮತಿ ಕುಂಜಕ್ಕೆ ಎಂಬವರ ಮಗನಾಗಿ ದಿನಾಂಕ 1/5/1964 ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಪುತ್ತೂರು ತಾಲೂಕು ಒಳಮೊಗ್ರು ಗ್ರಾಮದ ದರ್ಬೇತಡ್ಕ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣವನ್ನು ಉಡುಪಿ ಕ್ರಿಶ್ಚಿಯನ್ ಹೈಸ್ಕೂಲ್ ಹಾಗೂ ಮೂಡಬಿದ್ರೆ ಜೈನ್ ಹೈಸ್ಕೂಲ್ನಲ್ಲಿ ಪೂರೈಸಿರುತ್ತಾರೆ. ಶ್ರೀಯುತರ ಪತ್ನಿಯ ಹೆಸರು ಅನಿತಾ ಕೆ. ಇಬ್ಬರು ಪುತ್ರರು ಅಭಿಷೇಕ್ ಹಾಗೂ ಅಭಿಲಾಷ್ ರವರೊಂದಿಗಿನ ಸುಖಿ ಸಂಸಾರ ಇವರದು. ಇವರು 1/6/1983 ಅರಣ್ಯ ವೀಕ್ಷಕರಾಗಿ ಇಲಾಖೆಯ ಸೇವೆಗೆ ಸೇರಿದ್ದು, ಮೂಡಬಿದ್ರೆ ವಲಯದಲ್ಲಿ ಅರಣ್ಯ ವೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಪ್ರಭಾರ ಗಸ್ತು ಅರಣ್ಯ ಪಾಲಕರಾಗಿ ಅದೇ ವಲಯದ ಬೆಳುವಾಯಿ ಗಸ್ತು, ಮೂಡುಬಿದ್ರೆ ಗಸ್ತು ಮತ್ತು ತೋಡಾರು ಗಸ್ತುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ನಂತರ 2000ನೇ ಇಸ್ವಿಯಲ್ಲಿ ಮುಂಬಡ್ತಿ ಹೊಂದಿ ಮೂಡಬಿದ್ರೆ ವಲಯದ ಮೂಜಿಮಲೆ ಗಸ್ತು, ನೆಲ್ಲಿಕಾರು ಗಸ್ತು, ಶಿರ್ತಾಡಿ ಗಸ್ತುಗಳಲ್ಲಿ ಹಾಗೂ ಕಾರ್ಕಳ ವಲಯದ ಬೆಳ್ಳಣ್ಣ ಹಾಗೂ ಕುಂಟಾಡಿ ಗಸ್ತಿನಲ್ಲಿ ಕರ್ತವ್ಯ ನಿರ್ವಹಿಸಿ ಸುಮಾರು 41 ವರ್ಷಗಳ ಕಾಲ ಇಲಾಖೆ ಸೇವೆ ಮಾಡಿ ದಿನಾಂಕ 30/4/2024 ನಿವೃತ್ತಿ ಹೊಂದಿರುತ್ತಾರೆ. ಶ್ರೀಯುತರು ನೆಡುತೋಪು ರಚನೆ, ಅರಣ್ಯ ಅಪರಾಧಗಳ ಪತ್ತೆ ಕಾರ್ಯದಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಇವರ ಪರಿಸರ ಮತ್ತು ವನ್ಯಜೀವಿ ರಕ್ಷಣೆಯಲ್ಲಿನ ವಿಶೇಷ ಸಾಧನೆ, ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯು ಎಲ್ಲ ವರ್ಗದ ಅಧಿಕಾರಿಗಳ ಗಮನ ಸೆಳೆದಿದ್ದು, ತಮ್ಮ ಕಾರ್ಯನಿರ್ವಹಣೆಗಾಗಿ ಇಲಾಖೆ ಹಾಗೂ ಸಾರ್ವಜನಿಕರಲ್ಲಿ ಪ್ರಶಂಸೆ ಪಡೆದವರಾಗಿರುತ್ತಾರೆ.
ಇವರು ಕರ್ತವ್ಯದ ಅವಧಿಯಲ್ಲಿ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು ತಮ್ಮ ಮುಂದಿನ ನಿವೃತ್ತ ಜೀವನದಲ್ಲಿ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಪಡೆಯಲಿ ಎಂಬುದಾಗಿ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘವು ಹೃತ್ಪೂರ್ವಕವಾಗಿ ಹಾರೈಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಶ್ರೀ ಬಿ ನಾರಾಯಣ್ ಶೆಟ್ಟಿ. ಶ್ರೀಯುತರು ಶ್ರೀ ಬಸವ ಶೆಟ್ಟಿ ಮತ್ತು ಶ್ರೀಮತಿ ಗಿರಿಜಮ್ಮ ಶೆಟ್ಟಿ ದಂಪತಿಗಳ 3 ಜನ ಮಕ್ಕಳಲ್ಲಿ ಪ್ರಥಮ ಪುತ್ರನಾಗಿ ದಿನಾಂಕ 20/9/1964 ಕುಂದಾಪುರ ತಾಲೂಕಿನ ಸಿದ್ದಾಪುರ ಎಂಬಲ್ಲಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹರ್ಕೆಬಾಳು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಸಿದ್ದಾಪುರ ಇಲ್ಲಿ ಪಡೆದಿರುತ್ತಾರೆ. ಇವರು ದಿನಾಂಕ 1/4/1986 ಅರಣ್ಯ ಇಲಾಖೆಯಲ್ಲಿ ಸೇವೆಗೆ ಸೇರಿದ್ದು ಸುದೀರ್ಘ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ಮೂಕಾಂಬಿಕಾ ಅಭಯಾರಣ್ಯ ವ್ಯಾಪ್ತಿಯ ಕೊಲ್ಲೂರು ವನ್ಯಜೀವಿ ವಲಯದಲ್ಲಿ 7 ವರ್ಷ ಕರ್ತವ್ಯ ನಿರ್ವಹಿಸಿರುತ್ತಾರೆ. ನಂತರ ಶಂಕರನಾರಾಯಣ ವಲಯದ ಮೆಟ್ಕಲ್ಗುಡ್ಡೆ ಸಸ್ಯ ಕ್ಷೇತ್ರದಲ್ಲಿ ನಿವೃತ್ತಿಯವರೆಗೆ ಕರ್ತವ್ಯ ನಿರ್ವಹಿಸಿದ ಶ್ರೀಯುತರು ಬೆಳೆಸಿದ ಅದೆಷ್ಟೋ ಲಕ್ಷ ಸಸಿಗಳು ಇಂದು ಮರಗಳಾಗಿರುವುದರ ಹಿಂದಿನ ಪರಿಶ್ರಮ ಅಮೂಲ್ಯವಾಗಿರುತ್ತದೆ. ಸಸ್ಯ ಕ್ಷೇತ್ರದಲ್ಲಿ ಶ್ರೀಯುತರ ಕರ್ತವ್ಯ ನಿಷ್ಠೆ ಮತ್ತು ಶ್ರಮದಿಂದಾಗಿ ಇಂದು ಮೆಟ್ಕಲ್ಗುಡ್ಡೆ ಸಸ್ಯ ಕ್ಷೇತ್ರ ಅತ್ಯುತ್ತಮ ಸಸ್ಯ ಕ್ಷೇತ್ರ ಎಂದು ಗುರುತಿಸಲ್ಪಟ್ಟಿದೆ. ಶ್ರೀಯುತರ ಪರಿಶ್ರಮ ಹಾಗೂ ಕರ್ತವ್ಯ ಪರತೆಗೆ ಮೇಲಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿ ವರ್ಗದವರಿಂದ ಪ್ರಶಂಸೆ ವ್ಯಕ್ತವಾಗಿರುತ್ತದೆ. ಇವರು ಕರ್ತವ್ಯದ ಅವಧಿಯಲ್ಲಿ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು ತಮ್ಮ ಮುಂದಿನ ನಿವೃತ್ತ ಜೀವನದಲ್ಲಿ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಪಡೆಯಲಿ ಎಂಬುದಾಗಿ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘವು ಹೃತ್ಪೂರ್ವಕವಾಗಿ ಹಾರೈಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಶ್ರೀ ನಾಗೇಶ್. ಶ್ರೀಯುತರು ರಾಮಕೃಷ್ಣ ಹಾಗೂ ಗಿರಿಜಾ ದಂಪತಿಗಳ ಪುತ್ರನಾಗಿ ದಿನಾಂಕ 21/7/1964 ಬೈಂದೂರು ತಾಲೂಕು ಬೈಂದೂರು ಗ್ರಾಮದ ಮಯ್ಯಾಡಿ ಎಂಬಲ್ಲಿ ಜನಿಸಿರುತ್ತಾರೆ. ಶ್ರೀಯುತರ ಪತ್ನಿ ಪ್ರೇಮ. ಇವರಿಗೆ 2 ಗಂಡು ಮಕ್ಕಳು ಅನಿಲ್ ಮತ್ತು ಅಮಿತ್. ಇವರು ದಿನಾಂಕ 1/2/1989 ದಿನಗೂಲಿ ನೌಕರರಾಗಿ ಅರಣ್ಯ ಇಲಾಖೆಯ ಕರ್ತವ್ಯಕ್ಕೆ ಸೇರಿದ್ದು ಬೈಂದೂರು ವಲಯದ ವಸ್ರೆ, ಶಿರೂರು ಹಾಗೂ ಕರ್ನಿಗದ್ದೆ ಗಸ್ತಿನಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ನಂತರ ಶ್ರೀಯುತರು ಬೈಂದೂರು ವಲಯ ಕಚೇರಿಯಲ್ಲಿ ಕಚೇರಿ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಸುದೀರ್ಘ 35 ವರ್ಷಗಳ ಕಾಲ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ದಿನಾಂಕ 31/7/2024 ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ನೆಡುತೋಪು ರಚನೆ, ಕಚೇರಿ ಕೆಲಸ, ಅರಣ್ಯ ಅಪರಾಧಿಗಳ ಪತ್ತೆ ಕಾರ್ಯದಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಪರಿಸರ ಮತ್ತು ವನ್ಯಜೀವಿಗಳ ರಕ್ಷಣೆ, ಮಾನವ ವನ್ಯಜೀವಿಗಳ ಸಂಘರ್ಷ ಸಂದರ್ಭದಲ್ಲಿ ಪ್ರಾವೀಣ್ಯತೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ಸಲ್ಲಿಸಿರುವುದು ಎಲ್ಲ ವರ್ಗದ ಅಧಿಕಾರಿಗಳ ಗಮನ ಸೆಳೆದಿದ್ದು ತಮ್ಮ ಕಾರ್ಯನಿರ್ವಹಣೆಗಾಗಿ ಇಲಾಖೆ ಹಾಗೂ ಸಾರ್ವಜನಿಕರಲ್ಲಿ ಪ್ರಶಂಸೆ ಪಡೆದವರಾಗಿರುತ್ತಾರೆ. ತಮ್ಮ ಮುಂದಿನ ನಿವೃತ್ತ ಜೀವನವು ಸುಖಮಯವಾಗಿರಲಿ, ಇನ್ನೂ ಹೆಚ್ಚಿನ ಶ್ರೇಯಸ್ಸು, ಕೀರ್ತಿ, ಗೌರವಗಳು ತಮ್ಮದಾಗಲಿ ಎಂದು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘವು ಹೃತ್ಪೂರ್ವಕವಾಗಿ ಹಾರೈಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಶ್ರೀ ಕೆ ಸುಬ್ರಹ್ಮಣ್ಯ. ಶ್ರೀಯುತರು ಶ್ರೀ ಕೆಂಚಯ್ಯ ಮತ್ತು ಶ್ರೀಮತಿ ಸರಸ್ವತಿ ದಂಪತಿಗಳ ಮಗನಾಗಿ ಬೈಂದೂರಿನಲ್ಲಿ ದಿನಾಂಕ 22/11/1964 ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಬಾಗಿಲು, ಪಡುವರಿ ಹಾಗೂ ಪ್ರೌಢ ಶಿಕ್ಷಣವನ್ನು ಜೂನಿಯರ್ ಕಾಲೇಜು ಬೈಂದೂರು ಇಲ್ಲಿ ಪಡೆದಿರುತ್ತಾರೆ. ಶ್ರೀಯುತರು 1985 ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ಅರಣ್ಯ ವೀಕ್ಷಕರಾಗಿ ಕೆಲಸಕ್ಕೆ ಸೇರಿದ್ದು ಕಾರ್ಕಳ ಪ್ರಾದೇಶಿಕ ವಲಯದ ದುರ್ಗಾಮಲೆ, ಕುಂದಾಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ, ಬೈಂದೂರು ಪ್ರಾದೇಶಿಕ ವಲಯದ ವಸ್ರೆ ಹಾಗೂ ಕೊಲ್ಲೂರು ವನ್ಯಜೀವಿ ವಲಯದ ಅರೆಶಿರೂರು ಗಸ್ತಿನಲ್ಲಿ ಕರ್ತವ್ಯ ನಿರ್ವಹಿಸಿ ಸುದೀರ್ಘ 39 ವರ್ಷಗಳ ಕಾಲ ಇಲಾಖೆಯ ಸೇವೆಗೈದು 30/11/2024 ನಿವೃತ್ತರಾಗಿರುತ್ತಾರೆ. ಶ್ರೀಯುತರ ಪತ್ನಿ ಜಯಲಕ್ಷ್ಮಿ, ಪುತ್ರಿ ಶಿಲ್ಪಾಕೆ ಉಪನ್ಯಾಸಕಿಯಾಗಿದ್ದು ಪುತ್ರ ರಂಜಿತ್ ಕೆ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿರುತ್ತಾರೆ. ಶ್ರೀಯುತರು ನೆಡುತೋಪು ರಚನೆ, ಕಚೇರಿ ಕೆಲಸ, ಅರಣ್ಯ ಅಪರಾಧಗಳ ಪತ್ತೆ ಕಾರ್ಯದಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿದ್ದು ಪರಿಸರ ಮತ್ತು ವನ್ಯಜೀವಿ ರಕ್ಷಣೆಯಲ್ಲಿನ ಗಮನಾರ್ಹ ಸೇವೆ, ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯು ಎಲ್ಲ ವರ್ಗದ ಅಧಿಕಾರಿಗಳ ಗಮನ ಸೆಳೆದಿದ್ದು ಉತ್ತಮ ಕಾರ್ಯನಿರ್ವಹಣೆಗಾಗಿ ಇಲಾಖೆ ಹಾಗೂ ಸಾರ್ವಜನಿಕರಲ್ಲಿ ಪ್ರಶಂಸೆ ಪಡೆದವರಾಗಿರುತ್ತಾರೆ. ತಮ್ಮ ಮುಂದಿನ ನಿವೃತ್ತ ಜೀವನವು ಸುಖಮಯವಾಗಿರಲಿ, ಇನ್ನೂ ಹೆಚ್ಚಿನ ಶ್ರೇಯಸ್ಸು, ಕೀರ್ತಿ, ಗೌರವಗಳು ತಮ್ಮದಾಗಲಿ ಎಂದು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘವು ಹೃತ್ಪೂರ್ವಕವಾಗಿ ಹಾರೈಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ.
ಶ್ರೀ ಆನಂದ್ ಭಂಡಾರಿ. ಶ್ರೀಯುತರು ಬಡಿಯಾ ಭಂಡಾರಿ ಮತ್ತು ಮುತ್ತು ಭಂಡಾರಿ ಇವರ ಪುತ್ರನಾಗಿ ದಿನಾಂಕ 1/6/1964 ಬೈಂದೂರು ತಾಲೂಕು ಜಡ್ಕಲ್ ಗ್ರಾಮದ ಹಾಲ್ಕಲ್ ಎಂಬಲ್ಲಿ ಜನಿಸಿರುತ್ತಾರೆ. ಇವರ ಪತ್ನಿ ವಿಶಾಲಾಕ್ಷಿ, ಮಗಳು ಪ್ರಿಯದರ್ಶಿನಿ, ಮಗ ಪ್ರಿತೇಶ್ ಕುಮಾರ್. ಶ್ರೀಯುತರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಕೊಲ್ಲೂರಿನಲ್ಲಿ ಪಡೆದು ಬೈಂದೂರಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿರುತ್ತಾರೆ. ಇವರು ದಿನಾಂಕ 1/10/1989 ದಿನಗೂಲಿ ನೌಕರರಾಗಿ ಅರಣ್ಯ ಇಲಾಖೆಯ ಕರ್ತವ್ಯಕ್ಕೆ ಸೇರಿರುತ್ತಾರೆ. ಕೊಲ್ಲೂರು ವಲಯದಲ್ಲಿ ನರ್ಸರಿ ಕರ್ತವ್ಯ ಹಾಗೂ ಕೆರೆಕಟ್ಟೆ ವನ್ಯಜೀವಿ ವಲಯದಲ್ಲಿ ಅರಣ್ಯ ವೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತರು ತಮ್ಮ ಕಾರ್ಯಕಾಲದಲ್ಲಿ 12 ಶ್ರೀಗಂಧದ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಸಹಕರಿಸಿರುವುದು ಸ್ಮರಣೀಯವಾಗಿರುತ್ತದೆ. ಶ್ರೀಯುತರು ಸುದೀರ್ಘ 35 ವರ್ಷಗಳ ಕಾಲ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ದಿನಾಂಕ 31/5/2024 ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ನೆಡತೋಪು ರಚನೆ, ಅರಣ್ಯ ಅಪರಾಧಗಳ ಪತ್ತೆ ಕಾರ್ಯದಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣೆ, ಮಾನವ ವನ್ಯಜೀವಿಗಳ ಸಂಘರ್ಷ ಸಂದರ್ಭದಲ್ಲಿ ಪ್ರಾವೀಣ್ಯತೆ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ಸಲ್ಲಿಸಿರುವುದು ಎಲ್ಲ ವರ್ಗದ ಅಧಿಕಾರಿಗಳ ಗಮನ ಸೆಳೆದಿದ್ದು, ತಮ್ಮ ಕಾರ್ಯನಿರ್ವಹಣೆಗಾಗಿ ಇಲಾಖೆ ಹಾಗೂ ಸಾರ್ವಜನಿಕರಲ್ಲಿ ಪ್ರಶಂಸೆ ಪಡೆದವರಾಗಿರುತ್ತಾರೆ. ತಮ್ಮ ಮುಂದಿನ ನಿವೃತ್ತ ಜೀವನವು ಸುಖಮಯವಾಗಿರಲಿ, ಇನ್ನೂ ಹೆಚ್ಚಿನ ಶ್ರೇಯಸ್ಸು, ಕೀರ್ತಿ, ಗೌರವಗಳು ತಮ್ಮದಾಗಲಿ ಎಂದು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಹಾಗೂ ಅರಣ್ಯ ವೀಕ್ಷಕರ ಸಂಘವು ಹೃತ್ಪೂರ್ವಕವಾಗಿ ಹಾರೈಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಸಂಜೀವ ಪರ್ವ. ಶ್ರೀಯುತರು ನೀರೆಯ ಜನಪ್ರಿಯ ಕೋಲ ನರ್ತಕ ದಿವಂಗತ ನರಂಗ ಪರ್ವ ಹಾಗೂ ತಾಯಿ ದಿವಂಗತ ಶ್ರೀಮತಿ ಶಂಕರಿ ಪರ್ವ ಇವರ ಮಗನಾಗಿ ದಿನಾಂಕ 1/6/1964 ಕಾರ್ಕಳ ತಾಲೂಕಿನ ನೀರೆಯಲ್ಲಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರೆ ಹೆದ್ದಾರಿ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಬೈಲೂರಿನಲ್ಲಿ ಮಾಡಿರುತ್ತಾರೆ. ಶ್ರೀಯುತರು ದಿನಾಂಕ 21/12/1984 ಕಾರ್ಕಳ ಪ್ರಾದೇಶಿಕ ವಲಯದ ನೀರೆ ಗಸ್ತಿನಲ್ಲಿ ದಿನಗೂಲಿ ಅರಣ್ಯ ವೀಕ್ಷಕರಾಗಿ ಅರಣ್ಯ ಇಲಾಖೆಯ ಕರ್ತವ್ಯಕ್ಕೆ ಸೇರಿರುತ್ತಾರೆ. ಇವರು ಅರಣ್ಯ ಇಲಾಖೆಯಲ್ಲಿ ಸುದೀರ್ಘ 39 ವರ್ಷ ಸೇವೆ ಸಲ್ಲಿಸಿ ದಿನಾಂಕ 31/5/2024 ನಿವೃತ್ತರಾಗಿರುತ್ತಾರೆ. ಇವರು ತಾವು ಕರ್ತವ್ಯ ನಿರ್ವಹಿಸುತ್ತಿದ್ದ ಗಸ್ತಿನ ಗಡಿರೇಖೆಗಳು ಹಾಗೂ ಅರಣ್ಯ ಪ್ರದೇಶದ ಬಗ್ಗೆ ನಿಖರ ಮಾಹಿತಿಯನ್ನು ಹೊಂದಿರುವುದು ಇವರ ವಿಶೇಷತೆಯಾಗಿದೆ. ಶ್ರೀಯುತರು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಅರಣ್ಯ ಇಲಾಖೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿರುತ್ತಾರೆ. ಶ್ರೀಯುತರು ಸ್ಥಳೀಯ ಸಸ್ಯ ಸಂಕುಲಗಳ ಬಗ್ಗೆ, ಮಣ್ಣಿನ ಗುಣಧರ್ಮಗಳ ಬಗ್ಗೆ ಅಪಾರವಾದ ಪಾರಂಪರಿಕ ಜ್ಞಾನವನ್ನು ಹೊಂದಿರುತ್ತಾರೆ. ಇವರು ಅರಣ್ಯ ಬೆಂಕಿ ಹಾಗೂ ಅರಣ್ಯ ಅತಿಕ್ರಮಣವನ್ನು ತಡೆಗಟ್ಟುವಲ್ಲಿ ಹಾಗೂ ಅರಣ್ಯ ತಕ್ಷೀರುಗಳನ್ನು ಪತ್ತೆ ಹಚ್ಚುವಲ್ಲಿ ನಿಪುಣರು. ಶ್ರೀಯುತರು ಮಾನವ ವನ್ಯಜೀವಿ ಸಂಘರ್ಷವನ್ನು ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಇವರ ಪತ್ನಿ ಶ್ರೀಮತಿ ಕುಸುಮ, ಮಗ ಪ್ರಖ್ಯಾತ್ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದು, ಇನ್ನೊಬ್ಬ ಮಗ ಪ್ರಸಾದ್ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ತಮ್ಮ ಮುಂದಿನ ನಿವೃತ್ತ ಜೀವನವು ಸುಖಮಯವಾಗಿರಲಿ, ಇನ್ನೂ ಹೆಚ್ಚಿನ ಶ್ರೇಯಸ್ಸು, ಕೀರ್ತಿ, ಗೌರವಗಳು ತಮ್ಮದಾಗಲಿ ಎಂದು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘವು ಹೃತ್ಪೂರ್ವಕವಾಗಿ ಹಾರೈಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಅದೇ ರೀತಿ ಶ್ರೀಯುತ ಬಾಬು ಪೂಜಾರಿ. ಶ್ರೀಯುತರು ರುಕ್ಮಯ್ಯ ಪೂಜಾರಿ ಹಾಗೂ ಸಿದ್ದಮ್ಮ ದಂಪತಿಗಳಿಗೆ ಮಗನಾಗಿ 1/6/1964 ಮೂಡುಬಿದ್ರೆ ತಾಲೂಕಿನ ನೆಲ್ಲಿಕಾರು ಎಂಬಲ್ಲಿ ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಅಳಿಯೂರು ಹಾಗೂ ಪ್ರೌಢ ಶಿಕ್ಷಣವನ್ನು ಶಿರ್ತಾಡಿಯ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆಯಲ್ಲಿ ಪಡೆದಿರುತ್ತಾರೆ. ಇವರು 1984 ಅರಣ್ಯ ಇಲಾಖೆಯ ಕರ್ತವ್ಯಕ್ಕೆ ಸೇರಿದ್ದು ಮೂಡುಬಿದ್ರೆ ವಲಯ ಕಚೇರಿ ಹಾಗೂ ಕಾರ್ಕಳ ಪ್ರಾದೇಶಿಕ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇವರು ಅರಣ್ಯ ಇಲಾಖೆಯಲ್ಲಿ ಸುದೀರ್ಘ 39 ವರ್ಷ ಸೇವೆ ಸಲ್ಲಿಸಿ ದಿನಾಂಕ 31/5/2024 ನಿವೃತ್ತರಾಗಿರುತ್ತಾರೆ. ಶ್ರೀಯುತರ ಪತ್ನಿ ಹೆಸರು ಲೀಲಾವತಿ, ಪುತ್ರಿ ಅಶ್ವಿನಿ ಪೂಜಾರಿ, ಪುತ್ರ ಅಖಿಲೇಶ್ ಇವರೊಂದಿಗಿನ ಸಂತೃಪ್ತ ಜೀವನ ಇವರದ್ದು. ಶ್ರೀಯುತರು ನೆಡತೋಪು ರಚನೆ, ಅರಣ್ಯ ಅಪರಾಧಗಳ ಪತ್ತೆ ಕಾರ್ಯದಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದ್ದು, ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ಸಂದರ್ಭದಲ್ಲಿ ತಮ್ಮ ಚಾಕಚಕ್ಯತೆಯೊಂದಿಗೆ ವನ್ಯಪ್ರಾಣಿಗಳನ್ನು ಸಂರಕ್ಷಣೆ ಮಾಡಿರುವುದು ಸ್ಮರಣೀಯವಾಗಿರುತ್ತದೆ. ಶ್ರೀಯುತರ ಗಮನಾರ್ಹ ಸೇವೆ, ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯು ಎಲ್ಲ ವರ್ಗದ ಅಧಿಕಾರಿಗಳ ಗಮನ ಸೆಳೆದಿದ್ದು, ತಮ್ಮ ಕಾರ್ಯನಿರ್ವಹಣೆಗಾಗಿ ಇಲಾಖೆ ಹಾಗೂ ಸಾರ್ವಜನಿಕರಲ್ಲಿ ಪ್ರಶಂಸೆ ಪಡೆದವರಾಗಿರುತ್ತಾರೆ. ಇವರ ಕರ್ತವ್ಯದ ಅವಧಿಯಲ್ಲಿ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು, ತಮ್ಮ ಮುಂದಿನ ನಿವೃತ್ತ ಜೀವನದಲ್ಲಿ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಪಡೆಯಲಿ ಎಂಬುದಾಗಿ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘವು ಹೃತ್ಪೂರ್ವಕವಾಗಿ ಹಾರೈಸುತ್ತಾ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಇದೀಗ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ 41 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಂಥ ಕೆ ಭಾಸ್ಕರ್, ಗಸ್ತು ಅರಣ್ಯ ಪಾಲಕರು, ಕಾರ್ಕಳ ವಲಯ,
38 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರುವಂಥ ಅರಣ್ಯ ವೀಕ್ಷಕರಾದಂಥ ಶಂಕರನಾರಾಯಣ ವಲಯದ ನಾರಾಯಣ ಶೆಟ್ಟಿ, ಬೈಂದೂರು ವಲಯದ ನಾಗೇಶ್ 35 ವರ್ಷಗಳ ಕಾಲ ಸುದೀರ್ಘ ಸೇವೆ, ಕೊಲ್ಲೂರು ವನ್ಯಜೀವಿ ವಲಯದ ಅರಣ್ಯ ವೀಕ್ಷಕರಾದಂಥ ಕೆ ಸುಬ್ರಹ್ಮಣ್ಯ 39 ವರ್ಷದ ಸುದೀರ್ಘ ಸೇವೆ, ಕೊಲ್ಲೂರು ವನ್ಯಜೀವಿ ವಲಯದ ಆನಂದ ಭಂಡಾರಿಯವರು 35 ವರ್ಷಗಳ ಕಾಲ ಸುದೀರ್ಘ ಸೇವೆ, ಕಾರ್ಕಳ ವಲಯ ಸಂಜೀವ ಪರ್ವರವರು 39 ವರ್ಷಗಳ ಕಾಲ ಸುದೀರ್ಘ ಸೇವೆ, ಕಾರ್ಕಳ ವಲಯದ ಬಾಬು ಪೂಜಾರಿಯವರು 39 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿ ನೌಕರನ ಬದ್ಧತೆಗಳನ್ನು ಅರಿತುಕೊಂಡು ಬಿಸಿಲು, ಮಳೆ, ಚಳಿ ಮತ್ತು ಇನ್ನಿತರ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸಾಂಸಾರಿಕ ಜೀವನದ ನಡುವೆ ಕಾಯಕವೇ ಕೈಲಾಸ ಎಂದು ತಿಳಿದು ವನ್ಯಜೀವಿ ಅರಣ್ಯ ರಕ್ಷಣೆಯ ಕಾಯಕದಲ್ಲಿ ಬದ್ಧತೆ, ಕಾರ್ಯತತ್ಪರತೆ ಮುಖೇನ ಕಾಯ ವಾಚ ಮನಸ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ತಿಳಿದು ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರುವ ಅರಣ್ಯ ಇಲಾಖೆಯ ತಳಮಟ್ಟ ನೌಕರರ ಬಂಧುಗಳು ಇಂದು ನಿವೃತ್ತಿಯನ್ನು ಹೊಂದಿ ವಿಶ್ರಾಂತ ಜೀವನದಲ್ಲಿರ್ತಕ್ಕಂಥ ಕೆ ಭಾಸ್ಕರ್ ಗಸ್ತು ಅರಣ್ಯ ಪಾಲಕರು ಕಾರ್ಕಳ ವಲಯ, ನಾರಾಯಣ ಶೆಟ್ಟಿ ಅರಣ್ಯ ವೀಕ್ಷಕರು ಶಂಕರನಾರಾಯಣ ವಲಯ, ನಾಗೇಶ್ ಅರಣ್ಯ ವೀಕ್ಷಕರು ಬೈಂದೂರು ವಲಯ, ಕೆ ಸುಬ್ರಹ್ಮಣ್ಯ ಕೊಲ್ಲೂರು ವನ್ಯಜೀವಿ ವಲಯ, ಆನಂದ್ ಭಂಡಾರಿ ಕೊಲ್ಲೂರು ವನ್ಯಜೀವಿ ವಲಯ, ಸಂಜೀವ ಪರ್ವ ಕಾರ್ಕಳ ವಲಯ, ಬಾಬು ಪೂಜಾರಿ ಕಾರ್ಕಳ ವಲಯ ಇವರೆಲ್ಲರನ್ನ ಈ ಶುಭಾವಸರದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮ, ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ. ರತ್ನಗಂಬಳಿ ಖಚಿತವಾದ ರೇಷ್ಮೆಯ ಶಾಲಿನ ಹೊದಿಕೆ ಮಣಿಗಳಿಂದ ಪೂಣಿಸಿದ ಹಾರವನ್ನು ಕೊಳ್ಳಿಗೆ ಹಾಕುವುದರೊಂದಿಗೆ ತಲೆಯ ಮೇಲೆ ಪೇಟವನ್ನು ಇರಿಸಿಕೊಂಡು ಫಲತಾಂಬೂಲವನ್ನು ಇರಿಸಿಕೊಂಡಂಥ ಹರಿವಾಣವನ್ನು ಕೈಯಲ್ಲಿ ಕೊಡಮಾಡುವುದರೊಂದಿಗೆ ಅಭಿನಂದನಾ ಪತ್ರ ಸಮರ್ಪಿಸುವುದರೊಂದಿಗೆ ಈ ಕಾರ್ಯಕ್ರಮದ ಸವಿನೆನಪಿನ ದ್ಯೋತಕ ಸಾಕ್ಷಿಯ ರೂಪದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ಒಂದಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಗಸ್ತು ಪಾಲಕರಾಗಿ, ಅರಣ್ಯ ವೀಕ್ಷಕರಾಗಿ ತನ್ಮೂಲಕ ವನ್ಯಜೀವಿಗಳ ಅರಣ್ಯ ರಕ್ಷಣೆಯ ಕಾಯಕದಲ್ಲಿ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಎಂದು ತಿಳಿದು ದಕ್ಷ ಸೇವೆಯನ್ನು ಮಾಡಿದಂಥ ಕೆ ಭಾಸ್ಕರ್ ಅವರಿಗೆ, ನಾರಾಯಣ ಶೆಟ್ಟರಿಗೆ, ನಾಗೇಶ್ವರವರಿಗೆ, ಕೆ ಸುಬ್ರಹ್ಮಣ್ಯರವರಿಗೆ, ಆನಂದ ಭಂಡಾರಿಯವರಿಗೆ, ಸಂಜೀವ ಪರ್ವ ಇವರಿಗೆ, ಬಾಬು ಪೂಜಾರಿ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಮೂಲಕ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ನಿಮ್ಮ ನಿವೃತ್ತಿ ಜೀವನದಲ್ಲಿ ಭಗವಂತ ನಿಮಗೆ ಆಯುರ ಆರೋಗ್ಯ ಭಾಗ್ಯ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಕೃಷ್ಣ ಮುಖ್ಯ ಪ್ರಾಣ ತಾಯಿ ಜಗನ್ಮಾತೆ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ಅಮ್ಮನವರಲ್ಲಿ ಪ್ರಾರ್ಥಿಸಿಕೊಂಡು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಭಾಸ್ಕರ್ ಸರ್ ಅವರಿಗೆ, ನಾರಾಯಣ್ ಸರ್ ಅವರಿಗೆ, ನಾಗೇಶ್ ಸರ್ ಅವರಿಗೆ, ಸುಬ್ರಹ್ಮಣ್ಯ ಸರ್ ಅವರಿಗೆ, ಆನಂದ್ ಸರ್ ಅವರಿಗೆ, ಸಂಜೀವ್ ಸರ್ ಅವರಿಗೆ, ಬಾಬು ಸರ್ ಅವರಿಗೆ ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಯಾಕೋ ಏನು ಚಪ್ಪಾಳಿಯ ಕೊರತೆ ಕಂಡು ಬರ್ತಾ ಇದೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಮೂಲಕ ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕು ಎಂಬುದಾಗಿ ತಿಳಿಯಪಡಿಸಿಕೊಂಡು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಇದೀಗ ಆಗಮಿಸಿದಂಥ ಹೆಬ್ರಿ ವಲಯದ ವಲಯ ಅರಣ್ಯಾಧಿಕಾರಿಯವರಾದಂಥ ಸನ್ಮಾನ್ಯ ಸಿದ್ದೇಶ್ವರ ಕಂಬಾರ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮ ಆಗಮನದಿಂದಾಗಿ ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ತಾವುಗಳು ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿ ಕೂತಿರುವ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತು ಆಫ್ ದ ಸ್ಟೇಜ್ ಕೂತಿರುವ ಎಲ್ಲ ಅತಿಥಿಗಳಿಗೆ ಮತ್ತು ಸಂಘದ ಪದಾಧಿಕಾರಿಗಳು ಮತ್ತು ಮೆಂಬರ್ಸ್ ಎಲ್ಲರಿಗೆ ನಮ್ಮ ವಂದನೆಗಳನ್ನು ಕೋರುತ್ತಾ, ಈ ಒಂದು ಡೈರಿ ಬಿಡುಗಡೆ ಫಂಕ್ಷನ್ಗೆ ನಮ್ಮನ್ನು ಕರೆದು ಒಂದು ಒಳ್ಳೆ ದೊಡ್ಡ ಫಂಕ್ಷನ್ನೇ ಮಾಡ್ತಾಯಿದ್ದೀರಾ. ನಾನು ಬೇರೆ ಜಿಲ್ಲೆಗಳಲ್ಲಿ ಸುಮಾರು ನೋಡಿದ್ದೀನಿ. ಡೈರಿ ಬಿಡುಗಡೆ ಫಂಕ್ಷನ್ ತುಂಬ ಅಂದರೆ ನಮ್ಮ ಆಫೀಸ್ಗೆ ಬರ್ತಾರೆ, ಒಂದು ಡೈರಿ ರಿಲೀಸ್ ಮಾಡ್ತಾರೆ, ಫೋಟೋ ತಗೊಳ್ತಾರೆ, ಹೋಗ್ತಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ಎಲ್ಲಿಯೂ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಡೈರಿ ಬಿಡುಗಡೆ ಫಂಕ್ಷನ್ಗೆ ಇಷ್ಟು ಗ್ರ್ಯಾಂಡ್ ಲೆವೆಲಲ್ಲಿ ನಾನು ನೋಡ್ತಾ ಇರೋದು. ಹಾಗಾಗಿ ಹಂಗೆ ಮತ್ತು ನಿಮ್ಮದು ಈ ಸಂಘ ಎಷ್ಟು ಆ್ಯಕ್ಟಿವ್ ಇದೆ ಅಂತ ಈಗಲೇ ಗೊತ್ತಾಗಿದೆ. ಈಗ ಒಂದು ಲಾಸ್ಟ್ ನಾವು ರಕ್ತದಾನ ಶಿಬಿರ ಕೂಡ ಬಂದಿದ್ದೀವಿ. ಆ ಟೈಮ್ ಕೂಡ ತುಂಬ ಚೆನ್ನಾಗಿ ಆ ಪ್ರೋಗ್ರಾಮ್ ಬಂತು. ಅದೇ ರೀತಿ ಇವತ್ತೊಂದು ಫಂಕ್ಷನ್ ಡೈರಿ ಬಿಡುಗಡೆ ಫಂಕ್ಷನ್ ಮಾಡ್ತಾಯಿದ್ದೀರಿ. ಸೊ ಹಾಗಾಗಿ ನಿಮ್ಮದು ಸಂಘ ಎಷ್ಟು ಆ್ಯಕ್ಟಿವ್ ಇದೆ ಅಂತ ಬೇರೆ
ಡಿಸ್ಟಿಕ್ಗಳಿಂದ ಇಲ್ಲಿ ಇರೋ ಸಂಘ ಎಷ್ಟು ಆ್ಯಕ್ಟಿವ್ ಇದೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಲೀಡರ್ಶಿಪ್ಪು ಮತ್ತು ಎಲ್ಲ ಸಂಘ ಪದಾಧಿಕಾರಿಗಳು ಮತ್ತು ಸಂಘದ ಮೆಂಬರ್ಸ್ ಎಲ್ಲರೂ ಕೂಡ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಹೇಬರು ಹೇಳ್ದಂಗೆ, ನಮ್ಮ ಗಣಪತಿ ಸರ್ ಹೇಳ್ದಂಗೆ, ನಮ್ಮ ಬೀಟ್ ಫಾರೆಸ್ಟರ್ಸ್ ಆ್ಯಂಡ್ ಗಾರ್ಡ್ಸ್ ಆ್ಯಂಡ್ ವಾಚರ್ಸ್ ಎಲ್ಲರೂ ದೇ ಆರ್ ದ ಫುಡ್ ಸೋಲ್ಜರ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಬೇಕು. ಮತ್ತು ಪಬ್ಲಿಕ್ ಜೊತೆಗೆ ಫಸ್ಟ್ ಹೋಗಿ ಇಂಟ್ರ್ಯಾಕ್ಟ್ ಮಾಡೋದು ನಮ್ಮ ಫೇಸ್ ಆಗಿರೋರು ಅವರೇ. ಹಾಗಾಗಿ ಅವ್ರದ್ದು ಡಿಸಿಪ್ಲಿನ್ ಮತ್ತು ಅವ್ರದ್ದು ಚಟುವಟಿಕೆ ಹೆಂಗಿದೆಯೋ ಅದೇ ಅರಣ್ಯ ಇಲಾಖೆದು ಚಟುವಟಿಕೆ ಅಂತ ಪಬ್ಲಿಕ್ಗೆ ಎಲ್ಲರಿಗೆ, ಪಬ್ಲಿಕ್ ಆಗಲಿ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಆಗಲಿ ಎಲ್ಲರಿಗೂ ಹಾಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ. ಅದೇ ರೀತಿಯೂ ಕೂಡ ನೀವು ತುಂಬ ಡಿಸಿಪ್ಲಿನಿಂದ ಮತ್ತು ತುಂಬ ಈಗ ಇತ್ತೀಚೆಗೆ ಬರೋ ದಿನಗಳಲ್ಲಿ ಸಂಘರ್ಷಣೆಗಳು ಜಾಸ್ತಿ ಬರ್ತಾಯಿದೆ. ಒಂದು ಕಡೆ ಎಂಕ್ರೋಚ್ಮೆಂಟ್ ಎವಿಕ್ಷನ್ ಮತ್ತು ಎಂಕ್ರೋಚ್ಮೆಂಟ್ ಇಶ್ಯೂಸ್ ಇರ್ಬೋದು, ಇನ್ನೊಂದು ಕಡೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇರ್ಬೋದು. ಸುಮಾರು ಇಂಟ್ರಾಕ್ಷನ್ಸ್ ಪಬ್ಲಿಕ್ಕಿಗೆ, ನಮಗೂ ಅರಣ್ಯ ಇಲಾಖೆಗೂ ನಮಗೀಗ ಜಾಸ್ತಿ ಆಗಿದೆ. ಹಾಗಾಗಿ ಈ ಪಬ್ಲಿಕ್ ಇಶ್ಯೂಸ್ ಮತ್ತು ಇಂಟ್ರಾಕ್ಷನ್ಸ್ ಇರುವಾಗ ನಿಮ್ಮ ತಾಳ್ಮೆ ಕಳ್ಕೊಳ್ಳದೆ ತುಂಬ ಪೇಷಂಟಾಗಿ ಇದೆಲ್ಲ ಡೀಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗಿರುವ ಎಲ್ಲರಿಗೂ ಗೊತ್ತಿದೆ, ಈಗಿರೋ ಯಾವ ಪರಿಸ್ಥಿತಿ ಹಂಗೆ ಇದೆ. ನಾವು ತಾಳ್ಮೆ ಕಳ್ಕೊಂಡ್ರೆ ಮತ್ತು ನಮಗೆ ಅದು ತುಂಬ ಬ್ಯಾಕ್ಫೈರ್ ಆಗುತ್ತೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಮಾತಾಡಬೇಕು. ಈಗ ಇರೋ ಸೋಷಿಯಲ್ ಮೀಡಿಯಾ ಏಜಲ್ಲಿ ತುಂಬ ತಾಳ್ಮೆಯಿಂದ ಮಾತಾಡಬೇಕು. ಅದೇ ರೀತಿ ನಿಮ್ಮ ಅಧಿಕಾರವನ್ನು ಕರೆಕ್ಟಾಗಿ ನೀವು ಅದನ್ನು ನೀವು ಇದು ಮಾಡಬೇಕು. ಹಾಗಾಗಿ ಅದು ಒಂದು ಅಡ್ವೈಸ್ ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿ, ಅರಣ್ಯ ಇಲಾಖೆಯಲ್ಲಿ ಸ್ವಲ್ಪ ರಿಸ್ಕ್ ಕೂಡ ಜಾಸ್ತಿ ಇದೆ ಈಗ ಇನ್ಸೈಡ್, ಎಸ್ಪೆಷಲಿ ನಮ್ಮ ಕುದುರೆಮುಖ ವನ್ಯಜೀವಿ ವಿಭಾಗ ಇರಲಿ ಮತ್ತು ನಮ್ಮ ಕುಂದಾಪುರ ವಿಭಾಗ ಇರಲಿ, ಇಂಟೀರಿಯರ್ ಫಾರೆಸ್ಟಲ್ಲಿ ಇರೋ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಆಗಲಿ ಮತ್ತು ಗಸ್ತಕ್ಕೆ ಹೋಗುವಾಗ ತುಂಬ ನಿಮ್ಮದು ಸೇಫ್ಟಿ ನೋಡಿಕೊಂಡು ನೀವು ದಿನನಿತ್ಯ ಕೆಲಸ ಮಾಡಬೇಕಾಗುತ್ತೆ. ಈಗ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ನಮ್ಮ ನಕ್ಸಲರ್ ಮೂಮೆಂಟ್ ಕೂಡ ಜಾಸ್ತಿ ಕಂಡು ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ನೀವು ಫಾರೆಸ್ಟ್ ಒಳಗೆ ಓಡಾಡುವಾಗ ಸ್ವಲ್ಪ ನೀಟಾಗಿ ಮತ್ತು ಏನೋ ಪ್ರಾಬ್ಲಮ್ ಇಲ್ಲದೆ ಏನಾದರೂ ಇಶ್ಯೂಸ್ ಇದ್ದರೆ ಇಮಿಡಿಯೇಟ್ಲಿ ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿದ್ರೆ ಒಳ್ಳೆಯದು. ಮತ್ತು ಅದೇ ರೀತಿ ನಮ್ಮ ಕಾಡು ಪ್ರಾಣಿಗಳು ಕೂಡ ನೀವು ತುಂಬ ಜಾಗ್ರತೆಯಿಂದ ನಡೆಸ್ಕೋಬೇಕು. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಭಾಳ ಟೈಮ್ ಫೀಲ್ಡಲ್ಲಿ ಕೆಲಸ ಮಾಡಿದ್ರಿ. ಆದ್ರೂ ಯಾವುದನ್ನು ಕೂಡ ನೀವು ತುಂಬ ಲೈಟಾಗಿ ತಗೋಬಾರ್ದು. ಲೈಕ್ ಫಾರೆಸ್ಟಲ್ಲಿ ಓಡಾಡಬೇಕಾದ್ರೆ ನಿಮ್ಮದು ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಮತ್ತು ಯಾವುದೇ ಸಂಘರ್ಷಣೆ ಆದ್ರೂ, ಈಗ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇಶ್ಯೂಸ್, ಈಗ ಚಿರತೆ ಕ್ಯಾಪ್ಚರ್ ಸುಮಾರು ನಮ್ಮ ಕುಂದಾಪುರ ವಿಭಾಗದಲ್ಲಿ ಆಗ್ತಾ ಇರ್ತದೆ. ಎಷ್ಟು ಆಪ್ರೇಷನ್ ಮಾಡಿದ್ರೂ ಒಂದೊಂದು ಆಪ್ರೇಷನ್ ಇಸ್ ವೆರಿ ಯುನೀಕ್. ಸೊ ಅದರದ್ದು ಸೇಫ್ಟಿ ಪ್ರಿಕಾಷನ್ಸು ನಾವು ನೋಡಿಕೊಂಡೇ ನಮ್ಮದು ಕೆಲಸ ಮಾಡಬೇಕು. ಫಸ್ಟ್ ನಮ್ಮದು ಸ್ಟಾಫ್ದು ಸೇಫ್ಟಿ, ದೆನ್ ಅನಿಮಲ್ ಸೇಫ್ಟಿ, ಆಫ್ಟರ್ ದಟ್ ಪಬ್ಲಿಕ್ ಸೇಫ್ಟಿ. ಸೊ ಈ ಥರ ಒಂದು ಐಡಿಯಾ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದೆ. ಮತ್ತು ಇನ್ನೊಂದು ಈ ವಿಷಯ ಬಂದಾಗ ನಮ್ಮ ಸಂಘ ವತಿಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಮೆಂಬರ್ಸ್ಗೆ ಒಂದು ಇನ್ಶೂರೆನ್ಸ್ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಸರ್ಕಾರದಿಂದ ಇನ್ಶೂರೆನ್ಸ್ ಇದೆ, ಆದ್ರೂ ನಿಮ್ಮ ಸಂಘ ವತಿಯಿಂದ, ಏಕೆಂದರೆ ಈಗ ಸುಮಾರು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಬಂದಿದೆ. ಮೋರ್ ದೆನ್ 30 lakhs 40 lakhs ಕವರೇಜ್ ಇರೋ ಇನ್ಶೂರೆನ್ಸ್ ಎಲ್ಲ ಕೂಡ ಬಂದಿದೆ ಅಟ್ ಅ ವೆರಿ ನಾಮಿನಲ್ ಕಾಸ್ಟ್. ಪ್ರಾಬ್ಲಿ ಅರೌಂಡ್ 1500 1600 ಅಷ್ಟೇ ಪ್ರೀಮಿಯಮ್ ಇರ್ತದೆ. ಸೊ ನಿಮ್ಮ ಸಂಘದ ವತಿಯಿಂದ ಎಲ್ಲ ನಿಮ್ಮ ಸಂಘ ಪದಾಧಿಕಾರಿಗಳಿಗೆ, ನಿಮ್ಮ ಮೆಂಬರ್ಸ್ಗಳಿಗೆ ಈ ಇತ್ತೀಚಿನ ದಿನಗಳಲ್ಲಿ ಇನ್ಶೂರೆನ್ಸು ತುಂಬ ಬೇಕಾಗಿರ್ತದೆ. ಸೊ ಹಾಗಾಗಿ ನೀವು, ಸಿನ್ಸ್ ಯು ಆರ್ ಆಲ್ ವೆರಿ ಎಂಟರ್ಪ್ರೈಸಿಂಗ್, ನಿಮಗೆ ತುಂಬ ಎಂಟರ್ಪ್ರೈಸಿಂಗ್ ಇದೆ ಅಂತ ಗೊತ್ತಾಗಿದೆ. ಹಾಗಾಗಿ ಅವ್ರಿಗೆಲ್ಲ ನೀವೊಂದು ಇನ್ಶೂರೆನ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಂದು ಆಶ್ವಾಸನೆಯನ್ನು ಎಲ್ಲರಿಗೂ ಹೇಳಿ ನಾವೊಂದು ರಿಕ್ವೆಸ್ಟನ್ನು ಮಂಡಿಸುತ್ತಾ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಡೈರಿಯ ಬಿಡುಗಡೆಯನ್ನು ಮಾಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನಾಡಿದಂತೆ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಮಾನ್ಯ ಶಿವರಾಮ್ ಬಾಬು ಎಂ, ಭಾರತೀಯ ಅರಣ್ಯ ಸೇವೆ, ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು
ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಡುಪಿ ಜಿಲ್ಲಾ ರಾಜ್ಯ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಆನಂದ್ ಜತನ್ರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಅದೇ ರೀತಿ ಹಿಂದಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಓರ್ವರಾಗಿರ್ತಕ್ಕಂಥ ಸೆಲ್ವರಾಜರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಅರಣ್ಯ, ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಆ ಸನ್ಮಾನವನ್ನು ಸ್ವೀಕರಿಸಲಿರುವವರು ಅಕ್ಷಯ ಶೇಟ್ ಉಡುಪಿ, ಆಸ್ಟಿನ್ ಕುಮಾರ್ ಕಟಪಾಡಿ. ತಮ್ಮನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಗೌರವ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಇವರ ಕಿರುಪರಿಚಯವನ್ನು ಮಾಡಿಕೊಡಲಿಕ್ಕಿದ್ದಾರೆ ಚರಣ್ ರಾಜ್ ಜೋಗಿ, ಉಡುಪಿ ವಲಯ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಅಕ್ಷಯ್ ಎನ್ ಶೇಟ್, ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಉಚ್ಚು ಟ್ರಸ್ಟ್ ಉಡುಪಿ ಸ್ನೇಕ್ ಇನ್ ದ ಸಿಟಿನ ಸ್ಥಾಪಕರು. ಅರಣ್ಯ ಇಲಾಖೆ ಸಹಯೋಗದಲ್ಲಿ ಹಾವುಗಳು ಮತ್ತು ಇತರ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಪುನರಾವಾಸ ಮಾಡುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಕಳೆದ 4 ವರ್ಷಗಳಲ್ಲಿ ಇವರು ನಾಗರ ಹಾವು, ಕನ್ನಡಿ ಹಾವು, ಹೆಬ್ಬಾವು, ಕಟ್ಟು ಹಾವು, ಕೇರೆ ಹಾವು, ಚೆಕರ್ಡ್ ಕೀಲ್ ಬ್ಯಾಕ್, ಕುಕ್ರಿ ಹಾವು ಸೇರಿದಂತೆ 800ಕ್ಕೂ ಹೆಚ್ಚು ಹಾವುಗಳನ್ನು ಒಳಗೊಂಡಂತೆ ಸಿವೆಟ್ ಬೆಕ್ಕು, ಉಡಗಳು, ನವಿಲುಗಳು, ಕೆಂದಳಿಲು ಹಾಗೂ ಮಂಗಗಳನ್ನು ಯಶಸ್ವಿಯಾಗಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ರಕ್ಷಿಸಿರುತ್ತಾರೆ. ಡಿಸೆಂಬರ್ 14, 1994ರಂದು ಶ್ರೀ ನಾಗೇಶ್ ಶೇಟ್ ಮತ್ತು ಶ್ರೀಮತಿ ವೀಣಾ ಶೇಟ್ ದಂಪತಿಗಳ ಪುತ್ರನಾಗಿ ಜನಿಸಿದ ಇವರು ಉಡುಪಿಯ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ನಂತರ ಇಂಜಿನಿಯರಿಂಗ್ ಶಿಕ್ಷಣವನ್ನು ಮಂಗಳೂರಿನ ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ವೃತ್ತಿಪರರಾಗಿ ರೋಬೋಸಾಫ್ಟ್ ಟೆಕ್ನಾಲಜೀಸ್ನಲ್ಲಿ ಕೆಲಸ ಆರಂಭಿಸಿ ನಂತರ ನ್ಯೂಯೋಸ್ ಟೆಕ್ನಾಲಜಿನಲ್ಲಿ ಪ್ರಸ್ತುತ ಕ್ವಾಲಿಟಿ ಅನಾಲಿಸಿಸ್ ಲೀಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಕ್ಷಯ್ ಮತ್ತು ಅವರ ತಂಡ ಇಲಾಖೆಯಿಂದ ಹಾಗೂ ಸಾರ್ವಜನಿಕರಿಂದ ಬಂದ ಮಾಹಿತಿಯನ್ನು ಪಡೆದು ಜನವಸತಿ ಪ್ರದೇಶಕ್ಕೆ ಬಂದ ಹಾವುಗಳನ್ನು ಹಾಗೂ ವನ್ಯಜೀವಿಗಳನ್ನು ರಕ್ಷಣೆ ಮಾಡುತ್ತಿದ್ದು, ಶ್ರೀಯುತರು ಪರಿಸರದಲ್ಲಿ ಹಾವುಗಳೊಂದಿಗಿನ ಪರಸ್ಪರ ಜೀವನವನ್ನು ಹಾಗೂ ಪರಿಸರ ಸಮತೋಲನದಲ್ಲಿ ಹಾವುಗಳ ಪಾತ್ರವನ್ನು ಜನರಿಗೆ ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಿರುತ್ತಾರೆ. 13 ಅಡಿ ಉದ್ದದ ಹೆಬ್ಬಾವೊಂದು 42 ಅಡಿ ಆಳದ ಬಾವಿಯಲ್ಲಿ ಸಿಲುಕಿಕೊಂಡಂಥ ಸಂದರ್ಭದಲ್ಲಿ ಬಾವಿಗಿಳಿದು ಸತತ ಪ್ರಯತ್ನದ ಮೂಲಕ ರೋಚಕವಾಗಿ ರಕ್ಷಿಸಿರುವುದು ಇವರ ವನ್ಯಜೀವಿ ಪ್ರೇಮ ಹಾಗೂ ಬದ್ಧತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಶ್ರೀಯುತರು ಶಾಲಾ ಕಾಲೇಜುಗಳಲ್ಲಿ ತೆರಳಿ ವನ್ಯಜೀವಿಗಳ ನಿರ್ವಹಣೆ ಹಾಗೂ ಪರಿಸರ ಸಮತೋಲನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುತ್ತಿದ್ದಾರೆ. ವನ್ಯಜೀವಿ ಹಾಗೂ ಪರಿಸರದ ಬಗೆಗಿನ ಕಾಳಜಿ ಮತ್ತು ಆಸಕ್ತಿ ಇವರು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಳ್ಳಲು ಕಾರಣವಾಗಿದೆ. ಅಕ್ಷಯ್ ಮತ್ತು ಅವರ ತಂಡ ರಸ್ತೆ ಅಪಘಾತಗಳು ಹಾಗೂ ಇನ್ನಿತರ ಕಾರಣಗಳಿಂದ ಗಾಯಗೊಂಡ ಹಾವುಗಳು ಮತ್ತು ವನ್ಯಜೀವಿಗಳ ರಕ್ಷಣೆ ಮತ್ತು ಆರೈಕೆಯನ್ನು ಮಾಡುವ ಮೂಲಕ ನಿಸ್ವಾರ್ಥ ಸೇವೆಯಿಂದ ನಮ್ಮ ಸಮಾಜಕ್ಕೆ ಮಾದರಿಯಾಗಿರುತ್ತಾರೆ. ತಮ್ಮ ಹುಟ್ಟುಹಬ್ಬದ ದಿನದಂದೇ ತಮ್ಮನ್ನು ಗೌರವಿಸುವಂತಹ ಒಂದು ಶುಭ ಸಂದರ್ಭ ನಮಗೆ ದೊರಕಿರುವುದು ಹಾಗೂ ನೀವು ಇನ್ನು ಮುಂದೆ ಕೂಡ ಹೆಚ್ಚಿನ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಇನ್ನಷ್ಟು ಕೀರ್ತಿ ಗೌರವಗಳು ತಮ್ಮದಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಿಮ್ಮನ್ನು ಘನ ಸಂಘದ ವತಿಯಿಂದ ಸನ್ಮಾನಿಸಲು ಸಂತೋಷಪಡುತ್ತಿದ್ದೇವೆ. ಶ್ರೀ ಆಸ್ಟಿನ್ ಕುಮಾರ್, ಕಡಪಾಡಿಯ ದಿವಂಗತ ಸುವರ್ಣ ಕೋಟ್ಯಾನ್ ಮತ್ತು ಶ್ರೀಮತಿ ಪ್ರೇಮಾ ಕೋಟ್ಯಾನ್ ದಂಪತಿಗಳ 7 ಮಕ್ಕಳಲ್ಲಿ ಕೊನೆಯವರಾದ ಶ್ರೀ ಆಸ್ಟಿನ್ ಕುಮಾರ್ ಇವರು ದಿನಾಂಕ 25/7/1974ರಲ್ಲಿ ಜನಿಸಿದರು. ಶ್ರೀಯುತರು ಕೋಟೆ ಗ್ರಾಮ ಪಂಚಾಯತ್ನ ಸದಸ್ಯರಾಗಿಯೂ ಕಟ್ಪಾಡಿ JCI ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಲ್ಲದೆ ಅರಣ್ಯ ಹುತಾತ್ಮರ ದಿನಾಚರಣೆ ಅಂಗವಾಗಿ ನಡೆಯುವ ರಕ್ತದಾನ ಶಿಬಿರ ಒಳಗೊಂಡಂತೆ ಇವರೆಗೂ ಸುಮಾರು 56 ಬಾರಿ ರಕ್ತದಾನ ಮಾಡಿರುವುದು ಶ್ಲಾಘನೀಯ. ಕಳೆದ 25 ವರ್ಷದಿಂದ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಗಳಿಗೆ ಸಹಾಯ, ಕೊರೋನಾ ಸಂದರ್ಭದಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ, ರೈಲ್ವೆ ಹಳಿಗಳಲ್ಲಿ ಬಿದ್ದಂಥ ಶವಗಳ ಸಾಗಾಟ, ಹೊಳೆಯಲ್ಲಿ ಬಿದ್ದ ಹೆಣವನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಹಾಗೂ ರಸ್ತೆ ಅಪಘಾತವಾದಾಗ ಜನರನ್ನು ಆಸ್ಪತ್ರೆಗೆ ಸೇರಿಸುವಂತಹ ಮಹತ್ ಕಾರ್ಯಗಳನ್ನು ನಿಸ್ವಾರ್ಥವಾಗಿ ಮಾಡಿರುತ್ತಾರೆ. ಅದಲ್ಲದೆ ಜನವಸತಿ ಪ್ರದೇಶಗಳಿಗೆ ಹಾವುಗಳು ಬಂದಾಗ ಅವುಗಳ ರಕ್ಷಣೆ ಮಾಡುವುದು ಹಾಗೂ ವನ್ಯಜೀವಿಗಳು ಗಾಯಗೊಂಡಲ್ಲಿ ಅವುಗಳ ಆರೈಕೆ ಮಾಡಿ ಅರಣ್ಯ ಇಲಾಖೆ ಸುಪರ್ದಿಗೆ ನೀಡುವ ಮೂಲಕ ವನ್ಯಜೀವಿ ಸಂರಕ್ಷಣೆಯಲ್ಲಿ ಇಲಾಖೆಯೊಂದಿಗೆ ಕೈಜೋಡಿಸಿರುತ್ತಾರೆ. ಇದಲ್ಲದೆ ಅಸಹಾಯಕರನ್ನು ಅನಾಥಾಶ್ರಮಕ್ಕೆ ಹಾಗೂ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸುವುದು, ಶ್ರೀಯುತರ ಸಮಾಜ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿರುವುದಲ್ಲದೆ 2023 ಸಾಲಿನಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ಶ್ರೀಯುತರ ಸಮಾಜಪರ ಕಾಳಜಿಗೆ ಹಿಡಿದ ಕೈಗನ್ನಡಿ. ಕಡಪಾಡಿ ಪರಿಸರದಲ್ಲಿ ಜನಾನುರಾಗಿಯಾಗಿರುವ ಶ್ರೀಯುತರು ಕೋಟೆ ಗ್ರಾಮದ ಹಿಂದೂ ರುದ್ರಭೂಮಿಯ ಅಂತ್ಯ ಸಂಸ್ಕಾರ ಇತ್ಯಾದಿ ಕಾರ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಪತ್ನಿ ಸುಕನ್ಯಾ ಕೋಟ್ಯಾನ್ ಹಾಗೂ ಪುತ್ರಿ ಆನಿಶ್ ಕೋಟ್ಯಾನ್ರೊಂದಿಗೆ ಸುಖ ಸಂಸ್ಕಾರ ಹೊಂದಿರುತ್ತಾರೆ. ನೀವು ಇನ್ನು ಮುಂದೆಯೂ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವ ಮೂಲಕ ಇನ್ನಷ್ಟು ಕೀರ್ತಿ ಗೌರವಗಳು ತಮ್ಮದಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಿಮ್ಮನ್ನು ಸನ್ಮಾನಿಸಲು ಸಂತೋಷಪಡುತ್ತಿದ್ದೇವೆ. ಅರಣ್ಯ ರಕ್ಷಣೆ, ಪರಿಸರ ಕಾಳಜಿ ಮತ್ತು ವನ್ಯಜೀವಿಯ ಸಂರಕ್ಷಣೆ ಕಾರ್ಯದಲ್ಲಿ ಅರಣ್ಯ ಅಧಿಕಾರಿಗಳ ಜೊತೆಯಲ್ಲಿ ಒಂದಷ್ಟು ಸಂವಹನ ಮಾಡಿಕೊಂಡು ಅರಣ್ಯ ಗಸ್ತು ಪಾಲಕರು ಮತ್ತು ಅರಣ್ಯ ವೀಕ್ಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇರಿಸಿಕೊಂಡು ಆ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿರುವಂಥ
ಅವರ ಸೇವಾ ಕೈಂಕರ್ಯವನ್ನು ಗುರುತಿಸಿಕೊಂಡು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಅಕ್ಷಯ್ ಶೇಟ್ ಉಡುಪಿ, ಆಸ್ಟಿನ್ ಕುಮಾರ್ ಕಟಪಾಡಿ ಇವರನ್ನು ಗಣ್ಯರ ಸಮಕ್ಷಮದಲ್ಲಿ ಸನ್ಮಾನಿಸುತ್ತಿದ್ದೇವೆ, ಗೌರವಿಸುತ್ತಿದ್ದೇವೆ, ಅಭಿನಂದಿಸುತ್ತಿದ್ದೇವೆ. ನಿಮ್ಮ ಸೇವಾ ಕಾರ್ಯ ಇನ್ನೂ ಮುಂದುವರಿಯಲಿ. ಅರಣ್ಯ ಇಲಾಖೆಯೊಂದಿಗೆ ನಿಕಟವಾದಂಥ ಬಾಂಧವ್ಯವನ್ನು ಹೊಂದಿ ಅರಣ್ಯ ರಕ್ಷಣೆಯಲ್ಲಿ, ಪರಿಸರ ಕಾಳಜಿಯಲ್ಲಿ, ವನ್ಯಜೀವಿ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವುಗಳು ತೊಡಗಿಸಿಕೊಳ್ಳಿ ಎಂಬುದಾಗಿ ಈ ಶುಭ ಅವಸರದಲ್ಲಿ ತಿಳಿಯಪಡಿಸಿಕೊಂಡು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ಅಕ್ಷಯ್ ಶೇಟ್ ಉಡುಪಿ, ಆಸ್ಟಿನ್ ಕುಮಾರ್ ಕಟಪಾಡಿ ಇವರಿಗೆ ವಂದನೆ, ಅಭಿವಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಮುಂದೆಯೂ ಸಹ ನಿಮ್ಮ ಸೇವಾ ಕೈಂಕರ್ಯ ಮುಂದುವರಿಯಲಿ, ನಿರಂತರವಾಗಿ ಸಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ನಮ್ಮ ಕೋರಿಕೆ ಮೇರೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದಂಥ ಅಕ್ಷಯ್ ಶೇಟ್ ಉಡುಪಿ, ಆಸ್ಟಿನ್ ಕುಮಾರ್ ಇವರಿಗೆ ಅವರ ಕಿರುಪರಿಚಯವನ್ನು ಓದಿ ಹೇಳಿದಂಥ ಚರಣ್ ರಾಜ್ ಜೋಗಿ ಇವರಿಗೂ ಸಹ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಭಾಗದಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸಲಿರುವಂಥ ಸಂಘ ಸಂಸ್ಥೆಗಳಲ್ಲಿ ಒಂದು ಅರಣ್ಯ ಮತ್ತು ಪರಿಸರದ ಕಾಳಜಿಯನ್ನು ಹೊಂದಿರುವಂಥ, ಸಂರಕ್ಷಣೆಯನ್ನು ಮಾಡುವಲ್ಲಿ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥ ಬೈಂದೂರು ತಾಲೂಕಿನ ಸಿದ್ದಾಪುರದ ನಿಸರ್ಗ ಗೆಳೆಯರ ಬಳಗ ಎನ್ನುವ ನಾಮಧೇಯನ್ನು ಇರಿಸಿಕೊಂಡು ನಿಸರ್ಗದ ಪರಿಸರದ ಕಾಳಜಿಯನ್ನು ಹೊಂದಿರುವಂಥ ರಕ್ಷಣಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಆ ಭಾಗದ ಬಲಾಢ್ಯ ಸಂಘಟನೆಗಳಲ್ಲಿ ಒಂದು ನಿಸರ್ಗ ಗೆಳೆಯರ ಬಳಗ. ದಯವಿಟ್ಟು ಅದರ ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಸದಸ್ಯರಿದ್ದಲ್ಲಿ ತಾವುಗಳು ದಯವಿಟ್ಟು ಬಂದು ಅಧ್ಯಕ್ಷರ ಜೊತೆಯಲ್ಲಿ ನಿಲ್ಲಬಹುದು. ನಿಸರ್ಗ ಗೆಳೆಯರ ಬಳಗ ಸಿದ್ದಾಪುರ, ಬನ್ನಿ. ಅಭಿನಂದನಾ ಪತ್ರ. ನಿಸರ್ಗ ಗೆಳೆಯರ ಬಳಗವು 15 ಜನ ಯುವಕರ ಗುಂಪನ್ನೊಳಗೊಂಡು ಅನೇಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ದಿನಾಂಕ 2/10/2017 ಅಧಿಕೃತವಾಗಿ ಸ್ಥಾಪನೆಯಾಯಿತು. ಈ ಸಂಘಟನೆಯು ಸಿದ್ದಾಪುರ ವನ್ಯಜೀವಿ ವಲಯ, ಕೊಲ್ಲೂರು ವನ್ಯಜೀವಿ ವಲಯ, ಶಂಕನಾಳ ಪ್ರಾದೇಶಿಕ ವಲಯ, ಕುಂದಾಪುರ ಪ್ರಾದೇಶಿಕ ವಲಯ, ಬೈಂದೂರು ಪ್ರಾದೇಶಿಕ ವಲಯದ ಹುಲಿಕಲ್ ಘಾಟಿ, ಕಮಲಶಿಲಿಪಾರೆ, ಸಿದ್ದಾಪುರ, ನಾಗೋಡಿ ಘಾಟಿ, ಕೊಲ್ಲೂರು, ಆಲೂರು, ಅಂಪಾರು, ಆನೆಜರಿ ಮುಂತಾದ ಅರಣ್ಯ ಪ್ರದೇಶಗಳಲ್ಲಿ ಅನೇಕ ಬಾರಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸ್ವಚ್ಛತಾ ಅಭಿಯಾನವನ್ನು ನಡೆಸಿರುತ್ತಾರೆ. ನಿಸರ್ಗ ಗೆಳೆಯರ ಬಳಗವು ಹತ್ತಿರ ಪರಿಸರದ ದೇವಸ್ಥಾನ, ಶಾಲೆ, ಆಸ್ಪತ್ರೆ ಪ್ರದೇಶಗಳಲ್ಲಿ ಹಣ್ಣಿನ ಗಿಡಗಳನ್ನು ನೆಟ್ಟು ಪ್ರೋತ್ಸಾಹಿಸುವುದು ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಗಮನಾರ್ಹ ಸೇವೆಯನ್ನು ಮಾಡಿರುತ್ತಾರೆ. ಈ ಸಂಘಟನೆಯು ವನ್ಯಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ಜೀವಜಲವನ್ನು ವ್ಯವಸ್ಥೆ ಮಾಡುವುದರ ಮೂಲಕ ವನ್ಯಜೀವಿಗಳ ದಾಹವನ್ನು ನೀಗಿಸಿ ಬದುಕಲು ಸಹಾಯ ಮಾಡಿರುತ್ತಾರೆ. ಅದೇ ರೀತಿ ಇದುವರೆಗೆ ಸತತ 5,000ಕ್ಕೂ ಹೆಚ್ಚು ಬೀಜ ದುಂಡೆಗಳನ್ನು ಮಾಡಿ ಅರಣ್ಯ ಪ್ರದೇಶ ಹಾಗೂ ಖಾಲಿ ಇರುವ ಪ್ರದೇಶಗಳಲ್ಲಿ ಬಿತ್ತನೆ ಮಾಡುವುದರ ಮೂಲಕ ಗಿಡಮರಗಳನ್ನು ಬೆಳೆಸಲು ಸಹಕಾರಿಯಾಗಿರುತ್ತಾರೆ. ಈ ಸಂಘಟನೆಯು ಅರಣ್ಯ ಪ್ರದೇಶ, ರಸ್ತೆ ಬದಿಯಲ್ಲಿ ವನ್ಯಪ್ರಾಣಿಗಳ ಜೀವಕ್ಕೆ ಮುಳುವಾಗಬಹುದಾದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸ್ವಚ್ಛ ಮಾಡುವುದು, ಅರಣ್ಯ ಇಲಾಖೆಯೊಂದಿಗೆ ಸೌಹಾರ್ದ ಸಂಬಂಧವನ್ನು ಇರಿಸಿಕೊಂಡಿರುವುದು, ವನ್ಯಜೀವಿಗಳ ರಕ್ಷಣೆ, ಗಿಡಮರಗಳನ್ನು ಬೆಳೆಸುವುದರ ಮೂಲಕ ಪರಿಸರಕ್ಕೆ ಸಹಾಯಕಾರಿಯಾಗಿರುತ್ತಾರೆ. ತಮ್ಮ ಸಂಘಟನೆಯು ಮತ್ತಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಆಶಿಸುತ್ತಾ ನಮ್ಮ ಘನಸಂಘವು ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಸನ್ಮಾನಿಸುತ್ತಿದ್ದೇವೆ. ವನ್ಯಜೀವಿಗಳ ರಕ್ಷಣೆ, ವೃಕ್ಷಗಳ ರಕ್ಷಣೆ, ಅದೇ ರೀತಿಯಲ್ಲಿ ಪರಿಸರದ ಕಾಳಜಿ, ಪ್ಲಾಸ್ಟಿಕ್ ಮುಕ್ತ ಸಿದ್ದಾಪುರ ಗ್ರಾಮವನ್ನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಜನರ ಸೇವೆಯೇ ಜನಾರ್ದನ ಸೇವೆ ಎನ್ನುವ ಧ್ಯೇಯ ವಾಕ್ಯವನ್ನು ಮುಂದುವರಿಸಿಕೊಂಡು ಅಂದು ಸ್ಥಾಪಿಸಿಕೊಂಡಿದ್ದಂಥ ಸಿದ್ದಾಪುರದ ಬಲಾಢ್ಯ ಬಲಿಷ್ಠ ಸಂಘಟನೆಗಳಲ್ಲಿ ಒಂದು ನಿಸರ್ಗ ನಾಮಧೇಯದ ಮೇಲೆ ಹೊಂದಿರುವಂಥ ಗೆಳೆಯರ ಬಳಗ, ನಿಸರ್ಗ ಗೆಳೆಯರ ಬಳಗ. ಆ ಒಂದು ಗೆಳೆಯರ ಬಳಗದ ಅಧ್ಯಕ್ಷರನ್ನು ಸದಸ್ಯರ ಸಮಕ್ಷಮದಲ್ಲಿ ರತ್ನಗಂಬಳಿ ಖಚಿತವಾದ ರೇಷ್ಮೆಯ ಶಾಲಿನ ಹೊದಿಕೆ, ಮಣಿಗಳ ಹಾರ ಕೊರಳಿಗೆ ತಲೆ ಮೇಲೆ ಪೀಠವನ್ನು ಇರಿಸಿಕೊಂಡು ಡೈರಿಯನ್ನು ನೀಡಿ ಫಲತಾಂಬೂಲದ ಹರಿವಾಣವನ್ನು ಕೊಟ್ಟು ಅಭಿನಂದನಾ ಪತ್ರ, ಈ ಕಾರ್ಯಕ್ರಮದ ಸವಿನೆನಪಿನ ದ್ಯೋತಕ ಸಾಕ್ಷ್ಯ ರೂಪದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ನಿಸರ್ಗ ಗೆಳೆಯರ ಬಳಗ ಸಿದ್ದಾಪುರ ಈ ಸಂಸ್ಥೆಗೆ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿವಂದನೆ. ಮುಂದೆಯೂ ನಿಮ್ಮ ಸೇವಾ ಕೈಂಕರ್ಯ ಮುಂದುವರಿಯಲಿ. ಅರಣ್ಯ ಇಲಾಖೆಯ ಜೊತೆಯಲ್ಲಿ ನಿಮ್ಮ ನಿಕಟವಾದ ಬಾಂಧವ್ಯವನ್ನು ಹೊಂದಿರಲಿ ಎಂಬುದಾಗಿ ತಿಳಿಯಪಡಿಸಿಕೊಂಡು ನಮ್ಮ ಕೋರಿಕೆ ಮೇರೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದಂಥ ತಮ್ಮೆಲ್ಲರಿಗೂ ಆ ನಿಸರ್ಗ
ಗೆಳೆಯರ ಬಳಗದ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಅನಂತ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಮುಂದಿನ ಒಂದೆರಡು ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ನಾವುಗಳು ಬರೋರಿದ್ದೇವೆ. ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ರವೀಂದ್ರ ಕುಮಾರ್, ಭಾರತೀಯ ಅರಣ್ಯ ಸೇವೆ. ಡೈರಿ ಬಿಡುಗಡೆಗೆ ನನಗೆ ಕರೆದಿದ್ದು ಮತ್ತು ಅತಿಥಿಗಳಾಗಿ ಆಹ್ವಾನಿಸಿರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಮತ್ತು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇದು ಹೇಗೆ ಅಂದರೆ ನಾನು 87ರಿಂದ 88ರಲ್ಲಿ ನಾನು ಟ್ರೈನಿಂಗಲ್ಲಿ ಹೇಗೆ ನಾವು ಆನರ್ಸ್ ಪಡೆದು ಫಂಕ್ಷನ್ ಮಾಡ್ತೀವೋ ಅಷ್ಟು ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಈ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಹಾಗೆ ನಾನು ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಹೇಳ್ತೀನಿ ಅಂದರೆ, ನಮ್ಮ ಎಲ್ಲ ಗಸ್ತು ಅರಣ್ಯಪಾಲಕರಾಗಲಿ ಅರಣ್ಯ ವೀಕ್ಷಕರಾಗಲಿ ಈಗಿನ ಹುಡುಗರೆಲ್ಲ ಇಂಜಿನಿಯರ್ಸ್ ಇರ್ತಾರೆ, ಎಲ್ಲ ಹೈಯರ್ ಎಜುಕೇಷನ್ ಇರ್ತಾರೆ. ತಮ್ಮ ಡೈರಿಗಳಲ್ಲಿ ಸರ್ವೆ ಬಗ್ಗೆ ಜಿಯೋ ರೆಫರೆನ್ಸಿಂಗ್ ಮಾಡೋದು, KML ಫೈಲ್ಸ್ ಮಾಡೋದು, ಆಮೇಲೆ ಸರ್ವೆ ಬಗ್ಗೆ ಹೆಚ್ಚಿನ ಅಂಕಿಅಂಶಗಳನ್ನು ಹಾಕಿದರೆ ಅವರಿಗೆ ಈ ಒತ್ತುವರಿಗಳು ಇಂಥವೆಲ್ಲ ನಿಭಾಯಿಸುವಲ್ಲಿ ಸರ್ವೆ ಮಾಡುವಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಸಣ್ಣ ಒಂದು ಇದು. ಹಾಗೆ ಸಾಮಾನ್ಯವಾಗಿ ಎಲ್ಲರಿಗೂ ಹೆಲ್ತ್ ಭಾಳ ಇಂಪಾರ್ಟೆಂಟು. ಹಾಗೆ ಹೆಲ್ತಿಗೆ ಸಂಬಂಧಪಟ್ಟ ಯಾವುದೇ ಒಂದು ಬ್ಯಾಂಕ್ಗಳಲ್ಲಾಗಲಿ ಇನ್ಸೂರೆನ್ಸ್ಗಳಾಗಲಿ ಅದರ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ಡೈರಿಗಳಲ್ಲಿ ನಮೂದನೆ ಮಾಡಿದ್ರೆ ಅದು ಕೂಡ ನಮ್ಮ ಇಲಾಖಾ ಎಲ್ಲ ಮಿತ್ರರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಈ ಒಂದು ಡೈರಿ ಬಿಡುಗಡೆ ಸಮಾರಂಭಕ್ಕೆ ಹಾಜರಾಗಿರ್ತೀರಿ. ನಿಮಗೆಲ್ಲರಿಗೂ ಈ ಹೊಸ ವರ್ಷ 2025ಕ್ಕೆ ಮೊದಲೇ ಈ ಒಂದು ಸಮಾರಂಭದಲ್ಲಿ ಆಹ್ವಾನಿಸಿರ್ತೀರಿ. ಎಲ್ಲರಿಗೂ 2025ರ ವರ್ಷಕ್ಕೆ ನಿಮಗೆಲ್ಲ ಶುಭವನ್ನು ಕೋರುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಎಲ್ಲರೂ ಅರಣ್ಯವನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ನಮಸ್ಕರಿಸಿ ನನ್ನ ಮಾತು. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಮಯೋಚಿತವಾಗಿ ಮಾತುಗಳನ್ನಾಡಿದಂಥ ಸನ್ಮಾನ್ಯ ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ರವೀಂದ್ರ ಕುಮಾರ್, ಭಾರತೀಯ ಅರಣ್ಯ ಸೇವೆ, ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಗಸ್ತು ಅರಣ್ಯ ಪಾಲಕರಿಂದ ಉಪ ವಲಯ ಅರಣ್ಯ ಅಧಿಕಾರಿಗಳಾಗಿ ಮುಂಬಡ್ತಿಯನ್ನು ಹೊಂದಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಸದಸ್ಯರನ್ನು ಗೌರವಿಸತಕ್ಕಂಥ ಕಾರ್ಯಕ್ರಮ. ಬಹುಶಃ ನಮ್ಮ ಸಂಘದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಈ ಸಂಘ ಬೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅಂದು ಅರಣ್ಯ ಗಸ್ತು ಪಾಲಕರಾಗಿ ಅರಣ್ಯ ವೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ಉಪವಲಯ ಅರಣ್ಯ ಅಧಿಕಾರಿಗಳಾಗಿ ಮುಂಬಡ್ತಿಯನ್ನು ಹೊಂದಿದಂಥ ರವೀಂದ್ರ ಸರ್ ಅವರು ವೇದಿಕೆಗೆ ಬರಬೇಕು, ವಿವೇಕ್ ಸರ್ ಅವರು ವೇದಿಕೆಗೆ ಬರಬೇಕು, ಹರಿಪ್ರಸಾದ್ ಸರ್ ಅವರು ವೇದಿಕೆಗೆ ಬರಬೇಕು, ಮಹೇಶ್ ಬಿ ಸರ್ ವೇದಿಕೆ ಬರಬೇಕು, ಸಂದೀಪ್ ಕೆ ಸರ್ ವೇದಿಕೆ ಬರಬೇಕು, ಸಂದೀಪ್ ಸಿ ಅವರು ವೇದಿಕೆ ಬರಬೇಕು, ಶ್ರೀಮತಿ ಸವಿತಾ, ಶ್ರೀ ಸಂತೋಷ್ ದೇವಾಡಿಗ KM, ಶ್ರೀ ರವಿ, ಶ್ರೀ ಅವಿನಾಶ್ MJ, ಶ್ರೀ ಚಂದ್ರಾವತಿ, ರಾಜು LJ, ಬಸವರಾಜ್ ಗೋರನ್ನವರ್, ಶಿವಕುಮಾರ್ K ಹೊಸಮನಿ, ಅಭಿಲಾಷ್ SB ಇವರೆಲ್ಲರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಗೌರವ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಈ ಒಂದು ಸಂಘದ ಅಭಿವೃದ್ಧಿಗಾಗಿ ಭಾಳಷ್ಟು ತೊಡಗಿಸಿಕೊಂಡು ಒಂದಷ್ಟು ಸೇವೆಯನ್ನು ಮಾಡಿಕೊಂಡು ಇದೀಗ ಮುಂಬಡ್ತಿಯನ್ನು ಹೊಂದಿ ಉಪವಲಯ ಅರಣ್ಯ ಅಧಿಕಾರಿಗಳಾಗಿ ಮುಂಬಡ್ತಿಯನ್ನು ಹೊಂದಿರುವಂಥ ನಮ್ಮೆಲ್ಲ ನೆಚ್ಚಿನ ಪ್ರೀತಿಯ ಸನ್ಮಾನ್ಯ ರವೀಂದ್ರ ಸರ್ ಅವರಿಗೆ, ವಿವೇಕ್ ಸರ್ ಅವರಿಗೆ, ಹರಿಪ್ರಸಾದ್ ಅವರಿಗೆ ಎಲ್ಲ ಗಣ್ಯರು ಸೇರಿಕೊಂಡು ಅವರನ್ನು ಸನ್ಮಾನಿಸುವಂತೆ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗಣಪತಿ ಕೆ ಸರ್, ಅದೇ ರೀತಿ ಇನ್ನು ಹೇಳಿದಂಥ ಎಲ್ಲ ಗಣ್ಯರು ಮುಂಬಡ್ತಿಯನ್ನು ಹೊಂದಿ ಉಪವಲಯ ಅರಣ್ಯ ಅಧಿಕಾರಿಗಳಾಗಿ ಮುಂಬಡ್ತಿಯನ್ನು ಹೊಂದಿರುವಂಥ ರವೀಂದ್ರ ಸರ್ ಅವರಿಗೆ, ವಿವೇಕ್ ಸರ್ ಅವರಿಗೆ, ಹರಿಪ್ರಸಾದ್ ರವರಿಗೆ, ಮಹೇಶ್ ಬಿ ಇವರಿಗೆ, ಸಂದೀಪ್ ಕೆ, ಸಂದೀಪ್ ಸಿ, ಶ್ರೀಮತಿ ಸವಿತಾ, ಶ್ರೀ ಸಂತೋಷ ಜೇವಾಡಿಗ KM, ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿಂದಿನ ಸಾಲಿನ ಕುಂದಾಪುರ ತಾಲೂಕಿನ ನಿರ್ದೇಶಕರು, ಕರ್ನಾಟಕ ರಾಜ್ಯ NPS ಸಂಘಟನೆಯ ಕುಂದಾಪುರ ತಾಲೂಕಿನ ಒಬ್ಬ ಪ್ರಮುಖರಲ್ಲಿ ಓರ್ವರಾಗಿರ್ತಕ್ಕಂಥ ರವಿ ಸರ್ ಅವರು, ಅವಿನಾಶ್ MJ, ಚಂದ್ರಾವತಿ, ರಾಜು LJ, ಬಸವರಾಜ್ ಗೋರನ್ನವರ್, ಶಿವಕುಮಾರ್ K ಹೊಸಮನಿ, ಅಭಿಲಾಷ್ SB ಇವರೆಲ್ಲ ಅಂದು ನಮ್ಮ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರಾಗಿದ್ದರು.
ಎಂದು ಮುಂಬಡ್ತಿಯನ್ನು ಹೊಂದಿ ಉಪವಲಯ ಅರಣ್ಯ ಅಧಿಕಾರಿಗಳಾಗಿ ಮುಂಬಡ್ತಿಯನ್ನು ಹೊಂದಿದಂಥ ಇವರೆಲ್ಲರನ್ನ ಅತ್ಯಂತ ಗೌರವಾದರಗಳಿಂದ ಸನ್ಮಾನಿಸುವಂಥದ್ದು. ಗಸ್ತು ಅರಣ್ಯ ಪಾಲಕರಾಗಿ, ಅರಣ್ಯ ವೀಕ್ಷಕರಾಗಿ ಒಂದಷ್ಟು ಅರಣ್ಯ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿ ನಮ್ಮ ಸಂಘದಲ್ಲಿ ತನ್ಮೂಲಕ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸಂಘದ ಶ್ರೇಯೋಭಿವೃದ್ಧಿಯಲ್ಲಿ ಭಾಳಷ್ಟು ಪ್ರಮುಖ ಪಾತ್ರವನ್ನು, ಪ್ರಮುಖ ಶ್ರಮವನ್ನು ವಹಿಸಿದಂಥ ಇವರೆಲ್ಲರೂ ಇದೀಗ ಉಪ ವಲಯ ಅರಣ್ಯಾಧಿಕಾರಿಗಳಾಗಿ ವಿವಿಧ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂಬಡ್ತಿಯನ್ನು ಹೊಂದಿ ವಿವಿಧ ಭಾಗಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಅದೇ ರೀತಿ ಇನ್ನಿತರ ಆಯಾಯ ಜಿಲ್ಲೆಗಳಲ್ಲಿ ಹೆಚ್ಚಿನವರು ನಮ್ಮ ಜಿಲ್ಲೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಥವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ಉಪವಲಯ ಅರಣ್ಯಾಧಿಕಾರಿಗಳಾದಂಥ ರವೀಂದ್ರ ಸರ್ ಅವರು, ವಿವೇಕ್ ಸರ್ ಅವರು, ಹರಿಪ್ರಸಾದ್ ಸರ್ ಅವರು, ಮಹೇಶ್ ಬಿ, ಸಂದೀಪ್ ಕೆ, ಸಂದೀಪ್ ಸಿ, ಶ್ರೀಮತಿ ಸವಿತಾ, ಸಂತೋಷ್ ದೇವಾಡಿಗ KM, ರವಿ ಸರ್ ಅವರು, ಅವಿನಾಶ್ MJ, ಚಂದ್ರಾವತಿ, ರಾಜು LJ, ಬಸವರಾಜ್ ಗುರನ್ನವರ್, ಶಿವಕುಮಾರ್ K ಹೊಸಮನಿ, ಅಭಿಲಾಷ್ SB ಇವರನ್ನು ಈ ಶುಭ ಅವಸರದಲ್ಲಿ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ತಾವುಗಳು ಉಪವಲಯ ಅರಣ್ಯ ಅಧಿಕಾರಿಗಳು ಆದರೂ ಸಹ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಒಂದು ತಳಮಟ್ಟದ ಸಂಘಟನೆಯಲ್ಲಿ ತಾವೆಲ್ಲ ಶ್ರಮವನ್ನು ವಹಿಸಿದ್ದೀರಿ. ಸಂಘದ ಅಭಿವೃದ್ಧಿಗೆ ಭಾಳಷ್ಟು ದೊಡ್ಡ ಮಟ್ಟದ ಸೇವೆಯನ್ನು ಸಲ್ಲಿಸಿದ್ದೀರಿ. ಮುಂದೆಯೂ ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ, ಬಾಂಧವ್ಯ ನಮ್ಮ ಜೊತೆಯಲ್ಲಿ ಇರಲಿ ಎಂಬುದಾಗಿ ಬಯಸಿಕೊಂಡು ಇದೀಗ ಗಣ್ಯರ ಸಮಕ್ಷಮದಲ್ಲಿ ಸುಮಾರು 15 ಜನ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮುಂಬಡ್ತಿಯನ್ನು ಹೊಂದಿ ಉಪವಲಯ ಅರಣ್ಯ ಅಧಿಕಾರಿಗಳು ತಾವುಗಳಾಗಿದ್ದೀರಿ. ತಮ್ಮೆಲ್ಲರಿಗೂ ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಾಣ ತಾಯಿ ಜಗನ್ಮಾತೆ ಅಮುಲ್ಪಾಡಿ ಜನಾರ್ದನ ಮಹಾಕಾಳಿ ದೇವರು, ಅದೇ ರೀತಿ ನಿಮ್ಮೆಲ್ಲರ ಇಷ್ಟಾರ್ಥ ದೇವರುಗಳು, ಕುಲ ದೇವರುಗಳು ನಿಮಗೆ ಆಯುರ ಆರೋಗ್ಯ ಭಾಗ್ಯ ಸನ್ಮಂಗಲವನ್ನು ಉಂಟು ಮಾಡಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡುವಂಥ ಶಕ್ತಿಯನ್ನು ನೀಡಲಿ ಎಂಬುದಾಗಿ ಹಾರೈಸಿಕೊಂಡು ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ ಮೂಲಕ 15 ಜನ ಅರಣ್ಯ ಪಾಲಕರು ಮುಂಬಡ್ತಿಯನ್ನು ಹೊಂದಿ ಉಪವಲಯ ಅರಣ್ಯಾಧಿಕಾರಿಗಳು ತಾವುಗಳಾಗಿದ್ದೀರಿ. ತಮ್ಮೆಲ್ಲರಿಗೂ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ ಎನ್ನು ಸಲ್ಲಿಸಿಕೊಂಡು ನಮ್ಮ ಕೋರಿಕೆ ಮೇರೆಗೆ ಆಗಮಿಸಿ ಸನ್ಮಾನವನ್ನು, ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಬಹುಶಃ ನಮ್ಮ ಕಾರ್ಯಕ್ರಮದಲ್ಲಿ 3 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿದ್ದಾರೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿದ್ದಾರೆ, 3 ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿದ್ದಾರೆ. ಅದರಲ್ಲಿ ಒಬ್ಬರು ಸತೀಶ್ N, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ತಾಂತ್ರಿಕ ಸಹಾಯಕರು, ಕುದುರೆಮುಖ ವನ್ಯಜೀವಿ ಉಪವಿಭಾಗ ಕಾರ್ಕಳ. ಅದೇ ರೀತಿ ಮತ್ತೋರ್ವರಾದಂಥ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು, ತಾಂತ್ರಿಕ ಸಹಾಯಕರು ಕುಂದಾಪುರದ ಪ್ರಕಾಶ್ ಪೂಜಾರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಹೇಳುವುದು ಒಂದೇ ಒಂದು ಮಾತು, ಮಾತನಾಡುವ ಸಮಯ ಇದಲ್ಲ, ಈಗಾಗಲೇ ಸಮಯ ಮೀರಿದೆ, ನಾವು ಇಬ್ಬರೂ ಮಾತನಾಡಲ್ಲ. ನಮ್ಮ ಪರವಾಗಿ ನಮ್ಮೆಲ್ಲರ ಆತ್ಮೀಯರು, ಬಹುಶಃ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಮೇಲೆ ವಿಶೇಷವಾದಂಥ ಅಭಿಮಾನವನ್ನು, ವಿಶೇಷವಾದಂಥ ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನು, ಒಂದಷ್ಟು ನಮ್ಮ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ಮಾಡಿದಂಥ ಸನ್ಮಾನ್ಯ P. ಶ್ರೀಧರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಅವರಿಬ್ಬರ ಪರವಾಗಿ ತಾವುಗಳು ಮಾತನಾಡುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ P. ಶ್ರೀಧರ್ ಅವರ ಮಾತಿಗಾಗಿ. ಗಸ್ತು ಅರಣ್ಯ ರಕ್ಷಕರ ಪಾಲಕರ ಸಂಘದ ಅಧ್ಯಕ್ಷರು, ಇವತ್ತಿನ ಘನ ಸಮಾರಂಭದ ಅಧ್ಯಕ್ಷರಾದ ಕೇಶವ ಪೂಜಾರಿ ಅವರೇ, ಈಗಾಗಲೇ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಣಪತಿ ಸಾಹೇಬ್ರೆ, ಹಾಗೆ ದಿನಚರಿಯನ್ನು ಬಿಡುಗಡೆಗೊಳಿಸಿದಂಥ ಕುದುರೆಮುಖ ವನ್ಯಜೀವಿ ವಿಭಾಗದ ಶಿವರಾಮ್ ಬಾಬು ಸರ್ ಅವರೇ, ವೇದಿಕೆಯಲ್ಲಿರುವ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳೇ, ವಲಯ ಅರಣ್ಯ ಅಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ನಮ್ಮ
ಮಿತ್ರರು ಈ ಹಿಂದೆ ಸುಮಾರು 15 ವರ್ಷಗಳ ಕಾಲ ಉಡುಪಿ ಜಿಲ್ಲೆಯನ್ನು ಸರ್ಕಾರಿ ನೌಕರರ ಸಂಘನ ಪ್ರಸಿದ್ಧಂತ ಸುಬ್ರಹ್ಮಣ್ಯ ಶೇರಿಗಾರ್ ಅವರೇ, ಎಲ್ಲ ಉಪವಲಯಾರಣ್ಯ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಸದಸ್ಯರೇ, ಗಸ್ತು ಅರಣ್ಯ ರಕ್ಷಕ ಸಂಘದ ಎಲ್ಲ ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ, ಅವರ ಕುಟುಂಬಸ್ಥರೇ, ಆಹ್ವಾನಿತರೇ, ಎಲ್ಲ ಪತ್ರಕರ್ತ ಮಿತ್ರರೇ, ಬಹುಶಃ ನಾನು ಸಹ ಪ್ರೊಬೇಷನರಾಗಿ 8 ತಿಂಗಳು ಅರಣ್ಯ ರಕ್ಷಕರ ಸಂಘದಲ್ಲಿ ಕೆಲಸ ಸೇರಿದ್ದೆ ಇಲಾಖೆಗೆ. ಆಮೇಲೆ ಉಪವಲಯಾರಣ್ಯಾಧಿಕಾರಿಯಾಗಿ ಮುಂಬಡ್ತಿಯಾಗಿ, ಅಲ್ಲಿಂದ ವಲಯಾರಣ್ಯಾಧಿಕಾರಿಯಾಗಿ, ಈಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆಲಸ ಮಾಡ್ತಾಯಿದ್ದೇವೆ. ನಾವು 93ಯಲ್ಲಿ ಟ್ರೈನಿಂಗ್ ಮಾಡಿ ಒಂದು 8 ತಿಂಗಳ ಕಾಲ ಇಲ್ಲೇ ಅಲ್ಬಾಡಿ ಹೆಬ್ರಿವಾರದಲ್ಲಿ ಕೆಲಸ ಮಾಡಿ, ಪುನಃ 1 ವರ್ಷ ತರಬೇತಿ ವನಪಾಲಕರು ಮುಗಿಸಿ, ಮುಂಡ್ರೂಟ್ ಅಂತ ಕಠಿಣ ಪ್ರದೇಶದಲ್ಲಿ ಬಹುಶಃ ನಾವೆಲ್ಲ ಕೆಲಸ ಮಾಡುವಾಗ ಅದಕ್ಕೆ ಸಾಕ್ಷಿಭೂತರಾಗಿ ಸತೀಶ್ ಇದ್ದಾರೆ, ಶಂಕರನಾಡದಲ್ಲಿ FD ಆಗಿದ್ದಾರೆ. ಅವ್ರಿಗೆ ಗೊತ್ತು ನಾವು ಎಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ್ವು ಅಂತ. ಬಹುಶಃ ಆನೆ ನಮ್ಮ ಮನೆ ಪಕ್ಕದಲ್ಲೇ ಇರ್ತಿತ್ತು. ಅಂಥ ಸಂದರ್ಭಗಳಲ್ಲಿ ಕೆಲಸ ಮಾಡಿ ಬಂದ್ವಿ. 99ರಲ್ಲಿ ಅರಣ್ಯ ಇಲಾಖೆಯಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಬದಲಾವಣೆ ಆಯಿತು. ಅರಣ್ಯ ರಕ್ಷಕರು, ವೀಕ್ಷಕರು ಮತ್ತು ವನಪಾಲಕರಿಗೆ ನಮಗೆ 1 ತಿಂಗಳ ಸಂಬಳ ಪೊಲೀಸ್ ಥರ ಕೊಡಬೇಕು, ವೀಕ್ಲಿ ಆಫ್ ಕೊಡಬೇಕು, ರೇಷನ್ ಕೊಡಬೇಕು. ಹಾಗೆ ಇನ್ನೂ ಒಂದು ನಮ್ಮ ಸಮವಸ್ತ್ರ ಬೇಡಿಕೆಯಿಂದ 5 ಡಿಮಾಂಡ್ಗಳನ್ನು ಮಾಡಿ ರಾಜ್ಯದಾದ್ಯಂತ ಒಂದು 5 ದಿನಗಳ ಮುಷ್ಕರವನ್ನು ಘೋಷಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಆನೆ ಮಾವುತರು, ಆನೆ ಕಾವಡಿ, ಆನೆ ಜಮಾದಾರರು ಮತ್ತು ವಾಹನ ಚಾಲಕರನ್ನು ಸೇರಿಸ್ಕೊಂಡು 5 ದಿನ ನಾವು ಆ ಒಂದು ಮುಷ್ಕರ ಪ್ರಾರಂಭ ಆದಾಗ ಯಾರೂ ನಮಗೆ ಆಗಿನ ಅಧಿಕಾರಿಗಳು ಸಪೋರ್ಟ್ ಮಾಡಲಿಲ್ಲ. ಅಂಥ ಸಂದರ್ಭದಲ್ಲಿ ಕೂತಾಗ ನಾವು ಉಪವಲಯಾರಣ್ಯಾಧಿಕಾರಿ ಸಂಘದಿಂದ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ. ಶ್ರೀಯುತ ಯೋಗೀಶ್ವರ್ ಅವರು ಇವತ್ತು ನಮ್ಮ ಜೊತೆ ಪ್ರೋಗ್ರಾಮ್ ಬರಬೇಕಿತ್ತು, ಅನಾರೋಗ್ಯ ಸಮಸ್ಯೆ ಬಂದಿಲ್ಲ. ಅವರು ಅಧ್ಯಕ್ಷ ಆದರೂ ನಾವು ಸೆಕ್ರೆಟರಿ ಆದ್ವಿ. ಒಂದಿಷ್ಟು ಈ ಸಂಘದ ಪರಿಕಲ್ಪನೆಯನ್ನು ಬದಲಾವಣೆ ಮಾಡಬೇಕು. ಸಂಘ ಅಂದರೆ ಹೇಗಂದರೆ ವರ್ಷ ಒಂದು ಲೆಟರ್ ಹೆಡ್ ಮಾಡ್ಕೊಳ್ಳೋದು, ಅದಕ್ಕೊಂದು ಇಷ್ಟು ಡಿಮಾಂಡ್ ತೊಗೊಳೋಗೋದು, ಆಫೀಸರ್ ಹತ್ರ ಹೋಗೋದು, ಅವ್ರು ನೋಡುವ ಹೇಳೋದು, ಅದನ್ನು ನಾವು ಯಾವುದು ಅವ್ರು ಹೇಳಿ ಆ ಲೆಟರ್ ಹೆಡನ್ನು ಕೊಟ್ಕೊಂಡು ನೋಡ್ತಾ ಕೂರೋದು, ಯಾವುದೂ ನಮ್ಮ ಡಿಮಾಂಡ್ ಆಗ್ತಿರಲಿಲ್ಲ. ಅಂಥ ಸಂದರ್ಭಗಳು ಅದನ್ನು ಬದಲಾಯಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಧಿಕಾರಿಗಳನ್ನು ಸ್ವಲ್ಪ ನಾವು ಅವರ ಮನವೊಲಿಸಿ ಕೆಲವಷ್ಟು ಕಾರ್ಯಕ್ರಮ ಮಾಡ್ಕೊಳ್ಬೇಕಂತ ಹೇಳಿ ಬದಲಾವಣೆದ ದಿವಸದಲ್ಲಿ 2000ನೇ ಇಸ್ವಿಯಲ್ಲಿ ನಾವು ಉಪವಲಯಾರಣ್ಯಾಧಿಕಾರಿಗೆ ಆಗಿನ ನಾವು ಫಾರೆಸ್ಟರ್ಸ್ ವನಪಾಲಕರ ಸಂಘದ ವತಿಯಿಂದ ನಮ್ಮದು ಒಂದು ಸಣ್ಣ ದಿನಚರಿ, ನಮ್ಮ ಮಕ್ಕಳ ಪ್ರತಿಭಾ ಪುರಸ್ಕಾರ, ಹಾಗೆ ಒಂದು ಅದರ ನೆಕ್ಸ್ಟ್ ವರ್ಷ ಬ್ಲಡ್ ಕ್ಯಾಂಪು, ಅದರ ನೆಕ್ಸ್ಟ್ ವರ್ಷ ವೈಲ್ಡ್ ಲೈಫ್ ವೀಕಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋದು, ಈ ಥರ ಸಣ್ಣ ಸಣ್ಣ ಕಾರ್ಯಕ್ರಮ ಹಮ್ಮಿಕೊಳ್ತಾ ಬಂದ್ವಿ. ಹಾಗೆ ಕಳೆದ ಒಂದು 23 ವರ್ಷಗಳ ಕಾಲ ನಮ್ಮ ಉಪವಲಯಾರಣ್ಯಾಧಿಕಾರಿ ಸಂಘದ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದವು. ಬಹುಶಃ ಯಾರಾದರೂ ಜನವರಿ 1 ಸಂಡೇ ನಮ್ಮನ್ನು ಕಾರ್ಯಕ್ರಮಗಳಿಗೆ ಕೇಳಿದರೆ, ಇಲ್ಲ ನಮ್ಮ ಸಂಘದ ಕಾರ್ಯಕ್ರಮ ಇದೆ ಅಂತ ನಾವು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಳೆದ ವರ್ಷ ನಮಗೆ ಯಾವ ಸಂಘಟನೆ ಮುಖಂಡರು ಹೇಳಲಿಲ್ಲ ಅಥವಾ ನಮ್ಮವರು ಹೇಳಲಿಲ್ಲ, ಆ ಕಾರ್ಯಕ್ರಮ ನಿಂತೋಯ್ತು. ಯಾವ ಉದ್ದೇಶ ಯಾಕೆ ಗೊತ್ತಿಲ್ಲ. ಆದರೆ ಇವತ್ತು ಈ ಕಾರ್ಯಕ್ರಮ ನೋಡೋಕೆ ಭಾಳ ಒಂದು ಸಂತೋಷ ಆಗ್ತದೆ. ಇಲಾಖೆಯಲ್ಲಿ ಒಟ್ಟು 42% ವೇಕೆನ್ಸಿ ಇದೆ. ಆ 42% ವೇಕೆನ್ಸಿಯಲ್ಲಿ ಗಾರ್ಡ್ರು ವಾಚರೇ 42% ವೇಕೆನ್ಸಿ. ಯಾಕಂದರೆ ಇವತ್ತು ಪ್ರಮೋಷನಿಂದಾಗಿ ಡೆಪ್ಟಿ RF ಆಗಲಿ, RF ಆಗಲಿ, ACF ಆಗಲಿ ಎಲ್ಲ ಹಂತದಲ್ಲೂ 90% ನಾವು ಫಿಲಪ್ ಇದ್ದೇವೆ. ಓನ್ಲಿ ಅರಣ್ಯ ವೀಕ್ಷಕರು ಮತ್ತು ರಕ್ಷಕರಲ್ಲಿ 42%, ಅಂದರೆ 58% ಇರುವವರು ಇವರು ಇಂಥ ಕಾರ್ಯಕ್ರಮ ಮಾಡ್ತಾರಂತಾದರೆ ನಾವು ಅವ್ರಿಗೆ ಚಪ್ಪಾಳೆ ಹೊಡಿಲೇಬೇಕು. ಯಾಕಂದರೆ ಯಾವ ರೇಂಜಿಗೆ ಹೋದರೂ ಸರ್ 2 ಗಾರ್ಡ್ ಇದ್ದಾರೆ, ವಾಷರೇ ಇಲ್ಲ. ಇವತ್ತು ವೇಣೂರು ಅಂತ ವಲಯದಲ್ಲಿ ಸುಬ್ರಹ್ಮಣ್ಯ ಎಷ್ಟು 3 ಗಾರ್ಡ್ ಇದ್ದಾರಾ? 3 ಗಾರ್ಡ್ ಇದ್ದಾರೆ 10ಕ್ಕೆ. ವಾಷರ್ ಅಂತೂ ಇಲ್ಲವೇ ಇಲ್ಲ ನಮ್ಮ ಹತ್ರ. ಹಾಗಾಗಿ ನಮ್ಮ ಪರಿಸ್ಥಿತಿ ಅಂಥದ್ರಲ್ಲಿ ಇಂಥ ಒಂದು ಸಂಘಟನೆಯನ್ನು ಕೊಡ್ಕೊಂಡು, ಯಾಕಂದರೆ ನಮ್ಮ ದೇಶದ ಸಂಸ್ಕೃತಿ ಯಾಕೆ ಹೇಳಿದರೆ ಬೆಳೆಸೋದು ಮಾತ್ರ ಅಲ್ಲ, ಉಳಿಸೋದು ನಮ್ಮ ಸಂಸ್ಕೃತಿ. ಬೆಳೆಸಿದ್ದನ್ನು ಉಳಿಸಿದ್ರೆ ಬಳಸ್ಲಿಕ್ಕೆ ಬರ್ತದೆ. ಅವರು 2000 ಇವತ್ತು ಪಾಣ ಇದ್ದಾರೆ, ನಾನು ಅವನ್ನ ಅಪ್ರಿಷಿಯೇಟ್ ಮಾಡ್ತಾನೆ. ಯಾಕಂದರೆ 2000ರಲ್ಲಿ ನಮ್ಮ ಕಾರ್ಯಕ್ರಮ ನೋಡಿ 2001ರಲ್ಲಿ ಅವ್ರ ಕಾರ್ಯಕ್ರಮ ಸಣ್ಣದಿಂದ ಪ್ರಾರಂಭ ಮಾಡಿದರು. ಬೆಳೀತಾ 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 ಇವತ್ತು ಈ ಮಟ್ಟಕ್ಕೆ ಆ ಸಂಘಟನೆ ತಂದಿದ್ದಾರಂತಾದರೆ ದೇವರಾಜ್ ಪಾಣ ಮತ್ತು ಕೇಶವ್ ಅವರ ಇಡೀ ತಂಡಕ್ಕೆ ನಾನು ಒಬ್ಬ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸಂಘಕ್ಕಾಗಿ 25 ವರ್ಷ ದುಡ್ದವನಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ವೇದಿಕೆ ಯಾರಿಗ್ಯಾರು ಸೃಷ್ಟಿ ಮಾಡೋದಿಲ್ಲ, ನಮಗೆ ವೇದಿಕೆ ಬೇಕಾದರೆ ನಾವೇ ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾಗಿ ಇವತ್ತು ನೀವು ಸನ್ಮಾನ ಮಾಡಿದಂಥ ಯಾರು ನಿವೃತ್ತ ಗಾರ್ಡ್ ಇದ್ದಾರೆ, ನಿವೃತ್ತ ದಿನಗೂಲಿ ಅವರು ಅಧಿಸೂಚಿತ ವಾಚರ್ಸ್ ಇದ್ದಾರೆ, ಪರ್ಮನೆಂಟ್ ವಾಚರ್ಸ್ ಇದ್ದಾರೆ, ಅವ್ರ ಮುಖದಲ್ಲಿ ಕಳೆ ನೋಡಿ.
ಯಾಕಂದರೆ ಅವರಿಗೆ ನಮಗೆ ನಾವು ದೊಡ್ಡವರಾದ ನಂತರ ನಮಗೆ ಸಂಘ ಸಂಸ್ಥೆ ಲಯನ್ಸ್ JC ರೋಟ್ರಿ ಸಾಕಷ್ಟು ಜನ ಸನ್ಮಾನ ಮಾಡ್ಬೋದು. ಆದರೆ ಅವರಿಗೆ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ನೀವು ಕರೆದವರಿಗೆ ಒಂದು ಸನ್ಮಾನ ಮಾಡ್ತಿರಲ್ಲ, ಅವರಿಗದು ಅವರ ಮನೆಯಲ್ಲಿ ಎಷ್ಟು ಪ್ರೌಡ್ ಫೀಲಿಂಗ್ಸ್ ಇರ್ತದೆ. ಆಮೇಲೆ ಸಾರ್ವಜನಿಕವಾಗಿ ಒಂದಿಷ್ಟು ಜನ ಸನ್ಮಾನ ಮಾಡಿದ್ರಿ. ಇವತ್ತು ನಮ್ಮಲ್ಲಿ ಮುಂಬಡ್ತಿ ಅನ್ನುವಂಥದ್ದು ಕೆಳ ಹಂತದಲ್ಲಿ ಭಾಳ ಹೋರಾಟದ ಒಂದು ಮುಂಬಡ್ತಿ ಸಿಸ್ಟಮ್ ಆಗಿದೆ. ಅಂಥ ಹಂತದಲ್ಲಿ ಇವತ್ತು 15 ಜನ ಮುಂಬಡ್ತಿ ತೊಗೊಂಡಿದ್ದಾರೆ. ಫಾರೆಸ್ಟ್ ಗಸ್ತು ಅರಣ್ಯ ಪಾಲಕರಿಂದ ಡೆಪ್ಟಿ RF ಅವರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಯಾಕಂದರೆ ಆ ಸನ್ಮಾನ ಭಾಳ ವ್ಯಾಲ್ಯೂಸ್ ಇದೆ. ಅವರ ಜೀವನದಲ್ಲಿ ಒಂದು ದಿನ ನನ್ನ ಸಂಘದವ್ರು ನಂಗೆ ಸನ್ಮಾನ ಮಾಡೋದಂಥ ಒಂದು ನೆನಪುಳಿದ ದಿನ ಉಳಿತದೆ. ಹಾಗಾಗಿ ಇವನ್ನೆಲ್ಲ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಸಮಾರಂಭನೆ ಮಾಡದೇ ಇದ್ರೆ ಅವ್ರಿಗೆ ಸನ್ಮಾನ ಮಾಡೋರು ಇವ್ರನ್ನ ಗುರುತಿಸೋರು, ಅಥವಾ ಸಾರ್ವಜನಿಕವಾಗಿ ಒಂದು 2 ಸಂಘಟನೆಯನ್ನು ಗುರುತಿಸ್ತೀರಿ, 2 ಸಾರ್ವಜನಿಕರನ್ನು ಗುರುತಿಸ್ತೀರಿ, ಅವ್ರನ್ನ ಗುರುತಿಸುವರು. ಅದು ಏನಾಗ್ತದೆ, ಅದು ನಾವು ಒಂದು ಸಂಸ್ಕೃತಿಯನ್ನು ಬೆಳೆಸುವ ಒಂದು ಸಂಸ್ಕೃತಿ ಅಂತ ಹೇಳ್ತೇವೆ. ಆ ಬೆಳೆಸುವ ಸಂಸ್ಕೃತಿ ಮುಂದೆ ಬಳಸ್ಲಿಕ್ಕೆ ಬರ್ತದೆ. ಹಾಗಾಗಿ ಈ ದೇಶದ ಸಂಸ್ಕೃತಿ ಏನು ಕೇಳಿದರೆ ಬೆಳೆಸೋದಷ್ಟೇ ಅಲ್ಲ, ಉಳಿಸೋದು ಮತ್ತು ಬಳಸೋದು. ಹಾಗಾಗಿ ಯಾವುದೇ ಒಂದು ಸಂಘಟನೆಯನ್ನು ಒಬ್ಬರು ಬೆಳೆಸಿದ್ರಂತಾದರೆ ಅದರ ಉದ್ದೇಶ ಏನು, ಅದರ ಮೂಲ ತಾತ್ಪರ್ಯ ಏನು, ಅದು ಯಾಕೆ ಉಳಿಬೇಕು, ಏನು ಉಳಿಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಹೋದರೆ ಮುಂದೊಂದು ದಿನ ನಮ್ಗೆ ಉಳಿಸ್ಲಿಕ್ಕೆ ಬರ್ತದೆ. ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಗಣಪತಿ ಸಾಹೇಬರು ಮಾತಾಡ್ತಾ ಹೇಳಿದರು, ಒಂದು ಸಂಘಟನೆ ಅಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಅರಣ್ಯ ವೀಕ್ಷಕರು ಮತ್ತು ಗಸ್ತು ಅರಣ್ಯ ಪಾಲಕರು ಒಂದು ನಮ್ಮ ಏನು ಬೇಸ್, ನಮ್ಮ ಫೌಂಡೇಶನ್ ಇದ್ದಾಗೆ. ನೀವು ಒಂದು ಹೆಲ್ದಿಯಾಗಿದ್ದರೆ ನಮಗೆ ಇಲಾಖೆನ ಸುಸೂತ್ರವಾಗಿ ನಡೆಸಲಿಕ್ಕೆ ಸಾಕಾಗ್ತದೆ. ಅವ್ರು ಸಾಹೇಬರು ಹೇಳಿದ್ರು ನಿಜವಾಗ್ಲೂ ಮಾತು. ಇವತ್ತು ನೀವು ಹೆಲ್ದಿಯಾಗಿ ಇರಬೇಕಂದ್ರೆ ಒಂದು ವರ್ಷದಲ್ಲಿ ಒಂದು ದಿನ ನೀವು ಸಂಘಟಕರಾಗಬೇಕು. ಇವತ್ತು ಮತ್ತು ಸಂಘಟನೆಯನ್ನು ಮಾಡೋದು ಭಾಳ ಕಷ್ಟ ಇಲ್ಲ. ಯಾಕಂದೇಳಿ ಇವತ್ತು ವಾಟ್ಸಪ್ ಇದೆ, ಝೂಮ್ ಮೀಟಿಂಗ್ ಇದೆ. ಎಲ್ಲರೂ ನೀವು ಒಂದು ಕಡೆ ಬಂದು ಮೀಟಿಂಗ್ ಮಾಡಬೇಕಾಗಿಲ್ಲ, ಒಂದು ಝೂಮಲ್ಲಿ ಮೀಟಿಂಗ್ ಮಾಡ್ಬೋದು, ಒಂದು ವಾಟ್ಸಪ್ಪಲ್ಲಿ ನೀವು ಎಲ್ಲ ಸೇರ್ಬೋದು. ನಾವೆಲ್ಲ ಸಂಘಟನೆಯನ್ನು ಕಟ್ಟುವಾಗ ನಾವು ಫೋನ್ ಮಾಡಬೇಕು, ಫೋನೇ ಇರಲಿಲ್ಲ, ನಮ್ಮ ಮೊಬೈಲೇ ಇರಲಿಲ್ಲ. ಅಂಥ ದಿನಗಳನ್ನು ಕಟ್ಟಿವಿ. ನಮ್ಮ ಹಿರಿಯರನ್ನು ಅಂದರೆ ನಾವು ಯಾವ ಸಂಘಟನೆಯನ್ನು ಉಳಿಸ್ತೇವೆ, ನಮ್ಮ ಹಿರಿಯರನ್ನು ಗೌರವಿಸ್ತೇವೆ ಅನ್ನೋ ಭಾವನೆ ನಮಗಿರ್ಬೇಕು. ಇವತ್ತು ನಾವು ಒಂದು ಸಂಘಟನೆ ಕಟ್ಟಿ ಅದನ್ನು ಉಳಿಸುತ್ತೇವೆ ಅಂತ ಆದರೆ ಅದು ನಮ್ಮ ಹಿರಿಯರನ್ನು ಗೌರವಿಸ್ತೇವೆ ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಆ ದೆಸೆಯಲ್ಲಿ ಇವತ್ತು ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈಗಾಗಲೇ ನಮ್ಮ ಶಿವರಾಮ್ ಬಾಬು ಸರ್ ಹೇಳಿದರು, ಖಂಡಿತವಾಗಿ ಇವತ್ತು ಭಾಳ ಎಲ್ಲ ಕಡೆಯಲ್ಲಿ ಹೆಲ್ತ್ ಇಶ್ಯೂಸು, ನಾವು ಬೆಳಿಗ್ಗೆ ಮನೆಯಿಂದ ಹೊರಟ್ರೆ ಸಂಜೆ ಮನೆ ಸೇರ್ತೇವೆ ಅನ್ನೋದು ಭಾಳ ಕಷ್ಟ. ಯಾಕಂದರೆ ನೀವು ಸರಿಯಾದಾಗ ಎದುರುಗಡೆಯಿಂದ ಹೊಡಿತಾನೇನೋ ಹೆದರಿಕೆ ಇದೆ. ಪ್ರತಿಯೊಬ್ಬರ ಹತ್ರ ವಾಹನ ಇದೆ, ಹೆಲ್ಮೆಟ್ ಕೊಟ್ಟಿದ್ರೆ ಹೆಲ್ಮೆಟಿಂದ ನಿಮ್ಗೊಂದಿಷ್ಟು ಲಾಭ ಆಗ್ಬೋದು. ಆದರೆ ಪ್ರತಿಯೊಬ್ಬರು ಒಂದು ಸಂಘಟನೆಯಿಂದ ನೀವು ಸ್ವಲ್ಪ ಒಂದಿಷ್ಟು ಸೇವಿಂಗ್ಸ್ಗಳನ್ನು ಮಾಡಿಕೊಂಡು, ಈಗ 1 ಲಕ್ಷ 1-2 ಲಕ್ಷ ಇನ್ಸೂರೆನ್ಸ್ ಅಲ್ಲ, 1,000-2,000 ರೂಪಾಯಿಗೆ ಸ್ಟಾರ್ ಇನ್ಸೂರೆನ್ಸು, ಬೇಕಷ್ಟು ಹೆಲ್ತ್ ಇನ್ಸೂರೆನ್ಸ್ ಇದ್ದಾವೆ. ನಾವೆಲ್ಲ ಪರ್ಸನಲಿ ಹೇಳ್ತೇನೆ, ನನಗೆ ಕೋವಿಡ್ ಆದಾಗ ಇಲಾಖೆ ಇಂದ ಮೆಡಿಕಲ್ ರೆಪ್ಲೇಸ್ಮೆಂಟ್ ನಮ್ಗೆ ಸಿಗಲಿಲ್ಲ. ಅದರ ಸಂಪೂರ್ಣವನ್ನು ನಾನು ಬರೆಸಿದ್ದು ನನ್ನ ಹೆಲ್ತ್ ಇನ್ಸೂರೆನ್ಸಿಂದ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ವರ್ಷ ಬದಲಾವಣೆಯನ್ನು ತರ್ತಾ ಹೋಗ್ಬೇಕು. ನಾವು ಆ ಬದಲಾವಣೆಗಳೇ ಬದುಕಿನ ದಾರಿ ಆಗ್ತದೆ. ಹಾಗಾಗಿ ಶ್ರೀಯುತ ನಮ್ಮ ಶಿವರಾಮ್ ಬಾಬು ಸರ್ ಹೇಳಿದ ಆ ಒಂದು ಮಾತನ್ನು ತಗೊಳ್ಳಿ. ಈ ಸಂಘಟನೆಯಲ್ಲಿ ಈಗಾಗಲೇ 15 ಜನ ಪ್ರಮೋಷನ್ ಆಗಿ ಡೆಪ್ಟಿ RF ಸಂಘಟನೆಗೆ ಬಂದಿದ್ದೀರಿ. ಈ ಸಂಘಟನೆ ಅನ್ನೋದು ಯಾರು ನಮ್ಮ ಹಿರಿಯರು ಅಥವಾ ನಾವು ಕಟ್ಟಾಕಿದ್ದಲ್ಲ, ಇಲಾಖೆ ಕೊಟ್ಟಂಥ ಒಂದು ಪ್ರಿವಿಲೇಜ್ ನಮಗೆ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ಕೇಡ್ರೂ ಅವರವರ ಕರ್ತವ್ಯಗಳು ಬೇರೆ ಇರ್ತದೆ, ಅವರವರ ಜವಾಬ್ದಾರಿಗಳು ಬೇರೆ ಇರ್ತದೆ. ಹಾಗಾಗಿ ಪ್ರತಿಯೊಂದು ಕೇಡ್ರಿಗೂ ಒಂದು ಸಂಘಟನೆ ಕೊಟ್ಟಿದ್ದಾರೆ. ಗಸ್ತು ಅರಣ್ಯ ರಕ್ಷಕರು ಮತ್ತು ನಮ್ಮ ಅರಣ್ಯ ವೀಕ್ಷಕರಿಗೆ ಒಂದು ಸಂಘ, ಉಪವಲಯಾರಣ್ಯಾಧಿಕಾರಿಯವರಿಗೆ ಒಂದು ಸಂಘ, ವಲಯಾರಣ್ಯಾಧಿಕಾರಿಯವರಿಗೆ ಒಂದು ಸಂಘ, ಸಹಾಯಕ ಅರಣ್ಯ ಮೊದಲು SFS ಸರ್ವಿಸ್ ಅಂತಿತ್ತು, ಅದನ್ನು ಡಿಫ್ರೆಂಟ್ ಮಾಡಿ ಈಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಒಂದು ಸಂಘ, ರಾಜ್ಯ ಅರಣ್ಯ ಸೇವೆ ಅಧಿಕಾರಿಗಳ ಒಂದು ಸಂಘ, IFS ಭಾರತೀಯ ಅರಣ್ಯ ಸೇವೆ ಅಧಿಕಾರಿಗಳ ಸಂಘ, ಲಿಪಿಕ ನೌಕರಿ ಒಂದು ಸಂಘ. ಇಷ್ಟು ಸಂಘಟನೆ ಯಾಕೆ ಕೊಟ್ಟಿದ್ದಾರೆ? ಪ್ರತಿಯೊಬ್ಬರ ಕರ್ತವ್ಯ ಬೇರೆ ಇರ್ತದೆ, ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇರಲಿ. ಪ್ರತಿಯೊಬ್ಬರಿಗೂ ಏನಾಗ್ತದೆ, ಈಗ ಡೆಪ್ಟಿ RF ಸಂಘ ಜೊತೆ ಒಂದು ವೇಳೆ ಗಾರ್ಡ್ ಸಂಘ ವಿಲೀನ ಆದರೆ ಪ್ರತಿ ವರ್ಷವೂ ಡೆಪ್ಟಿ ಅಂದರೆ ಕೇಡ್ರ್ ಯಾರಿರ್ತಾರೆ ಅವರೇ ಅಧ್ಯಕ್ಷ ಆಗ್ತಾರೆ. ಈ ಕೆಳಗಡೆ ಸಂಘದವರಿಗೆ ಅಧ್ಯಕ್ಷರಾಗಲಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ಎಲ್ಲ ಕಡೆ ಅವಕಾಶ ಇರಲಿ, ಎಲ್ಲರೂ ಎಲ್ಲ ಥರದ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸಿ ಅನ್ನೋ ದೃಷ್ಟಿಯಿಂದ ಈ ಸಂಘಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಅರಣ್ಯ ರಕ್ಷಕರ ವೀಕ್ಷಕರ ಸಂಘವನ್ನು ಅವ್ರು ಮಾಡಿದ್ರು, ಅಯ್ಯೋ ಅವ್ರು ಮಾಡಿದ್ರು ನಾವು ಮಾಡಿಲ್ಲ ಅನ್ನೋ ಕೊರಗನಕ್ಕಿಂತ ಅವರು ನಮಗೆ ಮಾದರಿ. ನಮ್ಮನ್ನು ಕಂಡು ಕಲಿತವ್ರು ಇವತ್ತು ಈ ವ್ಯವಸ್ಥೆಗೆ ಬರ್ತಿದ್ದಾರೆ, ಅವರನ್ನು ಕಲಿಸಿದವರು ನಾವು ಯಾವ ವ್ಯವಸ್ಥೆಗೆ ಬಂದು ತಲುಪಿದ್ದೇವೆ ಅನ್ನೋ ಮಾತನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಅವರು ನಮಗೆ ಮಾದರಿಯಾಗಿ ಉಳಿದ ಸಂಘಟನೆಗಳು ಅದೇ ಥರದಲ್ಲಿ ಮುಂದುವರಿಬೇಕನ್ನುವ ಮಾತನ್ನು ಹೇಳ್ತಾ, ಇತ್ತೀಚಿನ ದಿನಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಭಾಗಿಯಾಗಿದ್ದೆ. ಒಬ್ಬರು ಭಾಳ ವಿದ್ವಾಂಸರು ಒಂದು ಮಾತು ಹೇಳಿದರು, ಶಿಕ್ಷಕ, ಗುರು, ಉಪಾಧ್ಯಾಯ, ಆಚಾರ್ಯ, ಪ್ರಾಚಾರ್ಯ. ಶಿಕ್ಷಕ ಅಂದರೆ ಪಠ್ಯಪುಸ್ತಕದಲ್ಲಿ ಏನಿದೆ ಅದನ್ನು ಓದ್ಕೊಬಂದು ಮಕ್ಕಳಿಗೆ ಪಾಠ ಮಾಡೋ ಶಿಕ್ಷಕ ಅಂತೆ.
ಅವನು ಪಾಠ ಮಾಡುವಾಗ ಅದನ್ನು ಅರ್ಥವನ್ನು ತಿಳ್ಕೊಂಡು ಮಕ್ಕಳಿಗೆ ಯಾರು ಅರ್ಥ ಮಾಡಿಸ್ತಾನೆ ಅವನು ಗುರು ಅಂತೆ. ಇಲ್ಲ, ನನ್ನ ವಿದ್ಯಾರ್ಥಿ ಕಲಿಬೇಕು, ಅವನಲ್ಲಿ ಆ ಭಾವನೆ ಉಳಿಬೇಕು, ಅವನು ಬದಲಾಗಬೇಕು ಅನ್ನೋ ಉಪಾಧ್ಯಾಯ ಅಂತೆ. ಒಂದಿಷ್ಟು ಮುಂದೆ ಹೋಗಿ ಇವನ ಜೀವನದಲ್ಲಿ ಇವ ಅಳವಡಿಸ್ಕೊಳ್ಬೇಕು, ಇವ ಅದನ್ನು ಪರಿಪಾಲಕರಾಗಬೇಕು, ಅದರಿಂದ ಇವನ ಜೀವನ ಮುಂದೆ ಒಂದು ದಾರಿಗೆ ಬರಬೇಕು ಅನ್ನೋನು ಆಚಾರ್ಯ ಅಂತೆ. ತನ್ನಲ್ಲಿರುವುದನ್ನು ಎಲ್ಲವನ್ನ ಧಾರೆ ಎರೆದು ನನ್ನ ಶಿಷ್ಯೊಬ್ಬ ಹೀಗೆ ಈ ಮಟ್ಟದಲ್ಲಿ ಬೆಳಿಬೇಕನ್ನೋನು ಪ್ರಾಚಾರ್ಯ ಅಂತೆ. ಹಾಗಾಗಿ ನಾವು ಒಂದಿಷ್ಟು ಪ್ರಾಚಾರ್ಯಕ್ಕಾಗದಿದ್ದರೂ ಅಟ್ಲೀಸ್ಟ್ ಉಪಾಧ್ಯಾಯರಾಗುವ ಹಂತಕ್ಕಾದರೂ ನಾವು ತಲುಪಬೇಕನ್ನುವ ಮಾತನ್ನು ಹೇಳ್ತಾ, ಈ ಸಂಘಟನೆಯಲ್ಲಿ ದುಡಿಯುವ ಪದಾಧಿಕಾರಿಗಳಲ್ಲಿ ಶಿಕ್ಷಕ ಗುರುಕ್ಕಿಂತ ಉಪಾಧ್ಯಾಯರಾಗುವಂಥ ಒಂದು ಮನೋಸ್ಥೈರ್ಯ ಬೆಳೀಲಿ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನನ್ನನ್ನು ಕರೆದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಬಿಗಿನಿಂಗ್ ನಾನು 93 ಸೇರಿದ್ದೆ, 95 ನಾನು ಮುಂಡೂಟಿ ಹೋದೆ. MS ಗೌಡ್ರು ಸಾಹೇಬ್ರಿದ್ದರು. ಸಂಘಟನೆಯಿಂದ ಹೋದಾಗ ಅವರು ಇವತ್ತು ಅವ್ರು ನೆನ್ಪಡ್ತಾರೆ, ಶ್ರೀಧರ್ ಸಂಘಟನೆ ಇರಲಿ, ಇಲ್ಲೆಲ್ಲ ಭಾಳ ಕಷ್ಟ, ನೀನು ಒಬ್ಬನೇ ಸಂಘಟನೆ ನೀನೇ ಹೀರೋ, ನೀನೇ ಇದು ಯಾವುದು ಎಲ್ಲ ಪದಾಧಿಕಾರಿ, ನಿಂಗೆ ಏನಾಗಬೇಕು ಹೇಳು, ನಾನು ಹತ್ರ ಕೊಡು. ಆ ಕಾಲದಲ್ಲಿ 30,000 ರೂಪೀಸ್ ನನ್ನ ಕೈಲಿ ಕೊಟ್ಟು, ನಿಮ್ಗೆ ಜರ್ಕಿನ್ ಬೇಕೋ ಏನು ಬೇಕೋ ತೊಗೊಂಡೋಗಿ, ನಾವು ಅವ್ರು ನೆನೆಸ್ತೇನೆ. ಆವತ್ತಿಂದ ಇವತ್ತವರೆ ಸಂಘಟನೆ, ಈಗಲೂ ನಾನು ರಾಜ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಸಂಘದ ಕಾರ್ಯದರ್ಶಿಯಾಗಿ ದುಡಿತಾ ಇದ್ದೇನೆ. ನಮ್ಮಲ್ಲೂ ಸಮಸ್ಯೆ ಇದೆ, ಡೈರಿ ಮಾಡಿಸ್ತೇವೆ, ಡೈರಿ ಕೊಡೋದಿಲ್ಲ. ಈಗ ಸತೀಶ್ ಸರ್ ಕೇಳಿದ್ರು, ಶ್ರೀಧರ್ ಡೈರಿ ಮಾಡ್ತೀರಾ ಕೇಳಿದ್ರು. ಡೈರಿ ಮಾಡಲೇಬೇಕು, ಅನಿವಾರ್ಯ. ದುಡ್ಡು ಕೊಡೋದು ನಮ್ಮಲ್ಲಿ ದುಡ್ಡು ಹಾಕಿ ಅಂದರೆ 1,000 ರೂಪಾಯಿ ಯಾರೂ ನೆಫ್ಟ್ ಮಾಡೋದಿಲ್ಲ. ನಾವೇ ಮುಂಚಿನ ವರ್ಷದ 1,22,000, ಈ ವರ್ಷದ 1.5 ಲಕ್ಷ, 2,72,000 ಶ್ರೀಧರ್ ತಲೆ ಮೇಲಿದೆ. ಆದರೂ ಡೈರಿ ಮಾಡ್ತೇವೆ, ಯಾಕಂದರೆ ಅದು ಸಂಘಟನೆ ಹುಚ್ಚು ಆಗಿದ್ದು. ಆ ಹುಚ್ಚು ಅನ್ನೋದಿದೆಯಲ್ಲ, ಯಾಕಾಗಿ ಅಂದರೆ ಯಾವ ಮನುಷ್ಯ ಸಂಘಟನೆ ತೊಡ್ತಾರೆ ಅವನಲ್ಲಿ ಮಾನವೀಯತೆ ಬರ್ತದೆ, ಅವನಲ್ಲಿ ಕರ್ತವ್ಯ ನಿಷ್ಠೆ ಜಾಸ್ತಿ ಆಗ್ತದೆ, ಅವನಲ್ಲಿ ದಕ್ಷತೆ ಹೆಚ್ಚಾಗ್ತದೆ. ಹಾಗಾಗಿ ಒಬ್ಬ ಮನುಷ್ಯನಾಗಿ ಬದುಕಬೇಕಂದ್ರೆ ಒಂದಿಷ್ಟು ಸಂಘಟನೆ ತೊಡೆದಾಗ ಮಾಡೋ ಸಾಧ್ಯ ಅಂತ ಹೇಳ್ತಾ, ನನ್ನನ್ನು ಇವತ್ತು ಈ ಸಂದರ್ಭದಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅರಣ್ಯ ರಕ್ಷಕ ಸಂಘದ ಕೇಶವ ಪೂಜಾರಿ ಮತ್ತು ಅವರೆಲ್ಲ ತಂಡಕ್ಕೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ಇನ್ನೊಮ್ಮೆ ನೀನು ನನ್ನ ವೈಯಕ್ತಿಕವಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಮ್ಮ ಸಂಘದ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ, ನೆರೆದಿರುವ ತಮಗೆಲ್ಲ ನನ್ನ ಮಾತನ್ನು ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ನಾನು ತಪ್ಪಾಗಿ ಮಾತಾಡೋದಿಲ್ಲ, ಯಾಕಂದರೆ ಇದನ್ನು ನೇರವಾಗಿ ಹೇಳ್ತೇನೆ. ನಾವು ಬದಲಾಗಬೇಕು. ನಮಗೆ ಸಂಘಟನೆಯಿಂದ ಇಷ್ಟೊಂದು ಲಾಭ ಆಗಿದೆ. ಬಹುಶಃ ಗಣಪತಿ ಸಾಹೇಬ್ರಿಗೆ 2 ವರ್ಷದಿಂದ ನಾವು ಒಂದು ಸಂದರ್ಭದಲ್ಲಿ ಕೂತು ಮಾತಾಡಿದ್ವಿ. ಅವ್ರು ಹೇಳಿದ್ರು 25ನೇ ವರ್ಷಕ್ಕೆ ಶ್ರೀಧರ್ ಏನಾಗಬೇಕು ಹೇಳಿ, ನಾನು ಇಲಾಖೆಯಿಂದ ಯಾವ ರೀತಿಲಿ ಮಾಡ್ಬೇಕು ಹೇಳಿ, ನಾನು ಫುಲ್ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದರು. ಆದರೆ ನಾವು ಆ ವೇದಿಕೆಯನ್ನು ಕಲಿಸೋದಿದ್ರೆ ಸಪೋರ್ಟ್ ಯಾರ ಹತ್ರ ತಗೊಳ್ಳೋದು? ಈಗ ಒಂದು ವೇದಿಕೆಯನ್ನು ಕೊಟ್ಟರೆ ಒಂದಿಷ್ಟು ಜನರಿಗೆ ಅವಕಾಶ ಆಗ್ತದೆ. ವೇದಿಕೆನೇ ನಮ್ಗೆ ಕೊಡದೇ ಇದ್ದರೆ ಯಾರಿಂದ ಸಪೋರ್ಟ್ ತೊಗೊಳಕ್ಕಾಗೋದು? ಹಾಗಾಗಿ ವೇದಿಕೆಯನ್ನು ಕಲಿಸ್ಕೊಳ್ಳೋ ಜವಾಬ್ದಾರಿ ನಮ್ಮಲ್ಲಿದೆ. ನಾವು ವೇದಿಕೆಯನ್ನು ಕಲಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಬದಲಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಸಂಘಟನೆ ಮೇಲೆ ಅಪಾರವಾದ ಗೌರವವನ್ನು ಇರಿಸಿಕೊಂಡಂಥವರು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನಾಡಿದಂಥ ಮೂಡುಬಿದ್ರಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಪಿ ಶ್ರೀಧರ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು, ನಮ್ಮ ಉಡುಪಿ ಜಿಲ್ಲೆಯ ಗಸ್ತು ಅರಣ್ಯ ಪಾಲಕರು ಕೇವಲ ನಮ್ಮ ಸೇವಾ ಕೈಂಕರ್ಯದ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಒಂದು ಗಣನೀಯವಾದಂಥ ಸಾಧನೆಯನ್ನು ಮಾಡಿದಂಥ ಇದೀಗ ಕ್ರೀಡಾಪಟುಗಳನ್ನು ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ಕಂಚಿನ ಪದಕವನ್ನು ತನ್ನ ಕೊರಳಿಗೆ ಹಾಕಿಕೊಂಡಿರುವಂಥ ಗಸ್ತು ಪಾಲಕರಾದಂಥ ಹೇಮಂತ DP ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗದ ಆ ಒಂದು ಗೌರವ ಪೀಠಕ್ಕೆ ನಾವುಗಳು ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ತನ್ನ ಕೊರಳಿಗೆ ಹಾಕಿಕೊಂಡಿರುವಂಥ ಅರಣ್ಯ ಗಸ್ತು ಪಾಲಕರಾದಂಥ ರಂಜಿತ್ ರವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇಟ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನು ತನ್ನ ಕೊರಳಿಗೆ ಹಾಕಿಕೊಂಡಿರುವಂಥ ಅರಣ್ಯ ಗಸ್ತು ಪಾಲಕರಾದಂಥ ಅಖಿಲೇಶ್ ರವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ವೇಟ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನು ತನ್ನ ಕೊರಳಿಗೆ ಹಾಕಿಕೊಂಡಿರುವಂಥ ಗಸ್ತು ಅರಣ್ಯ ಪಾಲಕರಾದಂಥ ಅರುಣ್ ಶೆಟ್ಟಿಯವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಟ್ರಿಪಲ್ ಜಂಪ್ನಲ್ಲಿ ಚಿನ್ನದ ಪದಕವನ್ನು ತನ್ನ ಮುಡಿಗೇರಿಸಿಕೊಂಡಿರುವಂಥ ಅರಣ್ಯ ಗಸ್ತು ಪಾಲಕರಾದಂಥ ಸನ್ಮಾನ್ಯ ಸಂದೇಶ್ ರವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗದ ಗೌರವ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಬೆಳ್ಳಿಯ ಪದಕವನ್ನು ತನ್ನ ಕೋಳಿಗೆ ಹಾಕಿಕೊಂಡಿರುವಂಥ ಗಸ್ತು ಅರಣ್ಯ ಪಾಲಕರಾದಂಥ ಅಶೋಕ್ ರವರನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಜಾವ್ಲಿನ್ ಥ್ರೋನಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ಬೆಳ್ಳಿಯ ಪದಕವನ್ನು ತನ್ನ ಕೋಳಿಗೆ ಹಾಕಿಕೊಂಡಿರುವಂಥ ಅರಣ್ಯ ಗಸ್ತು ಪಾಲಕರಾದಂಥ ಮನೀಶ್ ಲಕ್ಷ್ಮಣ್ ರವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪವರ್ ಲಿಫ್ಟಿಂಗ್ನಲ್ಲಿ
ಕಂಚಿನ ಪದಕವನ್ನು ತನ್ನ ಕೋಳಿಗೆ ಹಾಕಿಕೊಂಡಿರುವಂಥ ಗಸ್ತು ಅರಣ್ಯ ಪಾಲಕರಾದಂಥ ಸುನಿಲ್ ಪಿ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಪವರ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿಯ ಪದಕವನ್ನು ತನ್ನ ಮುಡಿಗೇರಿಸಿಕೊಂಡಿರುವಂಥ ವಿತೀಶ್ ರವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕುಮಾರಿ ಸ್ವರ್ಣ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕವನ್ನು ತನ್ನ ಕೋಳಿಗೆ ಹಾಕಿಕೊಂಡಿರುವಂಥ ಕುಮಾರಿ ಸ್ವರ್ಣ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಗೌರವ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ವಾಲಿಬಾಲ್ ಕ್ರೀಡೆಯಲ್ಲಿ ಸೆಕೆಂಡ್ ಪೊಸಿಷನನ್ನು ಪಡೆದುಕೊಂಡಿರುವಂಥ ರಾಷ್ಟ್ರಮಟ್ಟದಲ್ಲಿ ಶರತ್ ಶೆಟ್ಟಿ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಗೌರವ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ವಾಲಿಬಾಲ್ ವಿಭಾಗದಲ್ಲಿ ಸೆಕೆಂಡ್ ಪೊಸಿಷನನ್ನು ಪಡೆದಿರುವಂಥ ಸುದೀಪ್ ಇವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಮನೀಶ್ ಲಕ್ಷ್ಮಣ್ರವರು ವಿತೀಶ್ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಪದಕವನ್ನು ಪಡೆದುಕೊಂಡಿರುವಂಥ ವಿತೀಶ್ ರವರನ್ನು ಗೌರವಾದಗಳಿಂದ ವೇದಿಕೆಯ ಗೌರವ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅಶೋಕ್ ರವರನ್ನು, ರಂಜಿತ್ ರವರನ್ನು, ಸುನಿಲ್ ಪಿ ಇವರನ್ನು, ಅಖಿಲೇಶ್ ರವರನ್ನು, ಶರತ್ ಶೆಟ್ಟಿ ಅವರನ್ನು, ಅರುಣ್ ಶೆಟ್ಟಿ ಅವರನ್ನು, ವಿತೇಶ್ ರವರನ್ನು, ಮನೀಶ್ ಲಕ್ಷ್ಮಣ್ ರವರನ್ನು, ಸಂದೀಶ್ ರವರನ್ನು, ಕುಮಾರಿ ಸ್ವರ್ಣ, ವಾಲಿಬಾಲ್ ವಿಭಾಗದಲ್ಲಿ ಸುದೀಪ್ ರವರನ್ನು, ಹೇಮಂತ್ ಡಿ ಪಿ ಇವರನ್ನು ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಇದೀಗ ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ಗಣ್ಯಾತಿ ಗಣ್ಯರು ಸೇರಿಕೊಂಡು ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಅರಣ್ಯ ಇಲಾಖೆ ವಿಭಾಗದಲ್ಲಿ ನಡೆಯುವಂಥ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮಾಡಿ ಚಿನ್ನದ ಪದಕ, ಅದೇ ರೀತಿ ರಾಷ್ಟ್ರಮಟ್ಟದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಎಲ್ಲ ಕ್ರೀಡಾಪಟುಗಳಿಗೆ, ಗಸ್ತು ಅರಣ್ಯ ಪಾಲಕರಿಗೆ, ಉಪ ವಲಯ ಅರಣ್ಯ ಅಧಿಕಾರಿಗಳು ಒಂದು ಸ್ಪೋರ್ಟ್ಸ್ ಕಿಟ್ಟನ್ನು ಒಂದು ಉಚಿತವಾಗಿ ನೀಡಿ ಗೌರವಿಸ್ತಾ ಇದ್ದಾರೆ. ಸ್ಪೋರ್ಟ್ಸ್ ಕಿಟ್ಟನ್ನು ಉಚಿತವಾಗಿ ನೀಡಿ ಗೌರವಿಸ್ತಾ ಇದ್ದಾರೆ. ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಮಾಡಿದಂಥ, ವಿವಿಧ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದಂಥವರು ಅಶೋಕ್ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಬೆಳ್ಳಿಯ ಪದಕ, ರಂಜಿತ್ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ, ಸುನಿಲ್ ಪಿ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಕಂಚಿನ ಪದಕ, ಅಖಿಲೇಶ್ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ, ಶರತ್ ಶೆಟ್ಟಿ ವಾಲಿಬಾಲ್ನಲ್ಲಿ ಸೆಕೆಂಡ್ ಪೊಸಿಷನ್, ಅರುಣ್ ಶೆಟ್ಟಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ, ವಿತೇಶ್ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಪದಕ, ಮನೀಶ್ ಲಕ್ಷ್ಮಣ್ ಜಾವ್ಲಿನ್ ಥ್ರೋನಲ್ಲಿ ಬೆಳ್ಳಿಯ ಪದಕ, ಸಂದೇಶ್ ಟ್ರಿಪಲ್ ಜಂಪ್ನಲ್ಲಿ ಚಿನ್ನದ ಪದಕ, ಕುಮಾರಿ ಸ್ವರ್ಣ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ, ಸುದೀಪ್ ವಾಲಿಬಾಲ್ನಲ್ಲಿ ಸೆಕೆಂಡ್ ಪೊಸಿಷನ್, ಹೇಮಂತ್ ಡಿ ಪಿ 200 ಮೀಟರ್ನಲ್ಲಿ ಚಿನ್ನದ ಪದಕ, 100 ಮೀಟರ್ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನು ತಂದಿರುವಂಥ ನಮ್ಮೆಲ್ಲ ಕ್ರೀಡಾಪಟುಗಳನ್ನು ಇದೀಗ ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ರೇಷ್ಮೆಯ ಶಾಲು, ಮಣಿಗಳ ಹಾರ, ಫಲತಾಂಬೂಲವನ್ನು ಇರಿಸಿಕೊಂಡಂಥ ಹರಿವಾಣ, ಸವಿನೆನಪಿನ ದ್ಯೋತಕವಾದಂಥ ಸಾಕ್ಷಿಯ ರೂಪದಲ್ಲಿ ಸ್ಮರಣಿಕೆ, ಪುಷ್ಪಗಳ ರಾಣಿ ಗುಲಾಬಿ ಹೂವನ್ನು ಕೊಟ್ಟು ಅದೇ ರೀತಿಯಲ್ಲಿ ಬಹುಶಃ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ತುಂಬು ರೀತಿಯ ಮಾರ್ಗದರ್ಶನ ಸಹಕಾರವನ್ನು ಕೊಟ್ಟಂಥವರು ಸನ್ಮಾನ್ಯ ಕುಂದಾಪುರ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದಂಥ ಗಣಪತಿ ಕೆ ಅವರಿಗೂ ಸಹ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾವು ಸಲ್ಲಿಸಲೇಬೇಕು. ಬಹುಶಃ ಕಾರ್ಯದ ಒತ್ತಡ ಇದ್ದರೂ ಒಂದಷ್ಟು ನೀವು ಹೋಗಿ ಬನ್ನಿ, ಗೆದ್ದು ಬನ್ನಿ, ನಮ್ಮ ಇಲಾಖೆಗೆ ಕೀರ್ತಿ ತನ್ನಿ ಎಂಬುದಾಗಿ ಶುಭವನ್ನು ಹಾರೈಸಿದಂಥ ಗಣಪತಿ ಕೆ ಸರ್ ಅವರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದಂಥ 12 ಜನ ಕ್ರೀಡಾಪಟುಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಂದನೆ ವಂದನೆ ಅಭಿನಂದನೆ ಅಭಿವಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ನಿಮ್ಮ ಕ್ರೀಡಾ ಭವಿಷ್ಯ, ನಿಮ್ಮ ಬದುಕು, ನಿಮ್ಮ ಬಾಳು ಬಂಗಾರವಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದೆಯೂ ಸಹ ಅನೇಕ ಪದಕಗಳನ್ನು ತರುವಂಥ ಶಕ್ತಿ, ಕೀರ್ತಿಯನ್ನು ಭಗವಂತ ನೀಡಲಿ ಎಂಬುದಾಗಿ ಹಾರೈಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗ ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ನಮ್ಮ ವೇದಿಕೆ ಮೇಲೆ ವಲಯ ಅರಣ್ಯಾಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಬೈಂದೂರು ವಲಯ ಅರಣ್ಯಾಧಿಕಾರಿಯವರಾದಂಥ ಸಂದೇಶ್ ಕುಮಾರ್ ಅವರಿದ್ದಾರೆ. ಶಂಕರನಾರಾಯಣ ವಲಯ ಅರಣ್ಯಾಧಿಕಾರಿಯಾದಂಥ ಜ್ಯೋತಿ ಕೇಸಿ ಅವರಿದ್ದಾರೆ. ಅದೇ ರೀತಿ ನಮ್ಮ
ಅನುಷಾ ಭಟ್ ನೆತ್ತರಕೆರೆಯವರಿದ್ದಾರೆ. ಸಾಮಾಜಿಕ ಅರಣ್ಯ ವಲಯ ಉಡುಪಿ ವಲಯದ ವಲಯ ಅರಣ್ಯಾಧಿಕಾರಿಗಳು. ವೇದಿಕೆಗಳ ಭಾಗದಲ್ಲಿ ಸಿದ್ದೇಶ್ವರ ಕಂಬಾರ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯ ಆಚಾರ್ ಅವರಿದ್ದಾರೆ. ಅವರೆಲ್ಲರೂ ಹೇಳುವುದು ಒಂದೇ ಒಂದು ಮಾತು, ಮಾತನಾಡುವ ಪ್ರಭಾಕರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರೂ ಹೇಳುವ ಒಂದೇ ಒಂದು ಮಾತು ಏನಂತ ಹೇಳಿದರೆ, ಭಾರತೀಯ ಕಾಲಮಾನ 1:20 ಮಧ್ಯಪ್ರದೇಶದಲ್ಲಿ ಗಲಾಟೆ ಬಿದ್ದಿದೆ. ಆ ಮಧ್ಯಪ್ರದೇಶ ಅಲ್ಲ, ನಮ್ಮ ದೇಹದ ಮಧ್ಯಪ್ರದೇಶದಲ್ಲಿ ಗಲಾಟೆ ಬಿದ್ದಿದೆ ಎಂಬ ಮಾತನ್ನು ತಿಳಿಯಪಡಿಸುತ್ತಾ ಅವರೆಲ್ಲರಿಗೂ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಒಂದೆರಡು ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಉಡುಪಿ ಜಿಲ್ಲೆ ನೌಕರರ ಕಣ್ಮಣಿ ಎಂದೆನಿಸಿಕೊಂಡಿರುವಂಥವರು, ನೌಕರರ ಸಮಸ್ಯೆಗಳಿಗೆ ರಾಜ್ಯದ ಮುಖೇನ ಗಟ್ಟಿ ಧ್ವನಿಯಾಗಬಲ್ಲಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಕೆ ದಿನಕರ ಶೆಟ್ಟಿ ಅಂಪಾರರವರು ಅತಿಥಿ ಶುಭ ಹಾರೈಕೆಯ ಒಂದೆರಡು ಮಾತಿಗಾಗಿ. ಪ್ರಾದೇಶಿಕ ಕುದುರೆಮುಖ ವನ್ಯಜೀವಿ ವಿಭಾಗ ನಮ್ಮ ಉಡುಪಿ ಜಿಲ್ಲೆಯ ಈ ಸಮಾರಂಭದ ಅಧ್ಯಕ್ಷರು, ಗಸ್ತು ಅರಣ್ಯ ಪಾಲಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಸಂಘದ ನಿರ್ದೇಶಕರು ಆಗಿರ್ತಕ್ಕಂಥ ಕೇಶವ್ ಪೂಜಾರಿಯವರೇ, ಹಾಗೆ ಈ ಸಮಾರಂಭದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ, ಈಗ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ನಮ್ಮ ಪಾಂಡ್ರವರೇ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳು, ಶ್ರೀ ಗಣಪತಿ ಅರಣ್ಯ ಸಂರಕ್ಷಣಾಧಿಕಾರಿ ಕುಂದಾಪುರ ಇವರು ಇದರಲ್ಲಿದ್ದಾರೆ. ಹಾಗೆ ಸಂರಕ್ಷಣಾಧಿಕಾರಿಗಳ ಕುದುರೆಮುಖ ವನ್ಯಜೀವಿ ಶಿವರಾಮ್ ಬಾಬು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ರವೀಂದ್ರ ಕುಮಾರ್ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಹಾಗೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅರಣ್ಯ ಅಧಿಕಾರಿಗಳೇ, ಹಾಗೆ ವಿವಿಧ ಹಂತದಲ್ಲಿ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿರ್ತಕ್ಕಂಥ ಎಲ್ಲ ನನ್ನ ನೌಕರ ಬಂಧುಗಳೇ, ಹಾಗೆ ಉಡುಪಿ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಶಾರ್ಗಾರ್ರವರೇ, ಹಾಗೆ ನಮ್ಮ ಎಲ್ಲ ಸರ್ಕಾರಿ ನೌಕರ ಸಂಘದ ನನ್ನೊಟ್ಟಿಗೆ ಕೆಲಸವನ್ನು ಮಾಡ್ತಕ್ಕಂಥ ದುಡಿದಿರ್ತಕ್ಕಂಥ ಆನಂದ್ ಜತನ್ರವರೇ, ದಯಾನಂದ್ ಬೆಣ್ಣೂರವರೇ, ಹಾಗೆ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಾಗೇಶ್ ಕೆ ಆರ್ ಅವರೇ, ಹಾಗೆ ಎಲ್ಲ ನನ್ನ ಕಾಪು ಸಂಘದ ಅಧ್ಯಕ್ಷರೇ, ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ನೌಕರ ಬಂಧುಗಳೇ, ಈ ಒಂದು ಭಾಳ ಅಚ್ಚುಕಟ್ಟಾಗಿ ಹಾಗೂ ಸಂಘಟನೆಯನ್ನು ಮಾಡಿಕೊಂಡಿರಿ ಬಂದಿರತಕ್ಕಂಥ ಅರಣ್ಯ ಪಾಲಕರಿಗೆ ನಾನು ಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಆಯೋಜಿಸ್ಕೊಂಡು ಬಂದಿದ್ದಾರೆ. ನೀವು ಬಿಡುಗಡೆ ಮಾಡಿಕೊಂಡಿರ್ತಕ್ಕಂಥ ಈ ಡೈರಿ ಏನಿದೆ, ಅದು ಇಡೀ ಅರಣ್ಯ ಇಲಾಖೆಯ ಪ್ರಪಂಚವನ್ನೇ ತೆರೆದಿಟ್ಟಾಗಿದೆ. ಅದಕ್ಕೆ ಭಾಳಷ್ಟು ಪೂರ್ವ ತಯಾರಿಗಳು ಕೂಡ ಬೇಕಾಗ್ತದೆ. ಯಾಕಂತೇಳಿದರೆ ಕಳೆದ ವರ್ಷ ಇದ್ದದನ್ನು ಈ ವರ್ಷ ಅದನ್ನು ಹಚ್ಚಾಕ್ಲಿಕ್ಕೆ ಆಗೋದಿಲ್ಲ, ಅದು ಸಾಕಷ್ಟು ಬದಲಾವಣೆಗಳಾಗಿರ್ತದೆ. ಅದರಲ್ಲಿ ಪ್ರತಿ ದಿವಸ ಎನ್ನದಂತಹ ಅದಕ್ಕೆ ಹೋಮ್ವರ್ಕ್ ಮಾಡಿ ಈ ಒಂದು ಅತ್ಯಾಕರ್ಷವಾಗಿರ್ತಕ್ಕಂಥ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಈ ಡೈರಿಯನ್ನು ಬಿಡುಗಡೆ ಮಾಡಿಕೊಂಡಿರ್ತಕ್ಕಂಥದ್ದು ಭಾಳಷ್ಟು ಶ್ಲಾಘನೀಯ. ಅದೇ ರೀತಿಯಾಗಿ ನಮಗೆ ಪ್ರತಿ ವರ್ಷವೂ ಕೂಡ ನಮ್ಮನ್ನು ಕರೆದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನು ಕರೆದು ತಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಶುಭಾಶಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಘಟನೆ ನಡೆದು ಬಂದಿರತಕ್ಕಂಥ ದಾರಿಯನ್ನು ಶ್ರೀಧರ್ ಅವರು ಭಾಳಷ್ಟು ವಿವರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ನಾನು ಒತ್ತಿ ಹೇಳಲಿಕ್ಕೆ ಇನ್ನು ಪುನಃ ಪ್ರಾರಂಭ ಮಾಡಲಿಕ್ಕೆ ಅಥವಾ ರಿಪೀಟ್ ಮಾಡಲಿಕ್ಕೆ ನಾನು ಇಲ್ಲಿ ಶುರು ಮಾಡೋದಿಲ್ಲ. ಯಾಕಂತೇಳಿದರೆ ನಮ್ಗೆ ಈಗಾಗಲೇ ಸಮಯದ ಅಭಾವವಿದೆ. ನಮ್ಮ ಇವತ್ತು ಏನು ಉದ್ಘಾಟನೆ ಮಾಡಿರ್ತಕ್ಕಂಥ ಗಣಪತಿಯವರು ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡದಲ್ಲಿರೋದರಿಂದ ಅಥವಾ ಇಲಾಖೆ ಕಾರ್ಯಕ್ರಮ ಒತ್ತಡದಿಂದ ಲೇಟಾಗಿ ಕಾರ್ಯಕ್ರಮ ಶುರುವಾಗಿರೋದರಿಂದ ನಮ್ಮ ಕಾರ್ಯಕ್ರಮಗಳು ಎಲ್ಲವೂ ಕೂಡ ವಿಳಂಬವಾಗಿದೆ. ಅದೇ ರೀತಿಯಾಗಿ ಭಾಳಷ್ಟು ಎಲ್ಲ ವಿವಿಧ ವರ್ಗಗಳಲ್ಲಿ ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದವರನ್ನು, ಹಾಗೆ ಕ್ರೀಡೆಯಲ್ಲಿ ಸಾಧಿಸಿದವರನ್ನು ಕೂಡ, ಹಾಗೆ ನಮ್ಮ ಇಲಾಖೆಯಲ್ಲಿ ಪ್ರಮೋಷನ್ ತೆಗೆದುಕೊಂಡಿರ್ತಕ್ಕಂಥ ಎಲ್ಲರನ್ನೂ ಕೂಡ ಗೌರವಯುತವಾಗಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಮೆಚ್ಕೊಳ್ತಾ ಇದ್ದೇನೆ. ಆದ್ದರಿಂದ ತಾವು ಈ ಒಂದು ಸಂಘವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ರೀತಿ ಎನ್ನುವಂಥದ್ದು
ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಹಾಗೆ ಇಲಾಖೆ ಎಲ್ಲ ಸ್ತರದ ಗೌರವಾನ್ವಿತ ಅಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಿಮ್ಮೊಂದಿಗೆ ಇದ್ದು ನಿಮ್ಮ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಪರಿಹರಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಕೂಡ ಭಾಳಷ್ಟು ಸ್ವಾಗತವಾಗಿರ್ತಕ್ಕಂಥ ಒಂದು ಮಾತುಗಳು. ನಿಮ್ಮ ಮುಂದೆ ನಾವಿದ್ದೇವೆ. ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಯವರೊಟ್ಟಿಗೆ ಅಧಿಕಾರಿಗಳೊಟ್ಟಿಗೆ ಎಲ್ಲರೊಟ್ಟಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸದಾ ನಿಲ್ತದೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ತಾವೆಲ್ಲರೂ ಕೂಡ 7ನೇ ವೇತನ ಆಯೋಗವನ್ನು ತಾವು ಪಡ್ಕೊಂಡಿದ್ದೀರಿ ನಮ್ಮ ಸಂಘದಿಂದ, ನಮ್ಮ ಸಂಘದ ಪ್ರಯತ್ನದಿಂದ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ NPS ಎನ್ನತಕ್ಕಂಥ ಒಂದು ಹೋರಾಟವನ್ನು ನಾವು ಕೈಗೊಳ್ಳಲಿಕ್ಕಿದ್ದೇವೆ 2024ರಿಂದ 2029ನೇ ಸಾಲಿಗೆ. ಅದಕ್ಕೆ ಪೂರಕವಾಗಿ ತಾವೆಲ್ಲರೂ ಕೂಡ ನಮ್ಮೊಟ್ಟಿಗೆ ದುಡಿಬೇಕು ಎನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಹೋಗುವರಿದ್ದೇವೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಗಸ್ತು ಅರಣ್ಯ ಪಾಲಕರ ಮಕ್ಕಳು ಮತ್ತು ಅರಣ್ಯ ವೀಕ್ಷಕರ ಮಕ್ಕಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸಾಧನೆಯನ್ನು ಮಾಡಿದಂಥ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳನ್ನು ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಇದೀಗ ಮುಂದುವರಲಿಕ್ಕಿದೆ. ಮೊದಲಿಗೆ ಗಸ್ತು ಅರಣ್ಯ ಪಾಲಕರ ಮಕ್ಕಳು PUC ಮತ್ತು SSLCಯಲ್ಲಿ ಗರಿಷ್ಠ ಅಂಕವನ್ನು ಗಳಿಸಿ ನಮ್ಮ ಸಂಘಕ್ಕೆ ಕೀರ್ತಿಯನ್ನು ತಂದಿರುವಂಥವರು. ಮೊದಲಿಗೆ ಜಯರಾಮ ಶೆಟ್ಟಿ, ಗಸ್ತು ಅರಣ್ಯ ಪಾಲಕರು, ಮೂಡುಬಿದ್ರೆ ವಲಯದ, ಇವರ ಪುತ್ರ ಸಜನ್ ಶೆಟ್ಟಿ. ಜಯರಾಮ ಶೆಟ್ಟಿ, ಗಸ್ತು ಅರಣ್ಯ ಪಾಲಕರು, ಮೂಡುಬಿದ್ರೆ ವಲಯದ ಜಯರಾಮ ಶೆಟ್ಟಿ ಅವರ ಸುಪುತ್ರ ಸಜನ್ ಶೆಟ್ಟಿ PUCಯಲ್ಲಿ 546 ಅಂಕವನ್ನು ಗಳಿಸಿ 91% ಅಂಕವನ್ನು ಗಳಿಸಿದಂಥವರು. ಸಜನ್ ಶೆಟ್ಟಿ ಇದ್ದಾರಾ? ಸಜನ್ ಶೆಟ್ಟಿ ಅವರು ಇಲ್ಲದಿದ್ದರೆ ಅವರ ಮನೆಯವರು ಬಂದು ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬೆಳ್ತಂಗಡಿ ವನ್ಯಜೀವಿ ವಲಯದ ಗಸ್ತು ಅರಣ್ಯ ಪಾಲಕರಾದಂಥ ಭರತೇಶ್ ಸುವರ್ಣರವರ ಪುತ್ರಿ ಕುಮಾರಿ ಯೋಚಿತಾ. ಬೆಳ್ತಂಗಡಿ ವನ್ಯಜೀವಿ ವಲಯದ ಗಸ್ತು ಅರಣ್ಯ ಪಾಲಕರಾದಂಥ ಭರತೇಶ್ ಸುವರ್ಣರವರ ಪುತ್ರಿ ಯೋಚಿತಾ. ಮಕ್ಕಳು ಇಲ್ಲದಿದ್ದರೆ ಅವರ ಮನೆಯವರು ಬಂದು ಅದರ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಕುಂದಾಪುರ ವಲಯದ ಗಸ್ತು ಅರಣ್ಯ ಪಾಲಕರಾದಂಥ ಆನಂದ ಬಳಿಗಾರರವರ ಸುಪುತ್ರಿ ಸ್ಪಂದನ ಉಳ್ಳೂರು. ಆನಂದ ಬಳಿಗಾರರವರ ಸುಪುತ್ರಿ ಸ್ಪಂದನ ಉಳ್ಳೂರು. ಬನ್ನಿ ಬಾಮ್ಮ. ಯಾಕೋ ಏನೋ ಚಪ್ಪಾಳೆಯ ಕೊರತೆ ಕಂಡು ಬರ್ತಾ ಇದೆ. ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಸುದ್ದಿ ಆಗಬೇಕು. ಮಕ್ಕಳಿಗೆ ಶುಭ ಹಾರೈಕೆ, ಆತ್ಮವಿಶ್ವಾಸದ ಜಯದ ಮೆಟ್ಟಿಲು. ಅದೇ ರೀತಿ ಮುಂದಿನ ಭಾಗದಲ್ಲಿ ಅರಣ್ಯ ವೀಕ್ಷಕರು ಹಾಗೂ ವಾಹನ ಚಾಲಕರ ಮಕ್ಕಳು ಉನ್ನತ ಶಿಕ್ಷಣ ಮತ್ತು ಪದವಿ ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಶೈಕ್ಷಣಿಕ ವಿಭಾಗದಲ್ಲಿ ಮಾಡಿದಂಥವರು. ಶಂಕರನಾರಾಯಣ ವಲಯದ ಅರಣ್ಯ ವೀಕ್ಷಕರಾದಂಥ ಲಕ್ಷ್ಮಣ ಇವರ ಪುತ್ರಿ ಪಲ್ಲವಿ ಉನ್ನತ ಶಿಕ್ಷಣ ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥವರು. ಶಂಕರನಾರಾಯಣ ವಲಯದ ಅರಣ್ಯ ವೀಕ್ಷಕರಾದಂಥ ಜಯರಾಮ ಭೋವಿ ಇವರ ಸುಪುತ್ರಿ ಸ್ವಾತಿ ಭೋವಿ ಪದವಿ ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥವರು. ಕಾರ್ಕಳ ವಲಯದ ಅರಣ್ಯ ವೀಕ್ಷಕರಾದಂಥ ಅಶೋಕ್ ನಾಯ್ಕರವರ ಸುಪುತ್ರಿ ಆಶಿತಾ ಪದವಿ ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥವರು ಆಶಿತಾ. ಹಾಗೆ PUC ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥ ಬೆಳ್ತಂಗಡಿ ವನ್ಯಜೀವಿ ವಲಯದ ಅರಣ್ಯ ವೀಕ್ಷಕರ ಆದಂಥ NR ಬಸವರಾಜರವರ ಪುತ್ರ ಕಿಶೋರ್. PUC ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥ ಶಂಕರನಾರಾಯಣ ವಲಯದ ವಾಹನ ಚಾಲಕರಾದಂಥ ವೀರಭದ್ರ ಯಾನೆ ರವಿ ಇವರ ಪುತ್ರಿ ಮೇಘಾ. PUC ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳು. ಇದೀಗ SSLC ವಿಭಾಗದಲ್ಲಿ ಗರಿಷ್ಠ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳು ಅಮೋಸ ಬೈಲು ವನ್ಯಜೀವಿ ವಲಯದ ಅರಣ್ಯ ವೀಕ್ಷಕರಾದಂಥ ಜೋಗು ಶೆಟ್ಟಿಯವರ ಮಗಳು ಪ್ರಗತಿ. ಬನ್ನಿ. ಮಗಳ ಪರವಾಗಿ ತಂದೆಯವರು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡತಕ್ಕಂಥ ಕಾರ್ಯಕ್ರಮ. ಶಂಕರನಾರಾಯಣ ವಲಯದ ಅರಣ್ಯ ವೀಕ್ಷಕರಾದಂಥ ಉದಯ್ ಕುಮಾರ್ ಅವರ ಪುತ್ರಿ ಅಪೂರ್ವ ಯು. ಶಂಕರನಾರಾಯಣ ವಲಯದ ವಾಹನ ಚಾಲಕರಾದಂಥ ವೀರಭದ್ರ ಯಾನೆ ರವಿ ಅವರ ಪುತ್ರ ಶರಣ್. ಬೆಳ್ತಂಗಡಿ ವನ್ಯಜೀವಿ ವಲಯದ ಅರಣ್ಯ ವೀಕ್ಷಕರಾದಂಥ ಸುರೇಶ್ ಮೌಲ್ಯರವರ ಪುತ್ರಿ ಲಾವಣ್ಯ. ಒಟ್ಟು 12 ವಿದ್ಯಾರ್ಥಿಗಳಿಗೆ
ನಗದು ಪ್ರೋತ್ಸಾಹ ಧನವನ್ನು ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳಿಗೆ ನೀಡಿರ್ತೇವೆ. ಬನ್ನಿ. ಆ 12 ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ವಿದ್ಯಾರ್ಥಿ ಪ್ರೋತ್ಸಾಹ ಧನವನ್ನು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಭಾಗದ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಳೆದ ತಿಂಗಳಿನಲ್ಲಿ ಒಂದು ಚುನಾವಣೆಯಾಗಿತ್ತು. ಆ ಚುನಾವಣೆಯಲ್ಲಿ 6 ತಾಲೂಕುಗಳ ಮುಖೇನವಾಗಿ ಅವಿರೋಧವಾಗಿ ಅರಣ್ಯ ಇಲಾಖೆಯ ಮುಖೇನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳನ್ನು ಇದೀಗ ವೇದಿಕೆ ಮೇಲೆ ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ಮೊದಲಿಗೆ ಕುಂದಾಪುರ ತಾಲೂಕಿನ SDA ನಾಗರಾಜ್ ಪಟ್ವಾಳ್ರವರು ಈ ಬಾರಿ ನಡೆದಂಥ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಕುಂದಾಪುರ ತಾಲೂಕಿನ ಸರ್ಕಾರಿ ನೌಕರರ ಸಂಘಕ್ಕೆ ನಿರ್ದೇಶಕರಾಗಿ ಅರಣ್ಯ ಇಲಾಖೆ ಮುಖೇನ ಆಯ್ಕೆಯಾಗಿರ್ತಕ್ಕಂಥ SDA ನಾಗರಾಜ್ ಪಟ್ವಾಳ್. ಆ ಭಾಗದಲ್ಲಿ ಓರ್ವ ಕಾರ್ಯಕ್ರಮ ನಿರೂಪಕರು ನಾಗರಾಜ್ ಪಟಗಾರ್ SDA ಬಹಳ ಚುರುಕಿನ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ. ಈ ಬಾರಿ ಅವಿರೋಧವಾಗಿ ಕುಂದಾಪುರ ತಾಲೂಕಿನ ಸರ್ಕಾರಿ ನೌಕರರ ಸಂಘಕ್ಕೆ ಅವಿರೋಧ ಅಲ್ಲ, ಕ್ಷಮೆ ಇರಲಿ, ಚುನಾವಣೆ ಮುಖಾಂತರವಾಗಿ ಗೆದ್ದು ಬಂದಿರತಕ್ಕಂಥ SDA ನಾಗರಾಜ್ ಪಟಗಾರ್ ಅವರು. ಅದೇ ರೀತಿ ಹೆಬ್ರಿ ತಾಲೂಕಿನ ಮುಖೇನವಾಗಿ ಚುನಾವಣೆ ಮುಖೇನ ಗೆದ್ದು ಬಂದಿರತಕ್ಕಂಥ ಬೀಟ್ ಫಾರೆಸ್ಟರ್ ದೇವಾನಂದ್ ಹೆಬ್ರಿ ತಾಲೂಕಿನ ಮುಖೇನವಾಗಿ ಬೀಟ್ ಫಾರೆಸ್ಟರ್ ದೇವಾನಂದ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಹೆಬ್ರಿ ತಾಲೂಕಿನ ಮುಖೇನ ಆಯ್ಕೆಯಾಗಿರ್ತಕ್ಕಂಥ ಬೀಟ್ ಫಾರೆಸ್ಟರ್ ದೇವಾನಂದ್. ಕಲ್ಲುಗಳಲ್ಲಿ ಇತಿಹಾಸವನ್ನು ಬರೆದಿರುವಂಥ ಕರಿಗಲ್ಲ ನಾಡು ಕಾರ್ಕಳ ತಾಲೂಕಿನ ಮುಖೇನವಾಗಿ ನಿರ್ದೇಶಕರಾಗಿ ಕಾರ್ಕಳ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಉಪವಲಯ ಅರಣ್ಯ ಅಧಿಕಾರಿಯವರಾದಂಥ ಹುಕ್ರಪ್ಪ ಗೌಡ ಕಾರ್ಕಳ ತಾಲೂಕಿನ ನಿರ್ದೇಶಕರಾಗಿ ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯನ್ನಾಗಿರುವಂಥವರು. ಅದೇ ರೀತಿ ಅಜಪುರನ ನಾಡು ಬ್ರಹ್ಮಾವರ ಬ್ರಾಹ್ಮಣರಿಗೆ ರಾಜಮಹಾರಾಜರು ಉಡುಗೊರೆಯನ್ನು ನೀಡಿದಂಥ ಬ್ರಹ್ಮಾವರ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಹರೀಶ್ ಕಿ ಉಪವಲಯ ಅರಣ್ಯ ಅಧಿಕಾರಿಯವರು. ಹರೀಶ್ ಕಿ ಬ್ರಹ್ಮಾವರ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥವರು. ಅದೇ ರೀತಿ ಉಡುಪಿಯ ಕೇಂದ್ರ ಸ್ಥಾನಕ್ಕೆ ಆಯ್ಕೆಯಾಗಿರುವಂಥವರು ಬೀಟ್ ಫಾರೆಸ್ಟರ್ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂಥ ಕೇಶವ ಪೂಜಾರಿ ಉಡುಪಿ ಕೇಂದ್ರ ಸ್ಥಾನಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಂಥವರು ಕೇಶವ ಪೂಜಾರಿ ಇವರಿಗೆ ಕೊಡಿ. ಕುಂದಾಪುರ ತಾಲೂಕಿನಿಂದ SDA ನಾಗರಾಜ್ ಪಟ್ವಾಳ್ರವರಿಗೆ ಹೆಬ್ರಿ ತಾಲೂಕಿನ ಬೀಟ್ ಫಾರೆಸ್ಟರ್ ದೇವಾನಂದ್ರವರಿಗೆ ಕಾರ್ಕಳ ತಾಲೂಕಿನ ಡೆಪ್ಟಿ RFO ಉಕ್ರಪ್ಪ ಗೌಡ್ರವರಿಗೆ ಬ್ರಹ್ಮಾವರ ತಾಲೂಕಿನ ಡೆಪ್ಟಿ RFO ಹರೀಶ್ ಕೆ ಅವರಿಗೆ ಉಡುಪಿ ತಾಲೂಕಿನ ಕೇಶವ ಪೂಜಾರಿ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಅರಣ್ಯ ಇಲಾಖೆಯ ಸಮಸ್ಯೆಗಳಿಗೆ ತಾವುಗಳು ಆಯಾ ವಿಭಾಗದ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಗಟ್ಟಿ ಧ್ವನಿಯಾಗಬೇಕು ಎನ್ನುವ ಆಶಯ ನಮ್ಮದಾಗಿದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ತಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರುವರಿದ್ದೇವೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಇಂದಿನ ಈ ಒಂದು ಸುಂದರ ಅರ್ಥಪೂರ್ಣವಾದಂಥ ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡು ಕಳೆದ 4-6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಥಾವತ್ತಾಗಿ ಎಲ್ಲೂ ಸಹ ಒಂದಷ್ಟು ತೊಂದರೆ ಆಗದಂತೆ ಬಹಳಷ್ಟು ಯಥಾವತ್ತಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಿರುವಂಥ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘ ಕುಂದಾಪುರ ಪ್ರಾದೇಶಿಕ ಹಾಗೂ ಕುದುರೆಮುಖ ವನ್ಯಜೀವಿ ವಿಭಾಗದ ಈ ಸಂಘಟನೆಯ ಅಧ್ಯಕ್ಷರು ಬೀಟ್ ಫಾರೆಸ್ಟರ್ ಅವರಾದಂಥ ಕೇಶವ ಪೂಜಾರಿ ಇದೀಗ ಅಧ್ಯಕ್ಷೀಯ ಮಾತಿಗಾಗಿ ಸರ್ 1 ನಿಮಿಷ ಸಭಾ ಕಾರ್ಯಕ್ರಮದ ತರುವಾಯ ಒಂದು 20 ನಿಮಿಷದ ಜಾದೂ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾದೂ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಜಾದೂ ಪ್ರದರ್ಶನದ ತದನಂತರ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ತಾವುಗಳು ದಯವಿಟ್ಟು ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ನಂತರ ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಅಧ್ಯಕ್ಷೀಯ ಮಾತಿಗಾಗಿ ಎಲ್ಲರಿಗೂ ವಂದನೆಗಳು. ಮೊದಲನೇದಾಗಿ ಮುಂಬರುವ 2025ನೇ ಹೊಸ ವರ್ಷದ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ವೇದಿಕೆಯ ಮೇಲಿರುವ ನಮ್ಮ ಕುಂದಾಪುರ ವಿಭಾಗದ ಉಪ ಸಮರಕ್ಷಣಾಧಿಕಾರಿ ಅವರೇ,
ಹಾಗೂ ಕುದುರೆಮುಖವಾದ ಉಪವನ ಸಂಸ್ಥೆ ಸಾಮಾಜಿಕ ಉಪವನ ಸಂಸ್ಥಾಧಿಕಾರಿಗಳು ಎಲ್ಲ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಲಯ ಅಧಿಕಾರಿಗಳು ಹಾಗೂ ನಮ್ಮ ಮೂಡುಬಿದಿರೆ ವಲಯದ ವಲಯಾಧಿಕಾರಿಯಾದ ಶ್ರೀ ಸುಬ್ರಹ್ಮಣ್ಯ ಸರ್ ಅವರಿಗೂ ಹಾಗೂ ನಮ್ಮ ಹೆಬ್ರಿ ವಲಯದ ವಲಯಾಧಿಕಾರಿಯಾದ ಶ್ರೀ ಕುಮಾರ್ ಸರ್ ಅವರಿಗೂ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ 2024 ಡಿಸೆಂಬರ್ 14ರಂದು ನಾವು ನಮ್ಮ ಸಂಘದ ವಾರ್ಷಿಕ ಡೈರಿ ಬಿಡುಗಡೆ ಸಮಾರಂಭವನ್ನು ನಾವಿವತ್ತು ಆಯೋಜನೆ ಮಾಡಿದ್ದೇವೆ. ಬಹಳ ಖುಷಿಯಾಗ್ತದೆ. ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಒಂದು 10 ನಿಮಿಷ ಹಿಂದೆ ಮುಂದೆ ಆಗಿ ಆರಂಭವಾದರೂ ಎಲ್ಲವೂ ಸುಸಜ್ಜಿತವಾಗಿ ಬಹಳ ಒಳ್ಳೆಯ ರೀತಿ ನಡೆದಿದೆ. ಅದಕ್ಕೆ ಮುಖ್ಯ ಕಾರಣ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಅಧಿಕಾರಿ ವೃಂದದವರು, ಇಲಾಖೆಯವರು, ಮಕ್ಕಳು ಹಾಗೂ ಎಲ್ಲ ನಮ್ಮ ಇಲಾಖಾ ವೃಂದದವರು, ಅದಕ್ಕೆ ಮುಖ್ಯವಾಗಿ ಶ್ರಮಿಸಿದಂತಹ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವಲಯ ಪ್ರತಿನಿಧಿಗಳು, ಸರ್ವ ಸದಸ್ಯರು ಪ್ರತಿಯೊಬ್ಬರು ತಮ್ಮ ಒಂದು ಶಕ್ತಿಗೆ ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ACF ಸರ್ ಹೇಳಿದಂತೆ ಅತಿ ಕಡಿಮೆ ಸ್ಟ್ರೆಂತ್ ಇವತ್ತು ಸಾಧಾರಣ 40%, ಮಂಗಳೂರು ವೃತ್ತದಲ್ಲಿ 40%ಗಿಂತ ಕಮ್ಮಿ ಗಸ್ತು ಅರಣ್ಯ ಪಾಲಕರು ಮತ್ತು ವೀಕ್ಷಕರಂತೂ ಇಲ್ಲವೇ ಇಲ್ಲ. ಟೋಟಲ್ ಇಬ್ಬರು ಇದ್ದಾರೆ. ಇಡೀ ಮಂಗಳೂರು ಸರ್ಕಲಲ್ಲಿ ಅರಣ್ಯ ವೀಕ್ಷಕರು ಇಬ್ಬರು ಮಾತ್ರ ಇದ್ದಾರೆ, ಇಲಾಖೆಯಿಂದ ಅಪಾಯಿಂಟ್ಮೆಂಟ್ ಆದವರು. ಸೊ ಅಂಥದ್ರಲ್ಲಿ ಬಹಳಷ್ಟು ಕರ್ತವ್ಯದ ಒಂದು ಒತ್ತಡ ಇದ್ದರೂ ಎಲ್ಲ ನಮ್ಮ ಸದಸ್ಯರು ಪದಾಧಿಕಾರಿಗಳು ತಮ್ಮ ಸಮಯವನ್ನು ನಮ್ಮ ಒಂದು ಸಂಘದ ಸಂಘಟನೆಯ ಏಳಿಗೆಗಾಗಿ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ತೊಡಗಿಸಿಕೊಂಡು ಶ್ರಮಿಸಿದ್ದಾರೆ. ಅವರಿಗೆ ನಾನು ಎಲ್ಲರಿಗೂ ಮೊದಲನೇದಾಗಿ ವಂದನೆಗಳು ಸಲ್ಲಿಸಿದ್ದೇನೆ. ಇವತ್ತು ನಾವು ಸಂಘದ ಹೊಸ ವರ್ಷ ಡೈರಿ ಬಿಡುಗಡೆ ಮಾಡಿದ್ದೇವೆ. ಅದರೊಟ್ಟಿಗೆ ನಮ್ಮ ಎಲ್ಲ ಸದಸ್ಯರಿಗೆ ಅನುಕೂಲವಾಗುವಂತೆ ಪ್ರತಿಯೊಬ್ಬರ ಹತ್ರ ಒಂದು 2 ವೀಲರ್ ವಾಹನ ಇದೆ. ಅದಕ್ಕೆ ಅವರಿಗೆ ಈ ನಮ್ಮ ಚಿಕ್ಕ ಪುಟ್ಟ ಸಾಮಾನುಗಳನ್ನು ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆದ ಸಾಧ್ಯದಲ್ಲಿ ಮೊಬೈಲ್ಗಳು ಕಿಸೆಯಲ್ಲಿರ್ತವೆ, ಕಾಲ್ ಬಂದ ಅಂಥ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾದಂತಹ ಒಂದು ಮ್ಯಾಗ್ನೆಟಿಕ್ ಇರುವಂತಹ ಒಂದು ಬ್ಯಾಗನ್ನು ನಾವು ಇವತ್ತು ಬಹಳ ಒಳ್ಳೆಯ ಬ್ಯಾಗನ್ನು ನಾವು ಇವತ್ತು ನಮ್ಮ ಸದಸ್ಯರಿಗೆ ಹಂಚಿಕೆ ಮಾಡಿದ್ದೇವೆ. ಸೊ ಅದನ್ನು ಪ್ರತಿಯೊಬ್ಬರು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಂಘಕ್ಕೆ ತಮ್ಮ ಕೊಡುಗೆಯನ್ನು ಇದೇ ರೀತಿ ಇರಲಿ ಅಂತ ಕೂಡ ನಾನು ಹಾರೈಸುತ್ತೇನೆ. ಅದರೊಂದಿಗೆ ಇವತ್ತು ನಾವು ಇಬ್ಬರು ಸಮಾಜ ಸುಧಾರಕ, ನಮ್ಮ ಸಮಾಜ ಹಾಗೂ ಅರಣ್ಯ ಪರಿಸರ ಜೀವಿಶಾಸ್ತ್ರ ಒಂದು ದುಡಿದವರಂತಹ ಹಾಗೂ ಸಾಧನೆ ಮಾಡಿದರಂತಹ ಆಸ್ಟಿನ್ ಸರ್ ಮತ್ತು ನಾವು ಅಕ್ಷಯರನ್ನು ಇವತ್ತು ನಾವು ಗೌರವಿಸಿದ್ದೇವೆ. ಅವರಿಗೂ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಿದ್ದೀರಾ. ಮುಂದಿನ ಈ ಜನಾಂಗಕ್ಕೆ ತಾವು ಒಂದು ಮಾರ್ಗದರ್ಶಿಯಾಗಿರಲೆಂದು ನಾನು ಅವರಿಗೆ ಹಾರೈಸುತ್ತೇನೆ. ಅದೇ ರೀತಿ ನಿಸರ್ಗ ಗೆಳೆಯರ ಬಳಗ ಮುಖ್ಯವಾಗಿ ಅದರ ಬಹಳ ವಿಶೇಷ ಅಂದರೆ ಎಲ್ಲಿಯೂ ಅವರು ಇಷ್ಟವರೆಗೆ ಮೀಡಿಯಾಗಳಲ್ಲಿ ತೋರಿಸಿಕೊಳ್ಳಿಲ್ಲ. ಯಾವ ಮೀಡಿಯಾದಲ್ಲಿ ಯಾವ ಫೋಟೋಶೂಟಲ್ಲಿ ಎಲ್ಲಿಯೂ ತೋರಿಸಿಕೊಳ್ಳದಂಥ ಒಂದು ಬಹಳ ಒಂದು ವಿಶೇಷ ಸಂಘಟನೆ. ರಿಸರ್ವ್ ಫಾರೆಸ್ಟ್ಗಳಲ್ಲಿ ಕ್ಲೀನ್ನೆಸ್ ಮಾಡುವುದು, ಪರಿಸರವನ್ನು ಉಳಿಸುವುದು, ಸ್ವಚ್ಛಗೊಳಿಸುವಂಥದ್ದು, ಅದರೊಟ್ಟಿಗೆ ಅರಣ್ಯವನ್ನು ಬೆಳೆಸುವಂಥ ಒಂದು ಮುಖ್ಯವಾಗಿ ಮೀಸಲು ಅರಣ್ಯಗಳಲ್ಲಿ, ಯಾಕಂದರೆ ಮೀಸಲು ಅರಣ್ಯಗಳು ನಮ್ಮ ಅರಣ್ಯ ಇಲಾಖೆ ಜವಾಬ್ದಾರಿಗೆ ಮಾತ್ರ ಇರ್ತದೆ. ಸೊ ಅಂಥದ್ರಲ್ಲಿ ಆ ಸಂಘಟನೆ ಆ ಒಂದು ಬಹಳ ದೊಡ್ಡ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡ್ತಾಯಿದೆ. ನಾವು ಅವರನ್ನು ಇವತ್ತು ಗುರುಸಿ ಅವರಿಗೆ ನಾವು ಇವತ್ತು ಒಂದು ಸನ್ಮಾನಿಸಿದ್ದೇವೆ ಸರ್. ತಮ್ಮೆಲ್ಲರ ಮುಂದಿನ ಒಂದು ಸಹಕಾರ ಹಾಗೂ ತಮ್ಮೆಲ್ಲರ ಮುಂದಿನ ಕರ್ತವ್ಯವು ನಮ್ಮೊಂದಿಗೆ ಇರಲಿ ಅಂತ ನಾವು ಅವರಲ್ಲಿ ಸಹ ಮುಖ್ಯವಾಗಿ ಬೇಡಿಕೊಳ್ತಿದ್ದೇವೆ. ಅದರಂತೆ ನಾವು ಪ್ರತಿ ವರ್ಷ ನಮ್ಮ ಸದಸ್ಯರಿಗೆ ಏನಾದರೂ ಚಿಕ್ಕ ಪುಟ್ಟ ಗಾಯಗಳಾದಾಗ ಅಥವಾ ಆಕ್ಸಿಡೆಂಟ್ಗಳಾಗ್ತವೆ, ಬೇರೆ ಯಾವುದಾದ್ರೂ ಹೆಲ್ತ್ ಪ್ರಾಬ್ಲಮ್ ಬಂದಾಗ ನಾವು ಅವರಿಗೆ ಆರ್ಥಿಕ ಸಹಾಯವನ್ನು ಕೊಡ್ತೇವೆ. ಅದಕ್ಕೆ ನಮಗೆ ಸಹಕಾರವನ್ನು ನಮ್ಮ ಸಂಘದಿಂದ ನೀಡ್ತಾರೆ ಎಲ್ಲ ಸದಸ್ಯರು. ಸೊ ಈ ವರ್ಷವು ನಾವು ಸುಮಾರು 7 ಜನಕ್ಕೆ ನಾವು ನಮ್ಮ ಸಂಘದಿಂದ ಒಂದು ಆರ್ಥಿಕ ಸಹಕಾರವನ್ನು ನಾವು ನೀಡಿದ್ದೇವೆ ತುರ್ತಾಗಿ. ಈ ವರ್ಷ ನಾವು ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸಂಘದ ಸದಸ್ಯರು ಬಹಳ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ಕುಂದಾಪುರ ಡಿವಿಷನ್ಗೆ, ಮಂಗಳೂರು ವೃತ್ತಕ್ಕೆ, ಕುದುರೆಮುಖಿ ವನ್ಯಜೀವಿ ವಿಭಾಗಕ್ಕೆ ಹಾಗೂ ಇಡೀ ಕರ್ನಾಟಕಕ್ಕೆ ದೊಡ್ಡ ಹೆಸರನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ಅವರ ಸ್ಪೋರ್ಟ್ಸ್ ಜೀವನ ಇನ್ನೂ ಉತ್ತಮವಾಗಿರಲೆಂದಾಗಿ ಹುರಿದುಂಬಿಸುವ ಒಂದು ಉದ್ದೇಶದಿಂದ ನಾವು ಅವರನ್ನು ಗೌರವಿಸಿದ್ದೇವೆ. ಎಲ್ಲರೂ ಈ ಸನ್ಮಾನವನ್ನು ಸ್ವೀಕರಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಕೂಡ ತಮ್ಮೆಲ್ಲರ ಒಂದು ಈ ಸಂಘಟನೆ ಹಾಗೂ ಇಡೀ ನಮ್ಮ ರಾಜ್ಯ ದೇಶದ ಕೀರ್ತಿಯನ್ನು ಬೆಳಗಿಸಲಿ ಅಂತ ನಾನು ಹಾರೈಸುತ್ತಿದ್ದೇನೆ. ಈ ಸಂಘವನ್ನು ಕರ್ನಾಟಕ ರಾಜ್ಯ ಅರಣ್ಯ ರಕ್ಷಕರ ಮತ್ತು ವೀಕ್ಷಕರ ಸಂಘ 1972ರಲ್ಲಿ ಆರಂಭವಾಯಿತು. ಅದನ್ನು ಕಟ್ಟಿದಂಥವ್ರ ಹೆಸರು ಕೈಲಾಸರಾಧ್ಯಾಯ ಅಂತೇಳಿ. ಅವರು ಹಿಂದಿನ ತಿಂಗಳು ಈ ಸ್ವರ್ಗಸ್ಥರಾಗಿದ್ದಾರೆ. ನಾವೆಲ್ಲರೂ ಎದ್ದು ನಿಂತು 1 ನಿಮಿಷ ಅವರಿಗೆ ಮೌನ ಮೂಲಕ ಗೌರವವನ್ನು ಸಲ್ಲಿಸಬೇಕು.
ಧನ್ಯವಾದಗಳು. ಬಹಳ ಒಂದು ದೂರದರ್ಶನ ನಿಂತುಕೊಂಡು ಅಂದು ಅವರು ತಮ್ಮ ಸಂಘಟನೆಯನ್ನು ಕಟ್ಟಿರ್ತಾರೆ. ಇವತ್ತು ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದೇವೆ ಅಷ್ಟ. ಅವರು ಕಟ್ಟಿದ ಅವರ ಒಂದು ಏನು ದೂರದರ್ಶನ ಇಟ್ಕೊಂಡು ಕಟ್ಟಿದ್ದಾರೋ ಅದನ್ನು ಮುನ್ನಡೆಸಿಕೊಂಡು ಹೋಗೋದು ನಮ್ಮೆಲ್ಲ ಸದಸ್ಯರ ಒಂದು ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬರ್ತೇನೆ. ಈ ಕಾರ್ಯಕ್ರಮದ ನಂತರ ನಮಗೆ ಬಹಳ ಅತ್ಯುತ್ತಮವಾದಂತಹ ದೇಶ ಕಂಡ ಒಬ್ಬ ಅತ್ಯುತ್ತಮ ಜಾದೂಗಾರರಾದ ಕುದ್ರೋಳಿ ಗಣೇಶರವರ ಒಂದು ಉತ್ತಮ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿದ ನಂತರ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಅದರಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಹೋಟೆಲ್ ಶಿವಸಾಗರ್ ಗ್ರೂಪ್ನ ಮಾಲಕರಾದ ಪ್ರಭಾಕರ್ ಪೂಜಾರಿಯವರು ಆಗಮಿಸಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಿದ್ದೇನೆ. ಹಾಗೆಯೇ ನಿವೃತ್ತ ಸರ್ಕಾರ ನೌಕರ ಸಂಘದ ಸರ್ಕಾರ ನೌಕರ ಸಂಘದ ನಿವೃತ್ತರಾದ ಸುಬ್ರಹ್ಮಣ್ಯ ಶೇರಿಗಾರ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ನಾನು ಗುರುತಿಸಿಕೊಂಡಿದ್ದೇನೆ. ಅದೇ ರೀತಿ ನಮ್ಮ ಕಚೇರಿಯ ಸಿಬ್ಬಂದಿಗಳ ಅಧೀಕ್ಷಕರಿದ್ದಾರೆ ಹಾಗೂ ನಮ್ಮ ಉಡುಪಿ ವಲಯದ FD ಆಗಿರುವ ಶ್ರೀಮತಿ ದಿವ್ಯಾರವರಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ನಾನು ಗುರುತಿಸಿಕೊಂಡಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತಾವೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದು ಬಂದಿದೆ. ಅದಕ್ಕೂ ಮುಖ್ಯವಾಗಿ ನಮಗೆ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಅಧಿಕಾರಿ ವರ್ಗದವರು ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ವಲಯದ ಅಧಿಕಾರಿಗಳ ಸಹಕಾರ ಬಹಳ ನಮಗಿದೆ. ಸೊ ನಮ್ಮ ಸಂಘಟನೆಗೆ ಒಂದು ಬೆನ್ನೆಲುಬಾಗಿರುವುದಂದರೆ ಎಲ್ಲ ವಲಯಾಧಿಕಾರಿಗಳು, ಸಹಾಯಕರು ಹಾಗೂ DCF ನಮ್ಮ DFO ಸಾಹೇಬರುಗಳಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಕೇಳಿದರೆ ಯಾವುದೇ ನನ್ನ ಒಂದು ಕೆಲಸವನ್ನು ನಾನು ಅಧ್ಯಕ್ಷನಾಗಿ ನಮ್ಮ ಸದಸ್ಯರ ಬೇಡಿಕೆಯನ್ನು ತಗೊಂಡೋಗಿ ಇಟ್ಟರೆ ಯಾರೂ ಇಲ್ಲ ಅಂತ ಇಷ್ಟವರೆಗೆ ಹೇಳಿದ್ದಿಲ್ಲ. ನೋಡಿ, ಅಧ್ಯಕ್ಷರು ಬಂದಿದ್ದಾರೆ, ನಿಮ್ಮ ಏನು ಬೇಡಿಕೆ ಅಂತ ಫಸ್ಟಿಗೆ ನಮ್ಮ ಗಣಪತಿ ಸರಿ ಕೇಳ್ಕೊಳ್ತಾರೆ. ಅಧ್ಯಕ್ಷರು ಬಂದಿದ್ದೀರಾ, ಏನು ಬೇಡಿಕೆ ಅಂತ. ಅದೇ ರೀತಿ ನಮ್ಮ CCF ಸಾಹೇಬ್ರಿಗೆ ಹೋದರೆ ಅಧ್ಯಕ್ಷರು ಬಂದಿದ್ದೀರಾ, ಏನು ಪ್ರಮೋಷನ್ ಬೇಡಿಕೆ ಇರಬೇಕಂತ ಒಂದೇ ಮಾತು ಹೇಳ್ತಾರೆ. ನೀವು ಬಂದರೆ ಪ್ರಮೋಷನ್ ಬೇಡಿಕೆ ಇರಬೇಕು, ನನಗೆ ಅದೇ ಕಾಣ್ತದೆ ಅಂತ ನಮ್ಮ CCF ಸಾಹೇಬ್ರು ಹೇಳ್ತಾರೆ. ಅದೇ ರೀತಿ ನಮ್ಮ ಶಿವರಾಮ್ ಬಾಬು ಸರ್ ಹಾಗೆ ನಾನು ಅವರ ಹತ್ರ 3-4 ಸಲ ಹೋಗಿ 2 ಸಲ ಹೋಗಿ ಭೇಟಿಯಾಗಿದ್ದೇನೆ. ಫೋನ್ ಮೂಲಕ ಮಾತಾಡಿದ್ರು, ಆಯಿತು ಕೇಶವರೇ, ನಾವು ಅಧ್ಯಕ್ಷರಾಗಿದ್ದರೆ ನಾವು ಬರ್ತೇವೆ, ನಿಮ್ಮ ಏನು ಕೆಲಸ ಇದ್ರೆ ಹೇಳಿ, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ ಎಂಬ ಮಾತನ್ನು ಹೇಳಿದ್ದಾರೆ. ಮತ್ತು ACF ಸರ್ಗಳು ಹಾಗೂ ವಲಯಾಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡ್ತಿದ್ದಾರೆ. ಫೀಲ್ಡಲ್ಲಿ ಕೂಡ ಸರ್ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಒತ್ತಡಗಳಿವೆ. ಇಂದಿನ ದಿವಸಕ್ಕೆ ಬಹಳ ಒತ್ತಡ ಇದೆ ಕೆಲಸದಲ್ಲಿ, ಎಷ್ಟು ಮಾಡಿದರೂ ಮುಗಿದಂಥ ಕೆಲಸ ಕಾರ್ಯಗಳಿವೆ ಸರ್. ಸೊ ತಮ್ಮೆಲ್ಲರ ಸಹಕಾರವನ್ನು ನಮ್ಮ ಸದಸ್ಯರ ಪರವಾಗಿ ಪದಾಧಿಕಾರಿಗಳ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಇದೇ ರೀತಿ ಸಹಕಾರವನ್ನು ನೀಡಿ ಅಂತ ನಾನು ಕೇಳಿಕೊಳ್ತಿದ್ದೇನೆ ಸರ್. ಅದೇ ರೀತಿ ನಾನು ಸಾಹೇಬ್ರ ಹತ್ರ ಮತ್ತೊಂದು ವಿನಂತಿ ಮಾಡಿಕೊಳ್ತಿದ್ದೇನೆ ಅಂದರೆ ಸರ್, ಏನಂತ ಕೇಳಿದರೆ ಕಳೆದ ವರ್ಷ ನಮ್ಮಲ್ಲಿ 2 DRF ವೇಕೆನ್ಸಿ ಖಾಲಿ ಉಳಿದಿತ್ತು. ಕೌನ್ಸಿಲಿಂಗ್ ಬಂತು, ಜನರಲ್ ಕೌನ್ಸಿಲಿಂಗ್. ಒಬ್ಬರು ಸ್ಟೇಟ್ ಲೆವೆಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದರು. ಸೊ ನಮ್ಮ ಒಂದು ವೇಕೆನ್ಸಿ ಹೋಯಿತು. ಯಾಕಂದರೆ ಮಂಗಳೂರು ಸರ್ಕಲಲ್ಲಿ ಒಂದೊಂದು ವೇಕೆನ್ಸಿ ಹೋಗೋದಂದರೆ ಒಬ್ಬೊಬ್ಬರ ಫ್ಯೂಚರ್ ಇರ್ತದೆ ಸರ್. ಸೊ ನಾವು CCF ಸಾಹೇಬರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ವೇಕೆನ್ಸಿ ಒಂದು ಖಾಲಿ ಇದ್ದರೂ ಕೂಡ ನಾವು ಪ್ರಮೋಷನ್ ಕೊಟ್ಬಿಡಬೇಕು ಸರ್. ಆ ಪೊಸಿಷನ್ ಖಾಲಿ ಇಡಬಾರ್ದು. ಯಾಕಂದರೆ ಕೌನ್ಸಿಲಿಂಗ್ ಮೂಲಕ ಸಿಸ್ಟಮ್ ಆ ರೀತಿ ಇದೆ, ವೇಕೆನ್ಸಿ ಖಾಲಿ ತೋರಿಸ್ತದೆ. ಸೊ ಸ್ಟೇಟ್ ಲೆವೆಲಲ್ಲಿ ಜೆನ್ಯೂನ್ ಮೆಡಿಕಲ್ ಕೇಸ್, ಪತಿ ಪ್ರಕರಣ ಇರಲಿ, ಬೇರೆ ಯಾವುದೇ ಕೇಸ್ಗಳಲ್ಲಿ ಇಲ್ಲಿಗೆ ಜನರೊಬ್ಬರು ಸಹಜವಾಗಿರ್ತದೆ, ಅದನ್ನು ಯಾರೂ ತಡಿಲಿಕ್ಕೆ ಆಗೋದಿಲ್ಲ ಸಿಸ್ಟಮಲ್ಲಿ. ಹಾಗಾಗಿ ಸರ್ ತಮ್ಮಲ್ಲಿ ನಾನು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು, ಒಂದು ವೇಳೆ ವೇಕೆನ್ಸಿ ಈಗ ಖಾಲಿ ಇದ್ದರೆ, ಒಂದು ವೇಕೆನ್ಸಿ ಖಾಲಿ ಇದ್ದರೆ ಅದನ್ನು ಕೊಡಿಸುವಂಥ ಒಂದು ಕೆಲಸವನ್ನು ತಾವು DCF ಸಾಹೇಬರುಗಳು ಮಾಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಸರ್. ಹಾಗೆ ನಮ್ಮ ಹೊಸದಾಗಿ ಆಯ್ಕೆಯಾದಂಥ ಜಿಲ್ಲಾ ಸರ್ಕಾರ ಅಧ್ಯಕ್ಷರಾದ ಹಂಪಾರ ದಿನಕರ ಶೆಟ್ಟಿ ಅವರಿದ್ದಾರೆ. ನಮ್ಮ ಅರಣ್ಯ ಇಲಾಖೆಯ ಕೆಲವೊಂದು ಬೇಡಿಕೆಗಳಿವೆ, ಅದನ್ನು ನಾವು ಹಲವಾರು ಸಮಯದಿಂದ ನಾವು ನೀಡಿದ್ದೇವೆ ಇದಕ್ಕೆ. ಬಟ್ ನಮ್ಮ ಇಲಾಖೆ ಮುಖಾಂತರ ಆಗದಂಥ ಕೆಲವೊಂದು ಸಮಸ್ಯೆ ಇದೆ. ಅದರಲ್ಲಿ ಮುಖ್ಯವಾಗಿ ಒಂದು TA ನಮಗೊಂದು ಫಿಕ್ಸ್ ಟಿ ಅಂತ ಸಿಗಬೇಕು. ಯಾಕಂತ ಕೇಳಿದರೆ ನಮ್ಮ ಇಂದಿನ ಪರಿಸ್ಥಿತಿಗೆ ದಿವಸಕ್ಕೆ 250 ರೂಪಾಯಿಯಷ್ಟು TA ಸಿಕ್ಕಿದರೆ ಮಾತ್ರ ನಮಗೆ ಆಗ್ತದೆ, ಇಲ್ಲದ್ರೆ ಸಂಬಳದಿಂದ ಕೈಯಿಂದ ಹಾಕಿ ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಅದೊಂದು ಆಗಬೇಕಿತ್ತು. ಎರಡನೇದಾಗಿ ಸಂಡೇ ಅಲೌನ್ಸು 2001 ಏನು 2001ರಲ್ಲಿ ಆದಂತಹ 30 ರೂಪಾಯಿ ಆದೇಶ ಇವತ್ತಿಗೂ ಅದೇ ಇದೆ. ಒಂದು ಕಪ್ ಒಳ್ಳೆಯ ಟೀಗೆ ಇವತ್ತು 60 ರೂಪಾಯಿ ಇದೆ. ನಾವು 30 ರೂಪಾಯಲ್ಲಿ ಇಡೀ ದಿವಸ 24 ಗಂಟೆ ಡ್ಯೂಟಿ ಮಾಡ್ತೇವೆ. ಸೊ 2 ಬೇಡಿಕೆಗಳನ್ನು ನಾನು ನಮ್ಮ ಅರಣ್ಯ ಇಲಾಖೆಯ ಇಡೀ ರಾಜ್ಯದಲ್ಲಿ ಆಯ್ಕೆಯಾದಂಥ ಸುಮಾರು ತಾಲೂಕು ನಿರ್ದೇಶಕರಾಗಿ ಆಯ್ಕೆಯಾದಂಥ ಸುಮಾರು 281 ಸದಸ್ಯರಿದ್ದೇವೆ. ಎಲ್ಲರನ್ನೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ನಮ್ಮದೇ ಒಂದು ಆದ ರೀತಿಯಲ್ಲಿ ಸರ್ಕಾರಿ ನೌಕರ ಜಿಲ್ಲಾಧ್ಯಕ್ಷರ ಮೂಲಕ ನಾವು ಒಂದು ಬೇಡಿಕೆಯನ್ನು ಕೊಟ್ಟು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂಥ ಇದೊಂದು ನಿಯಮ. ಆದರೆ ಮೊನ್ನೆ ಒಂದು ಕೇಳಿ ಬಂದಾಗ ನಮಗೆ ಇನ್ನು 7ನೇ ವೇತನ ಆಯೋಗದ 2ನೇ ವರದಿಯಲ್ಲಿ ನಮಗೆ 2 ಅಲೌನ್ಸ್ಗಳು ಸರಿಯಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ಯಾವುದೇ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೆ ನಾನು ನಮ್ಮ ಸರ್ಕಾರಿ ನೌಕರ ಅಧ್ಯಕ್ಷರಾದಂಥ ದಿನಕರ ಹಂಪಾರ ಶೆಟ್ಟಿ ಅವರಿಗೆ ನಾನು ಇಷ್ಟೇ ಮನವಿ ಮಾಡ್ತೇನೆ ಸರ್, ನಮ್ಮ ಒಂದು ಈ ಬೇಡಿಕೆಯನ್ನು ತಾವು
CM ಲೆವೆಲ್ವರೆಗೆ ಮುಟ್ಟಿಸುವಂಥ ಒಂದು ಕೆಲಸ ಆಗಬೇಕು. ಯಾಕಂದರೆ ಇದು ನಮ್ಮ ಇಲಾಖೆ ಮುಖಾಂತರವಾಗಿ ಬಹಳಷ್ಟು ಕಷ್ಟ ಆಗಲಿಕ್ಕೆ ಅಂತೇಳಿ, ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಷಯಗಳಾಗಿವೆ. ಹಾಗಾಗಿ ಸಮಯ ಮೀರಿ ಹೋಗಿದೆ. ತಾವೆಲ್ಲರೂ ನಮಗೆ ಸಹಕಾರವನ್ನು ನೀಡಿದ್ದೀರಾ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಸಹಕಾರವನ್ನು ನೀಡಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆಗಮಿಸಿದಂತಹ ಎಲ್ಲ ಅಧಿಕಾರಿ ವೃಂದದವರಿಗೂ ಹಾಗೂ ಅಧಿಕಾರಿಯ ನಮ್ಮ ಮುಂಭಾಗದಲ್ಲಿರುವ ಎಲ್ಲ ಅಧಿಕಾರಿ ವೃಂದದವರಿಗೂ, ಉಪವಿಭಾಗಾಧಿಕಾರಿಗಳಿಗೂ, ವಲಯಾಧಿಕಾರಿಗಳಿಗೂ ಹಾಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇವೆ. ಅದರಂತೆ ನಮ್ಮ ಸರ್ಕಾರಿ ನೌಕರ ಸಂಘದ ಖಜಾಂಚಿಯವರಾದಂಥ ಬನ್ನೂರು ಅವರಿದ್ದಾರೆ. ಹಾಗೆ ನಮ್ಮ ಶಿವಮೊಗ್ಗದಿಂದ ನಿವೃತ್ತ ಅರಣ್ಯ ರಕ್ಷಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಅಷ್ಟು ದೂರದಿಂದ ಬಂದು ಆಗಮಿಸ್ತಾರೆ. ಅವರನ್ನು ನಾನು ಗುರುತಿಸ್ಕೊಂಡಿದ್ದೇನೆ. ಮಾಜಿ ಖಜಾಂಚಿ ಅಂತಹ ರೋಣರವರು ಇದ್ದಾರೆ, ಅವರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸ್ಕೊಳ್ತಿದ್ದೇನೆ. ಅದೇ ರೀತಿ ರಾಜ್ಯ ಪರಿಷತ್ ಸದಸ್ಯರಾದಂಥ ಉಡುಪಿ ಜಿಲ್ಲೆ ಆರೋಗ್ಯ ಇಲಾಖೆ ರಾಜ್ಯ ಪರಿಷತ್ ಸದಸ್ಯರಾದಂಥ ಜಿಲ್ಲಾ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದಂತಹ ನಮ್ಮ ಜತ್ತನ್ ಸರ್ ಇದ್ದಾರೆ, ಅವರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ವೇದಿಕೆ ಮೇಲಿರುವ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲು ತಾವೆಲ್ಲರೂ ಸಹಕಾರ ನೀಡಿದ್ದಕ್ಕೆ ಅಧ್ಯಕ್ಷೀಯ ಸ್ಥಾನದಿಂದ ವಂದನೆಗಳನ್ನು ಸಲ್ಲಿಸಿದ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘ, ಕುಂದಾಪುರ ಪ್ರಾದೇಶಿಕ ಹಾಗೂ ಕುದುರೆಮುಖ ವನ್ಯಜೀವಿ ವಿಭಾಗ ಹೊಸ ವರ್ಷದ ಡೈರಿ ಬಿಡುಗಡೆ. ನಿವೃತ್ತ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರು ಸಾರ್ವಜನಿಕ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಮಾತುಗಳನ್ನಾಡಿದಂಥವರು, ಅದಲ್ಲದೆ ಈ ಕಾರ್ಯಕ್ರಮದ ಪ್ರಧಾನ ನೇತೃತ್ವವನ್ನು ವಹಿಸಿಕೊಂಡಂಥ ಸನ್ಮಾನ್ಯ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ವೀಕ್ಷಕರ ಸಂಘದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಕೇಶವ ಎಂ ಪೂಜಾರಿಯವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಕೇಶವ ಎಂ ಪೂಜಾರಿಯವರು ಇದೀಗ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಈ ಕಾರ್ಯಕ್ರಮದ ಸವಿನೆನಪಿನ ದ್ಯೋತಕ ಸಾಕ್ಷಿಯಾದಂಥ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆ ಕೆಳಭಾಗದಲ್ಲಿ ಉಪಸ್ಥಿತರಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಜಿಲ್ಲಾ ಕೋಶಾಧಿಕಾರಿಯವರು, ನ್ಯಾಯಾಂಗ ಇಲಾಖೆಯ ನೌಕರರು ಆಗಿರ್ತಕ್ಕಂಥ ಶರೀಫ್ ರೋಣ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಇದೀಗ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸವಿನೆನಪಿನ ದ್ಯೋತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಹೋಟೆಲ್ಗಳಲ್ಲಿ ಒಂದಾದಂಥ ಹೋಟೆಲ್ ಶಿವಸಾಗರ್ ಗ್ರೂಪ್ ಇದರ ಮಾಲಕರು ಆದಂಥ ಪ್ರಭಾಕರ್ ಪೂಜಾರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನಾವುಗಳು ಕಂಡುಕೊಂಡಿದ್ದೇವೆ. ವೇದಿಕೆಗೆ ಬಂದು ಒಂದು ಸವಿನೆನಪಿನ ಸ್ಮರಣಿಕೆಯನ್ನು ತಾವುಗಳು ಸ್ವೀಕಾರ ಮಾಡಿಕೊಳ್ಬೇಕು. ಪ್ರಭಾಕರ್ ಪೂಜಾರಿಯವರು ಬಲೈಪಾದಿಯಲ್ಲಿರುವಂಥ ಶಿವಸಾಗರ್ ಹೋಟೆಲ್ನ ಮಾಲಕರು. ಅವರ ನೇತೃತ್ವದಲ್ಲಿ ಬಹಳಷ್ಟು ಹೋಟೆಲ್ಗಳಿದೆ, ಬಹುದೊಡ್ಡ ಉದ್ಯಮಿಗಳು ಕೂಡ ಹೋಟೆಲ್ ಉದ್ಯಮದಲ್ಲಿ ಯಶಸ್ಸನ್ನು ಕಂಡುಕೊಂಡಂಥವರು ಪ್ರಭಾಕರ್ ಪೂಜಾರಿಯವರು. ಸರ್, ಬನ್ನಿ. ಶಿವಸಾಗರ್ ಗ್ರೂಪ್ ಆಫ್ ಹೋಟೆಲ್ ಉಡುಪಿ, ಮುಂಬೈ, ಬೆಂಗಳೂರು ಅವರಿಗೆ ಒಂದು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿಂದಿನ ಅಧ್ಯಕ್ಷರು, ಬಹುಶಃ ನೌಕರರ ಬಗ್ಗೆ ಅಪಾರವಾದಂಥ ಕಾಳಜಿ, ಪ್ರೀತಿ, ವಿಶ್ವಾಸವನ್ನು ಇರಿಸಿಕೊಂಡಂಥವರು, ಬಹಳಷ್ಟು ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ಆಯೋಜನೆಯನ್ನು ಮಾಡಿದಂಥ ಸುಬ್ರಹ್ಮಣ್ಯ ಶೇರಿಗಾರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಾವುಗಳು ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ತಾವುಗಳು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಹೆಬ್ರಿ ವಲಯದ ವಲಯ ಅರಣ್ಯಾಧಿಕಾರಿಗಳಾದಂಥ ಸಿದ್ದೇಶ್ವರ ಕಂಬಾರ್ ಅವರು ವೇದಿಕೆ ಕೆಳಭಾಗದಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಿ. ಸರ್, ತಾವುಗಳು ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಆಚಾರ್ಯವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಾವು ಸಹ ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ತಾವುಗಳು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳ ಸಂಘದ ಉಡುಪಿ ಜಿಲ್ಲಾ ಅಧ್ಯಕ್ಷರಾದಂಥ ನಾಗೇಶ ಬಿಲ್ಲವರ್ ಸರ್, ತಾವುಗಳು ವೇದಿಕೆ ಕೆಳಭಾಗದಲ್ಲಿದ್ದೀರಿ. ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ತಾವುಗಳು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಹಾಗೆ ಅರಣ್ಯ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದಂಥ ಮೋಹನ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಾವು ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ತಾವುಗಳು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಸಂರಕ್ಷಣಾಧಿಕಾರಿಯವರ ಕಚೇರಿಯ ವ್ಯವಸ್ಥಾಪಕರಾದಂಥ ಉದಯ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಾವು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಬೇಗನೆ ಬರಬೇಕು. ಸರ್, ಸಮಯದ ಅಭಾವ ಇದೆ. ಕುದ್ರೋಳಿ ಗಣೇಶ್ರವರ ಜಾದೂ ಕಾರ್ಯಕ್ರಮ ಇದೆ.
ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಖಜಾಂಚಿಗಳಾದಂಥ ದಯಾನಂದ ಬೆನ್ನೂರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಾವುಗಳು ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಬಸವರಾಜರವರು ತಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಸರ್, ತಾವು ಸಹ ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕಾರವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಯಪಡಿಸಿಕೊಂಡು ಉಳಿದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಬನ್ನಿ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಕುಂದಾಪುರ ಪ್ರಾದೇಶಿಕ ಕಚೇರಿಯ ಪ್ರಥಮ ದರ್ಜೆ ಸಹಾಯಕರಾದಂಥ ಸತೀಶ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಸರ್, ತಾವುಗಳು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಇಲ್ಲಿಗೆ ಸ್ಮರಣಿಕೆಯನ್ನು ನೀಡಿ ಅದೇ ರೀತಿ ಶಂಕರನಾರಾಯಣ ವಲಯದ ಕಚೇರಿಯ ಪ್ರಥಮ ದರ್ಜೆ ಸಹಾಯಕರಾಗಿರ್ತಕ್ಕಂಥ ರೇಷ್ಮಾ ಮೇಡಮ್ ರವರು ನಮ್ಮ ಕಾರ್ಯಕ್ರಮದಲ್ಲಿದ್ದೀರಿ. ಇಲ್ಲಿಗೆ ಸ್ಮರಣಿಕೆ ನೀಡಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಹೋಗಲಿ ಸ್ಮರಣಿಕೆ ಹೋಗಲಿ. ರೇಷ್ಮಾ ಮೇಡಮ್ ರವರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ಸಭಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಅಧ್ಯಕ್ಷರಾದಂಥ ಕೇಶವ ಪೂಜಾರಿ ಎಂ ಇವರು, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ಉದ್ಘಾಟಕರಾದಂಥ ಗಣಪತಿ ಕೆ ಇವರಿಗೆ, ಶ್ರೀಧರ್ ಅವರಿಗೆ, ಅದೇ ರೀತಿ ಕೆ ದಿನಕರ್ ಶೆಟ್ಟಿ ಅಂಪಾರು ಇವರಿಗೆ, ಸಂದೀಶ್ ಕುಮಾರ್ ಅವರಿಗೆ, ಜ್ಯೋತಿ ಕೆಸಿ ಇವರಿಗೆ, ಅದೇ ರೀತಿ ಪ್ರಭಾಕರ್ ಸರ್ ಅವರಿಗೆ ಸವಿನೆನಪಿನ ದ್ಯೋತಕ ಸ್ಮರಣಿಕೆ, ದೇವರಾಜ್ ಪಾಂಡ್ರ ಅವರಿಗೆ ಸವಿನೆನಪಿನ ದ್ಯೋತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ವಂದನಾರ್ಪಣಾ ಕಾರ್ಯಕ್ರಮ ನೆರವೇರಿಸಿಕೊಡಲಿಕ್ಕಿದ್ದಾರೆ ಸನ್ಮಾನ್ಯ ಅರಣ್ಯ ಗಸ್ತು ಪಾಲಕರು ಹಾಗೂ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಖಜಾಂಚಿಗಳು, ಕೋಶಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಜೋಗಿ ಇವರು ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ಸಭಾಂಗಣವನ್ನು ಬಹಳಷ್ಟು ನಮಗೆ ಪ್ರತಿ ವರ್ಷ ಒದಗಿಸಿಕೊಂಡು ಬಂದಿರುವಂಥ ಈ ಸಭಾಂಗಣದ ಮಾಲಕರು, ಕೊಡುಗೈ ದಾನಿಗಳು, ಹೃದಯ ಶ್ರೀಮಂತಿಕೆ ಉಳ್ಳಂಥ ವ್ಯಕ್ತಿ, ಕಿದಿಯೂರ್ ಗ್ರೂಪ್ ಆಫ್ ಹೋಟೆಲ್ಸ್ನ ಚೇರ್ಮನ್ ಅವರಾದಂಥ ಸನ್ಮಾನ್ಯ ಭುವನೇಂದ್ರ ಕಿದಿಯೂರ್ ಅವರಿಗೂ ಸಹ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ವಂದನಾರ್ಪಣಾ ಕಾರ್ಯಕ್ರಮಕ್ಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಖಜಾಂಚಿಗಳಾದಂಥ ಸನ್ಮಾನ್ಯ ಸಂತೋಷ್ ಜೋಗಿ. ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಮತ್ತು ಅರಣ್ಯ ವೀಕ್ಷಕರ ಸಂಘ, ಕುದುರೆಮುಖ ವನ್ಯಜೀವಿ ವಿಭಾಗ ಮತ್ತು ಕುಂದಾಪುರ ಪ್ರಾದೇಶಿಕ ವಿಭಾಗ ಈ ಒಂದು ಸಂಘದ 2023-24ನೇ ಸಾಲಿನ ಹೊಸ ವರ್ಷದ ಡೈರಿ ಬಿಡುಗಡೆ ಹಾಗೂ ನಿರ್ವರ್ತ ಗಸ್ತು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರಿಗೆ ಸನ್ಮಾನ, ಸಾರ್ವಜನಿಕ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಿ ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಕುಂದಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಾದ ಗಣಪತಿ ಕೆ ಸರ್ ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಶಿವರಾಮ್ ಬಾಬು ಎಂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕುದುರೆಮುಖ ವನ್ಯಜೀವಿ ವಿಭಾಗ ಇವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಿ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ರವೀಂದ್ರ ಕುಮಾರ್ ಸರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೂಡುಬಿದಿರೆ ಉಪವಿಭಾಗದ ಪಿ ಶ್ರೀಧರ್ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ತಾಂತ್ರಿಕ ಸಹಾಯಕರು ಕುಂದಾಪುರ ಪ್ರಕಾಶ್ ಪೂಜಾರಿ ಸರ್ ಅವರು, ಸತೀಶ್ ಎನ್ ಸರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ತಾಂತ್ರಿಕ ಸಹಾಯಕರು, ಕುದುರೆಮುಖ ವನ್ಯಜೀವಿ ವಿಭಾಗ ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅಲ್ಲಿಂದಲೇ ತಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಶುಭಾಶಯಗಳನ್ನು ತಿಳಿಸಿರುತ್ತಾರೆ. ಇವರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಅನುಷ ಭಟ್ ನೆತ್ತರಕೆರೆ RF ಸಾಮಾಜಿಕ ಅರಣ್ಯ ವಿಭಾಗ, ಸಂದೇಶ್ ಕುಮಾರ್ ವಲಯಾರಣ್ಯಾಧಿಕಾರಿಯವರು ಬೈಂದೂರು ವಲಯ, ಜ್ಯೋತಿ KC ವಲಯಾರಣ್ಯಾಧಿಕಾರಿಯವರು ಶಂಕರನಾರಾಯಣ ವಲಯ,
ಪ್ರಭಾಕರ್ ಕುಲಾಲ್ ವಲಯ ಅರಣ್ಯಾಧಿಕಾರಿಯವರು ಕಾರ್ಕಳ ವಲಯ, ಇವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಉಡುಪಿ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಕೆ ದಿನಕರ್ ಶೆಟ್ಟಿ ಅಂಪಾರು ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಿ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಎಚ್ ದೇವರಾಜ ಪಾರ್ಣರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿರುತ್ತಾರೆ. ಇವರಿಗೂ ಸಹ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಘದಲ್ಲಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇಂದು ನಿರ್ವರ್ತರಾಗಿರುವಂತಹ ಗಸ್ತು ಅರಣ್ಯ ಪಾಲಕರು ಹಾಗೂ ಅರಣ್ಯ ವೀಕ್ಷಕರನ್ನು ಸಹ ಇಂದು ನಾವು ಬರಮಾಡಿಸಿಕೊಂಡು ಅವರಿಗೂ ಸನ್ಮಾನ ಕಾರ್ಯವನ್ನು ನೆರವೇರಿಸಿರುತ್ತೇವೆ. ಅವರೆಲ್ಲರಿಗೂ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದಂಥ ನಮ್ಮ ಸಂಘದ ಸದಸ್ಯರ ಮಕ್ಕಳನ್ನು ಸಹ ಇಂದು ನಾವು ಬರಮಾಡಿಸಿಕೊಂಡು ಸಂಘದ ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿರುತ್ತೇವೆ. ಇವರೆಲ್ಲರಿಗೂ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಇಲಾಖೆಯಲ್ಲಿ ಗಸ್ತು ಅರಣ್ಯ ಪಾಲಕರಾಗಿ ಸೇವೆ ಸಲ್ಲಿಸಿ ನಮ್ಮ ಈ ಸಂಘದಲ್ಲಿಯೂ ಸಹ ಪದಾಧಿಕಾರಿಗಳಾಗಿ ಹಲವು ವರ್ಷ ಸೇವೆ ಸಲ್ಲಿಸಿ ಇಂದು ಈ ಸಂದರ್ಭದಲ್ಲಿ ಮುಂಬಡ್ತಿ ಹೊಂದಿದಂತಹ ಪ್ರಸ್ತುತ ವಲಯ ಅರಣ್ಯಾಧಿಕಾರಿ ಅವರನ್ನು ಸಹ ನಮ್ಮ ಈ ಒಂದು ಬರಮಾಡಿಸಿಕೊಂಡು ಅವರನ್ನು ಸಹ ಸನ್ಮಾನಿಸಿರುತ್ತೇವೆ. ಇವರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಘದ ಸದಸ್ಯರಾಗಿದ್ದು ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆಗೈದಂಥವರನ್ನು ಸಹ ಇಂದು ನಾವು ಕಾರ್ಯಕ್ರಮದಲ್ಲಿ ಗುರುತಿಸಿರುತ್ತೇವೆ. ಇವರೆಲ್ಲರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಸಮಾಜ ಸೇವೆ ಸಲ್ಲಿಸಿದಂಥ ಅಕ್ಷಯ್ ಎನ್ ಶೇಟ್, ಆಸ್ಟಿನ್ ಕುಮಾರ್ ಹಾಗೂ ನಿಸರ್ಗ ಗೆಳೆಯರ ಬಳಗ ಸಿದ್ದಾಪುರ ಇವರನ್ನು ಸಹ ನಾವು ಇಂದು ಈ ಕಾರ್ಯಕ್ರಮದಲ್ಲಿ ಇವರನ್ನು ಗುರುತಿಸಿರುತ್ತೇವೆ. ಇವರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಕುಂದಾಪುರ ಪ್ರಾದೇಶಿಕ ವಿಭಾಗ, ಕುದುರೆಮುಖ ವನ್ಯಜೀವಿ ವಿಭಾಗದ ಎಲ್ಲ ವಲಯ ಅರಣ್ಯಾಧಿಕಾರಿಯವರು, ಕಚೇರಿ ಸಿಬ್ಬಂದಿಗಳು, ವಾಹನ ಚಾಲಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಇವರೆಲ್ಲರಿಗೂ ಸಹ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸ್ಟೇಜ್ ಡೆಕೋರೇಷನ್ ಮಾಡಿದಂಥ ಶಂಕರ್ ಆರ್ಟ್ಸ್ ಅವರಿಗೂ, ಸೌಂಡ್ ಸಿಸ್ಟಮ್ ಒದಗಿಸಿಕೊಟ್ಟಂಥ ಹರೀಶ್ ಮಲ್ಪೆ ಅವರಿಗೂ, ಛಾಯಾಚಿತ್ರ ಮಾಡಿದಂಥ ಆಕಾರ್ ಸ್ಟುಡಿಯೋ ಕಾಪು ಇವರಿಗೂ ಸಹ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕ ಮಿಲ್ ಮಾಲಕರು, ಟಿಂಬರ್ ಮರ್ಚೆಂಟ್ ಅವರು ಆಗಮಿಸಿರುತ್ತಾರೆ. ಇವರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ಸಹ ಆಗಮಿಸಿರುತ್ತಾರೆ. ಇವರಿಗೂ ಸಹ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, NPS ನೌಕರರ ಸಂಘದ ಪದಾಧಿಕಾರಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಉಡುಪಿ ಜಿಲ್ಲೆಯ ಖ್ಯಾತ ಕಾರ್ಯಕ್ರಮ ನಿರೂಪಕರಾದ ಪ್ರಶಾಂತ್ ಶೆಟ್ಟಿ ಹಾವಂಜಿ ಅವರು ಸಹ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಮಾಡಿರುತ್ತಾರೆ. ಇವರಿಗೂ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಸಹಕರಿಸಿದಂಥ ಕೆದಿಯೂರು ಹೋಟೆಲಿನ ಮಾಲಕರು ಹಾಗೂ ಎಲ್ಲ ಸಿಬ್ಬಂದಿಗಳು ಇವರಿಗೂ ಸಹ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣರಾದಂಥ ನಮ್ಮ ಸಂಘದ ಅಧ್ಯಕ್ಷರಾದ ಕೇಶವ ಪೂಜಾರಿ ಸರ್ ಅವರಿಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮ ಮುಗಿದ ನಂತರ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅವರಿಂದ ಜಾದೂ ಪ್ರದರ್ಶನ ನಡೆಯಲಿಕ್ಕಿದೆ. ಅವರಿಗೂ ಸಹ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣದಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರ ಎಲ್ಲರಿಗೂ ನನ್ನ ವೈಯಕ್ತಿಕವಾದ ಧನ್ಯವಾದವನ್ನು ತಿಳಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ.